ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಕರಾವಳಿಯಾದ್ಯಂತ ಚರ್ಚೆ ಪ್ರಾರಂಭವಾಗಿ ಇದೀಗ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ವಿಚಾರದ ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಇದ್ದೇನೆ. ಕರಾವಳಿ ಭಾಗದ 3 ಭಾಷಾ ಅಕಾಡೆಮಿ ಅಧ್ಯಕ್ಷರಿಂದ ಭ್ರಷ್ಟಾಚಾರ ಆಗಿದೆ ಅನ್ನುವಂತಹ ದೊಡ್ಡ ಮಟ್ಟದ ಒಂದು ಆರೋಪ ಕೇಳಿ ಬರ್ತಾ ಇದೆ. ಈ ಆರೋಪದ ಬಗ್ಗೆ ಜನರು ಮಾತಾಡಬೇಕು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ವಿಶೇಷ ಕಾರ್ಯಕ್ರಮ ಅಕಾಡೆಮಿ ಗೋಲ್ಮಾಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಎಲ್ರಿಗೂ ಕೂಡ ಗೊತ್ತಿದೆ, 2020 ಏಪ್ರಿಲ್ ಮತ್ತು ಮೇ ತಿಂಗಳು ರಾಷ್ಟ್ರಾದ್ಯಂತ ಕೋವಿಡ್ ಅನ್ನುವಂತಹ ಮಹಾಮಾರಿ. ಏನು ಕೆಲಸಗಳಿಲ್ಲ, ನಾವೆಲ್ಲರೂ ಕೂಡ ಮನೇಲಿ ಇದ್ದೇವೆ, ಎಲ್ಲರೂ ಕೂಡ ಮನೆಯಲ್ಲಿ ಇರಲೇಬೇಕಾಗುತ್ತೆ. ಯಾವುದೇ ರೀತಿಯ ಸಭೆ ಸಮಾರಂಭ ಕಾರ್ಯಕ್ರಮಗಳು ನಿಷಿದ್ಧ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಆದ್ರೆ ಈ ಸಂದರ್ಭ ಈ ಅಧ್ಯಕ್ಷರು ಏನು ಪ್ರಯಾಣ ಭತ್ಯೆ ವಿಚಾರದಲ್ಲಿ, ಜೊತೆಗೆ ದೂರವಾಣಿ ಬಾಬ್ತು ವಿಚಾರದಲ್ಲಿ, ಜೊತೆಗೆ ಪ್ರಮುಖವಾಗಿ ಪ್ರಯಾಣ ಭತ್ಯೆ ವಿಚಾರದಲ್ಲಿ ಇವರು ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಇದೀಗ ಈ ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಈ ಆರೋಪದ ಬಗ್ಗೆ ನಾವು ಇವತ್ತು ಮಾತನಾಡ್ತಿದ್ದೇವೆ, ಮಾತನಾಡಬೇಕು ಅಂತ ಹೇಳಿ ಜನರು ಹೇಳ್ತಾ ಇದ್ದಾರೆ. ಕಾರಣ ಈ 3 ಅಕಾಡೆಮಿ, ಯಾವ ಅಕಾಡೆಮಿ ಅಂತ ಹೇಳಿದ್ರೆ ನಮ್ಮ ಕರಾವಳಿ ಭಾಗ, ಪ್ರಮುಖವಾಗಿ ತುಳುನಾಡು ಅನ್ನುವಂತಹ ಭಾಗ. ಈ ತುಳುನಾಡಿನಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅನ್ನುವಂತಹ ಒಂದು ಅಕಾಡೆಮಿ, ಜೊತೆಗೆ ಕೊಂಕಣಿ ಸಾಹಿತ್ಯ ಅಕಾಡೆಮಿ, ಜೊತೆಗೆ ಬ್ಯಾರಿ ಸಾಹಿತ್ಯ ಅಕಾಡೆಮಿ. ಈ 3 ಅಕಾಡೆಮಿಯ 3 ಗಣ್ಯ ವ್ಯಕ್ತಿಗಳ ಹೆಸರು ಎಲ್ಲರೂ ಕೂಡ ಗೊತ್ತಿರುವಂತವರೇ. 3 ಕೂಡ ಅತ್ಯಂತ ನಮ್ಮ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು, ಸ್ಥಾನಮಾನ ಉಳ್ಳಂತಹ ವ್ಯಕ್ತಿಗಳು. ಒಂದ್ ಕಡೆ ದಯಾನಂದ್ ಕತ್ತಲ್ ಸರ್ ಅವರು ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು, ಮತ್ತೊಂದು ಕಡೆ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ರಹೀಂ ಉಚ್ಚಿಲ ಅವರು, ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು. ಜೊತೆಗೆ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಜಗದೀಶ ಪೈ ಅವರು. ಈ 3 ಅಧ್ಯಕ್ಷರು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆ, ಈ ರೀತಿಯ ಆರೋಪ ಕೇಳಿ ಬರ್ತಾ ಇದೆ. ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಅಷ್ಟು ಕೂಡ ಏನಾಗಿದೆ, ಏನ್ ವಿಚಾರ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಕರಾವಳಿಯ ಭಾಷಾ ಅಕಾಡೆಮಿ ಅಧ್ಯಕ್ಷರಿಂದ ಭ್ರಷ್ಟಾಚಾರ. ತುಳು, ಕೊಂಕಣಿ, ಬ್ಯಾರಿ ಅಕಾಡೆಮಿ ಅಧ್ಯಕ್ಷರ ಭತ್ಯೆ ಸ್ವೀಕಾರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯಾನಂದ ಕತ್ತಲ್ ಸರ್, ಕೊಂಕಣಿ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಜಗದೀಶ್ ಪೈ, ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ರಹೀಂ ಉಚ್ಚಿಲ ಅವರು ಲಾಕ್ಡೌನ್ ಸಂದರ್ಭದಲ್ಲಿ ಎಲ್ಲಿಯೂ ಪ್ರಯಾಣಿಸದೆ ತಿಂಗಳಿಗೆ ಬರೋಬ್ಬರಿ 30,000 ರೂಪಾಯಿಯಂತೆ 2.5 ತಿಂಗಳು ಒಟ್ಟು 75,000 ಪಡೆದುಕೊಂಡ ಬಗ್ಗೆ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯ ಸಾಹಿತಿ ಡಾಕ್ಟರ್ ಅರವಿಂದ ಚಂದ್ರಕಾಂತ ಶಾನುಭಾಗ್ ಮಾಹಿತಿ ಹಕ್ಕು ಕಾಯ್ದೆಯಡಿ ಭ್ರಷ್ಟಾಚಾರವನ್ನ ಬಯಲಿಗೆ ತಂದಿದ್ದಾರೆ. ಕರ್ನಾಟಕದ ವಿವಿಧ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಕಲೆಗಳಿಗೆ ಸಂಬಂಧಪಟ್ಟಂತೆ ಸಾಹಿತಿ, ವಿದ್ವಾಂಸ ಕಲಾವಿದರನ್ನ ಗುರುತಿಸಿ ಅವರಿಂದ ಪುಸ್ತಕಗಳನ್ನ ಪ್ರಕಟಿಸೋದು, ಕಲಾ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸೋದು, ಸಾಧಕರನ್ನ ಗುರುತಿಸಿ ಸನ್ಮಾನಿಸೋದು ಇತ್ಯಾದಿಯು ಅಕಾಡೆಮಿ ಸ್ಥಾಪನೆಯ ಉದ್ದೇಶವಾಗಿದೆ. ಆದರೆ ಇತ್ತೀಚಿನ ಕೆಲವು ವರ್ಷಗಳಿಂದ ಅಕಾಡೆಮಿಯ ಸ್ಥಾಪನೆಯ ಉದ್ದೇಶಗಳೇ ಈಡೇರುತ್ತಿಲ್ಲ ಅಂತ ಆರೋಪಿಸಿರುವ ಡಾಕ್ಟರ್ ಅರವಿಂದ ಶಾನುಭಾಗ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ 15ಕ್ಕೂ ಅಧಿಕ ಅಕಾಡೆಮಿ ಪ್ರಾಧಿಕಾರಗಳ ಅಧ್ಯಕ್ಷರುಗಳಿಗೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುವ ಸಲುವಾಗಿ ಸ್ಥಳೀಯ ಪ್ರಯಾಣ ವೆಚ್ಚವೆಂದು ಮಾಸಿಕ 30,000 ರೂಪಾಯಿ, ದೂರವಾಣಿ ಬಾಬ್ತು 3,000 ರೂಪಾಯಿ, ಮಾಸಿಕ ಗೌರವ ಸಂಭಾವನೆ 25,000 ರೂಪಾಯಿ ಪಾವತಿಸಲಾಗುತ್ತದೆ ಅಂತ ತಿಳಿಸಿದ್ದಾರೆ. ಕೋವಿಡ್ ಲಾಕ್ಡೌನ್ ಅವಧಿ ಪ್ರಯಾಣ ಭತ್ಯೆ ರೂಪದಲ್ಲಿ ಗುಳು. ಮಾಹಿತಿ ಹಕ್ಕಿನಡಿ ಬಹಿರಂಗಪಡಿಸಿದ ಸಾಹಿತಿ ಅರವಿಂದ ಶಾನುಭಾಗ್. ಈ 3 ಅಧ್ಯಕ್ಷರಿಗೆ ಪ್ರತ್ಯೇಕವಾಗಿ ತಿಂಗಳಿಗೆ 30,000 ರೂಪಾಯಿ ಪ್ರಯಾಣ ಭತ್ಯೆ, ದೂರವಾಣಿ ಬಾಬ್ತು 3,000 ರೂಪಾಯಿ, ಮಾಸಿಕ ಗೌರವ ಸಂಭಾವನೆ 25,000 ರೂಪಾಯಿ ನೀಡಲಾಗುತ್ತೆ. ಲಾಕ್ಡೌನ್ ಅವಧಿಯಲ್ಲಿ ಅಕಾಡೆಮಿಗಳಿಗೆ ಯಾವುದೇ ಕಾರ್ಯಕ್ರಮವನ್ನ ನಡೆಸಲು ಅನುಮತಿ ಇರಲಿಲ್ಲ. ಕಚೇರಿ ತೆರೆಯಲು ಅವಕಾಶ ಇರಲಿಲ್ಲ.
ವಾಹನಗಳ ಓಡಾಟಕ್ಕೂ ನಿರ್ಬಂಧ ಇತ್ತು. ಆದರೆ ಈ 3 ಅಕಾಡೆಮಿಗಳ ಅಧ್ಯಕ್ಷರು ಮನೆಯಲ್ಲೇ ಕುಳಿತು ಸಾಹಿತ್ಯ ಕಾರ್ಯಕ್ರಮಗಳ ಹೆಸರಿನಲ್ಲಿ ಲಕ್ಷಗಟ್ಟಲೆ ಮೊತ್ತದ ಪ್ರಯಾಣವನ್ನ ಪಡೆದಿದ್ದಾರೆ ಅಂತ ಚಂದ್ರಕಾಂತ ಅವರು ಮಾಹಿತಿಯನ್ನ ಹೊರಹಾಕಿದ್ದಾರೆ. 2020ರ ಏಪ್ರಿಲ್ ಮೇ ತಿಂಗಳಲ್ಲಿ ಮನೆಯಲ್ಲೇ ಕುಳಿತ ತುಳು ಅಕಾಡೆಮಿ ಅಧ್ಯಕ್ಷ ದಯಾನಂದ್ ಕತ್ತಲ್ ಸರ್, ಶ್ರೇಯನ್ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ಕೊಂಕಣಿ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಜಗದೀಶ್ ಪೈ, ಸಾನು ಟ್ರಾವೆಲ್ಸ್ ಹೆಸರಿನಲ್ಲಿ ಬ್ಯಾರ್ ಅಕಾಡೆಮಿ ಅಧ್ಯಕ್ಷ ರಹೀಂ ಮುಚ್ಚಿಲಾ ಅವರು ಮೊಹಮ್ಮದ್ ಹಕೀಂ ಹೆಸರಿನಲ್ಲಿ ತಿಂಗಳಿಗೆ 30,000 ರೂಪಾಯಿಯಂತೆ ಪ್ರಯಾಣ ಭತ್ಯೆ ಸ್ವೀಕರಿಸಿ ಸರ್ಕಾರದ ಬೊಕ್ಕಸವನ್ನ ಖಾಲಿ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಲಾಗಿದೆ. 2 ದಶಕಗಳ ಹಿಂದೆಯೇ ಸರ್ಕಾರ ಅಕಾಡೆಮಿಗಳ ಅಧ್ಯಕ್ಷರುಗಳಿಗೆ ದೂರವಾಣಿ ಬಾಬ್ತು 3,000 ರೂಪಾಯಿ ಅಂತ ನಿಗದಿಗೊಳಿಸಿತ್ತು. ಈಗಲೂ ಅದೇ ಮೊತ್ತವನ್ನ ಇಲಾಖೆಯು ಪಡೆಯಲು ಅವಕಾಶ ಮಾಡಿಕೊಟ್ಟಿರುವುದು ಹಾಸ್ಯಾಸ್ಪದವಾಗಿದೆ. ಇಂದಿನ ಸ್ಪರ್ಧಾತ್ಮಕ ದೂರಸಂಪರ್ಕ ದರವು ಅನಿಯಮಿತವಾಗಿ ಹೊರಹೋಗುವ ಕರೆಯ ಸೌಲಭ್ಯದೊಂದಿಗೆ ತಿಂಗಳಿಗೆ 30 ಜಿಬಿಗಳಷ್ಟು ಡಾಟಾವನ್ನ 400 ರೂಪಾಯಿಗಳಲ್ಲೇ ಒದಗಿಸ್ತಾ ಇರುವಾಗ ಈ ಎಲ್ಲ ಅಕಾಡೆಮಿಗಳ ಅಧ್ಯಕ್ಷರು 3,000 ರೂಪಾಯಿ ದೂರವಾಣಿ ವೆಚ್ಚ ಪಡಿತಾ ಇರೋದು ಯಾಕೆ? ಮಾಸಿಕ ಗೌರವಧನ, ಪ್ರಯಾಣ ಭತ್ಯೆಯಲ್ಲದೆ ಐಬಿಗಳಲ್ಲಿ ತಂಗದೆ ಸ್ಟಾರ್ ಹೋಟೆಲ್ಗಳಲ್ಲಿ ಉಳಿದುಕೊಂಡು ಅಕಾಡೆಮಿಯ ಅನುದಾನಕ್ಕೂ ಹೊರೆಯಾಗ್ತಿದ್ದಾರೆ. ಅಕಾಡೆಮಿಗಳ ವಾರ್ಷಿಕ 1 ಕೋಟಿ ರೂಪಾಯಿ ಅನುದಾನದಲ್ಲಿ ಅಧ್ಯಕ್ಷರೇ ಅರ್ಧದಷ್ಟು ಹಣವನ್ನ ಖಾಲಿ ಮಾಡೋದು ವಿಪರ್ಯಾಸ ಅಂತ ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ಇದು ಸದ್ಯ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಅಕಾಡೆಮಿಯಲ್ಲಿ ಗೋಲ್ಮಾಲ್ ಆಗ್ತಾ ಇದೆ. ಗೋಲ್ಮಾಲ್ ಆಗಿದೆ, ಮಾಡಿದವರು ಬೇರೆ ಯಾರೂ ಅಲ್ಲ, ಆ ಅಕಾಡೆಮಿಯ ಅಧ್ಯಕ್ಷರುಗಳನ್ನುವಂಥದ್ದು ತುಳು ಕೊಂಕಣಿ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರ ಮೇಲೆ ಇಂತಹ ಒಂದು ಆರೋಪ ಇರುವಂತದ್ದು. ಆರೋಪವನ್ನ ಮಾಡಿದವರು ಕೂಡ ನಮ್ಮ ಜೊತೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡಬೇಕು. ಸ್ವತಃ ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು, ಅದೇ ರೀತಿ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಕೂಡ ಇದ್ದಾರೆ. ನೇರವಾಗಿ ನಾನು ಕೊಂಕಣಿ ಸಾಹಿತ್ಯ ಅಧ್ಯಕ್ಷರ ಜೊತೆಯೂ ಕೂಡ ಮಾತಾಡಬೇಕು ಈ ವಿಚಾರದ ಬಗ್ಗೆ. ಒಂದು ಭ್ರಷ್ಟಾಚಾರ ಆರೋಪ ಬರುತ್ತೆ ಅಂತ ಬಂದಾಗ ಇಟ್ಸ್ ನಾಟ್ ಅ ಜೋಕ್ ಅನ್ನುವಂಥದ್ದು. ಯಾಕಂದ್ರೆ ಈ 3 ಗಣ್ಯ ವ್ಯಕ್ತಿಗಳು ಕೂಡ ಸಮಾಜದಲ್ಲಿ ಉನ್ನತ ಸ್ಥಾನಮಾನದಲ್ಲಿರುವವರು ನೇರವಾಗಿ ಆರೋಪ ಮಾಡಿದ್ದಾರೆ ಅಂತ ಬಂದಾಗ ನಾವು ಇದನ್ನ ಸತ್ಯಾಸತ್ಯತೆಯು ಕೂಡ ಕೂಲಂಕುಷವಾಗಿ ತಿಳಿದು ನೋಡ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಇವತ್ತಿನ ಚರ್ಚೆ ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ದಯಾನಂದ ಕತ್ತಲ್ ಸರ್ ಅವರಿದ್ದಾರೆ, ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ರಹೀಂ ಮುಚ್ಚಿಲಾ ಅವರಿದ್ದಾರೆ, ಅಧ್ಯಕ್ಷರು ಬ್ಯಾರಿ ಸಾಹಿತ್ಯ ಅಕಾಡೆಮಿ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ರಹೀಂ ಮುಚ್ಚಿಲಾ ಅವರಿಗೆ. ನಮಸ್ತೆ ಸರ್. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಈ ಒಂದು ವಿಚಾರ ಬಯಲಿಗೆ ಬಂದಿದೆ. ಜೊತೆಗೆ 2020 ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಲಾಕ್ಡೌನ್ ಇತ್ತು. ಈ ಸಂದರ್ಭ ಪ್ರಯಾಣ ಭತ್ಯೆ ಸ್ವೀಕರಿಸುವಂತಹ ಅಂಶವನ್ನ ಈ ವಿಚಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂತಹ ದೃಷ್ಟಿಯಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯಡಿ ಈ ಒಂದು ವಿಚಾರವನ್ನ ಬೆಳಕಿಗೆ ತಂದಂತಹ ಸಾಹಿತಿ ಚಿಂತಕರು ನಮ್ಮ ಜೊತೆ ಇದ್ದಾರೆ. ಅರವಿಂದ ಶಾನ್ಭೋಗ್ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ಅರವಿಂದ ಶಾನ್ಭೋಗ್ ಅವರಿಗೆ. ನಮಸ್ತೆ ಸರ್. 3 ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ, ಮಾತಾಡಬೇಕು. ಜೊತೆಗೆ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರ ಜೊತೆ ಕೂಡ ನಾನು ಮಾತನಾಡ್ತೇನೆ. ಮೊದಲನೇದಾಗಿ ನಾನು ನೇರವಾಗಿ ಕೆಲವು ವಿಚಾರಗಳು ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ, ಎಲ್ಲಾ ವಿಚಾರದ ಬಗ್ಗೆ ಫಸ್ಟ್ ರಿಯಾಕ್ಷನ್ ನಾನು ತೆಗೆದುಕೊಳ್ತೇನೆ. ನೇರವಾಗಿ ಅರವಿಂದ ಶಾನ್ಭೋಗ್, ಏನ್ ಸರ್, ಏನ್ ಕತೆ, ಏನ್ ಆರೋಪ, ಏನ್ ವಿಚಾರ? ಎಸ್ ಸರ್. ಇದು ಈಗ ನಾನು ಮಾಹಿತಿ ಹಕ್ಕಿನಲ್ಲಿ ಪಡ್ಕೊಂಡಿರೋದ್ರಿಂದ ಈ ವಿಚಾರ ಬಹಳ ಮುನ್ನೆಲೆಗೆ ಬಂದಿದೆ. ಆದ್ರೆ ಈ ರೀತಿಯ ವ್ಯವಹಾರಗಳು ನಡೀತಾ ಇದೆ ಅನ್ನುವ ಸಂಗತಿ ಒಂದು 8-10 ತಿಂಗಳ ಹಿಂದಿನಿಂದಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ಹರಿದಾಡ್ತಾ ಇತ್ತು. ಆದ್ರೆ ಅದನ್ನು ನಾವು ಆಧಾರ ಸಮೇತ ಪ್ರಮಾಣೀಕರಿಸಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅಂದ್ರೆ ಕೇವಲ ಆರೋಪ ಮಾಡೋದಷ್ಟೇ ಆಗ್ತಾ ಇತ್ತು. ಆದ್ರೆ ಇವತ್ತು ನಾವು ಮಾಹಿತಿ ಹಕ್ಕಿನಲ್ಲಿ ಪಡ್ಕೊಂಡ ಒಂದು ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿಯ ನೆಲೆಯಲ್ಲಿ ಹೋದವಾಗ ಆ ಸಂದರ್ಭದಲ್ಲಿ ವಾತಾವರಣ ಹೇಗೆ ಇತ್ತು? ಕೊರೋನಾ ಲಾಕ್ಡೌನ್ ಹೇರಿಕೆ ಆದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವೇ ಅದನ್ನು ವಿಶೇಷ ಮುತುವರ್ಜಿ ಹಾಕಿ ಸೆಕ್ಷನ್ ಅನ್ನು ಜಾರಿ ಮಾಡಿದ್ರು. 5 ಜನರಿಗಿಂತ ಹೆಚ್ಚು ಜನ ಗುಂಪು ಸೇರಬಾರದು ಅನ್ನುವಂತ ಅಷ್ಟು ಕಟ್ಟುನಿಟ್ಟಿನ ವಾತಾವರಣದಲ್ಲಿ ಜನರು ಮನೆಯಿಂದ ಹೊರ ಬರುವ ಹಾಗೇನೆ ಇರ್ಲಿಲ್ಲ. ಜಾಗಟೆ ಹೊಡೆದು ದೀಪ ಬೆಳಗಿಸಿ ಮನೆಯಲ್ಲೇ ಕುಂತವರು 2 ತಿಂಗಳ ಮನೆಯಲ್ಲೇ ಫಿಕ್ಸ್ ಆದ್ರು. ಅಂತ ಸಂದರ್ಭದಲ್ಲಿ ಈ ಅಕಾಡೆಮಿಯ ಅಧ್ಯಕ್ಷರುಗಳು
ಬಹುತೇಕ 15ರಷ್ಟು ಅಕಾಡೆಮಿಗಳು ನಮ್ಮ ರಾಜ್ಯದಲ್ಲಿ ಇದೆ. ಅದರಲ್ಲಿ ಕರಾವಳಿ ಭಾಗದಲ್ಲಿರುವಂತಹ 3 ಅಕಾಡೆಮಿಯ ಅಧ್ಯಕ್ಷರು ಈ ರೀತಿ ಒಂದು ಪ್ರಯಾಣ ಭತ್ಯೆಯನ್ನು ಲಾಕ್ಡೌನ್ 1 ಇದ್ದಂತ ಸಂದರ್ಭದಲ್ಲಿ ಪಡೆದುಕೊಂಡಿರುವುದು ಒಂದು ಎಲ್ಲರನ್ನು ಕೂಡ ಚಿಂತನೆಗೆ ಗುರಿ ಮಾಡಿದೆ. ಅದೇ ರೀತಿ ಬೆಂಗಳೂರು ಹೆಡ್ ಕ್ವಾರ್ಟರ್ಸ್ ಆಗಿರುವಂತಹ ಸಂಸ್ಕೃತಿ ಇಲಾಖೆಯ ಅಡಿಯಲ್ಲಿರುವಂತಹ ಅಲ್ಲಿಯೂ ಕೂಡ 10-12 ಅಕಾಡೆಮಿಗಳು ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲಿಯ ಮಾಹಿತಿ 1-2 ಅಕಾಡೆಮಿಗಳಿಂದ ಬಂದಿದೆ. ಆದ್ರೆ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವರು ಆ ಹಣವನ್ನು ಪಡೆದುಕೊಳ್ಳದೆ ಇರುವುದು ಕಂಡು ಬಂದಿದೆ. ಇನ್ನೂ 6-8 ಅಕಾಡೆಮಿಗಳ ಮಾಹಿತಿ ನನ್ನ ಕೈ ಸೇರಿಲ್ಲ. 8 ತಿಂಗಳು 9 ತಿಂಗಳನ್ನಷ್ಟು ವಿಳಂಬ ಆಗಿದ್ದರು. ಅವರು ಮಾಹಿತಿ ಕೊಡಲಿಕ್ಕೆ ಎಷ್ಟೊಂದು ಡಿಲೇ ಮಾಡ್ತಾ ಇರೋದು ಇನ್ನೊಂದಿಷ್ಟು ಸಂದೇಹಗಳನ್ನು ಹುಟ್ಟಾಕ್ತಾ ಇದೆ. ಯಾಕಂದ್ರೆ ಇವರುಗಳ ಮಾಹಿತಿ ಅಟ್ಲೀಸ್ಟ್ ನನ್ನ ಕೈ ಸೇರಿದೆ. ಇನ್ನು ಕೆಲವು ಅಕಾಡೆಮಿಗಳು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನೇ ಕೊಟ್ಟಿಲ್ಲ. ಮಾಹಿತಿ ಕೊಡ್ಲಿಕ್ಕೆ ವಿಳಂಬ ಆಗ್ತಾ ಇದೆ, ಇಲ್ಲ ಇಷ್ಟು ದಿನದಲ್ಲಿ ಒದಗಿಸ್ತೇವೆ ಅನ್ನುವಂತ ಪ್ರತಿಕ್ರಿಯೆ ಬರಲಿಲ್ಲ. ಒಂದು ಪುಸ್ತಕ ಪ್ರಾಧಿಕಾರದಿಂದ ಮತ್ತು ಕುವೆಂಪು ಭಾಷಾ ಭಾರತಿಯಿಂದ ಪರಿಶೀಲನೆಗೆ ಬನ್ನಿ ಅನ್ನುವಂತ ಪತ್ರ ಬಂದಿತ್ತು. ಅದಕ್ಕೆ ನಾನು ಅವರಿಗೆ ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ನನಗೆ ಒದಗಿಸ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಯಾಕಂದ್ರೆ ಪ್ರಯಾಣಕ್ಕೆ ನಾನು ಬೆಂಗಳೂರಿಗೆ ಹೋಗುವುದು ಕಷ್ಟ ಇರೋದ್ರಿಂದ ನಾನು ಅವರಲ್ಲಿ ಆ ರೀತಿ ವಿನಂತಿ ಮಾಡಿದ್ದೆ. ಇನ್ನು ಬಂದಿಲ್ಲ. ಅದನ್ನ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಅಲ್ಲಿಂದ ಕೂಡ ಮಾಹಿತಿ ಸಿಗ್ತದೆ ಏನಾಗಿದೆ ಅನ್ನೋದು. ಈ ಕರಾವಳಿಯ 3 ಅಕಾಡೆಮಿಗಳು ಸಿಕ್ಕಿರೋದ್ರಿಂದ ಇಲ್ಲಿ ಇವರು ಪ್ರಯಾಣ ಭತ್ಯೆಯನ್ನು ಪಡ್ಕೊಂಡಿರೋ ವಿಚಾರ ಕಡತಗಳಲ್ಲಿ ಅದು ನಿಜ ಅಂತ ಆಗಿದೆ. ಹೀಗಾಗಿ ಅದು ಹೇಗೆ ಅವರು ಹೊರಗಡೆ ಹೋದ್ರು, ಪ್ರಯಾಣಿಸ್ಲಿಕ್ಕೆ ಸಾಧ್ಯ ಆದದ್ದಾದ್ರೂ ಹೇಗೆ, ಎಲ್ಲ ಜನರ ಮನಸ್ಸಿನಲ್ಲಿ, ನನಗಷ್ಟೇ ಅಲ್ಲ ಇದು ಕರ್ನಾಟಕದ ಎಲ್ಲ ಜನರ ಮನಸ್ಸಿನಲ್ಲಿ ಪ್ರಶ್ನೆ ಇದೆ. ಅಂತ ಗಂಭೀರ ಲಾಕ್ಡೌನ್ ಇದ್ದಂತ ಸಂದರ್ಭದಲ್ಲಿ ಇವರು ಎಲ್ಲಿ ಪ್ರಯಾಣ ಮಾಡಿದ್ರು? ಅದರಲ್ಲೂ ಸಾಹಿತ್ಯಿಕ ಚಟುವಟಿಕೆಗಳು ನಡೆದೇನೆ ಇಲ್ಲ. ಇತ್ತೀಚಿನ 1.25 ವರ್ಷದಿಂದ ಯಾವುದೇ ರೀತಿಯ ಸಾಹಿತ್ಯಿಕ ಚಟುವಟಿಕೆಗಳು ನಡೆದಿಲ್ಲ. ಮತ್ತೆ ಇದು ರಾಜಕೀಯ ಸಂಸ್ಥೆಗಳು ಅಲ್ಲ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಥವಾ ಈ ಉರ್ದು ಅಕಾಡೆಮಿ, ಹಾಗೆ ಬ್ಯಾರಿ ಅಕಾಡೆಮಿ, ಕೊಂಕಣಿ, ಇವೆಲ್ಲವೂ ಭಾಷೆಗಳಿಗಾಗಿ, ತುಳು ಇರ್ಬೋದು, ಪ್ರತಿಯೊಂದು ಭಾಷೆ ಕೆಲಸ ಮಾಡುವಂತ ಅಕಾಡೆಮಿಗಳು ಇರುವಾಗ ಈ ರಾಜಕೀಯ ಪುಡಾರಿಗಳು ಹೇಗೆ ಅವರು ಕೆಂಪುಗುಟ್ಟದ ಕಾರನ್ನು ಹಿಡ್ಕೊಂಡು ಓಡಾಡುತ್ತಾರೋ ಆ ರೀತಿ ಅವರು 30,000ದ ಹಣವನ್ನು ನಾವು ಹೇಗಾದ್ರೂ ಪಡ್ಕೊಳ್ಬಹುದು, ಯಾರಿಗೂ ಇದು ಗಮನಕ್ಕೆ ಬರೋದಿಲ್ಲ ಎನ್ನುವ ಒಂದು ಉಪೇಕ್ಷೆ ಮಾಡಿ ಪಡ್ಕೊಂಡ್ರೋ ಹೇಗೆ ಅನ್ನುವ ವಿಚಾರವೂ ಕೂಡ ನನ್ನ ಮನಸ್ಸಲ್ಲಿ ಇದೆ. ಅದಕ್ಕೆ ಏನಾದ್ರೂ ಅವರು ಆ ತರದ ಕೆಲಸಗಳನ್ನು ಮಾಡಿದಿದ್ರೆ ದಾಖಲೆಗಳನ್ನು ಕೊಡ್ಬೇಕು. ಸುಮ್ಮನೆ ಬಾಯಿ ಮಾತಿಗೆ ನಾನು ಹೀಗೆ ಮಾಡಿದ್ದೇನೆ ಹಾಗೆ ಮಾಡಿದ್ದೇನೆ ಅಂತ ಅಂದ್ರೆ ಅದರಿಂದ ಯಾರಿಗೂ ಕೂಡ ನಂಬಲಿಕ್ಕೆ ಆಗುವುದಿಲ್ಲ. ದಾಖಲೆಗಳನ್ನು ಕೊಡ್ಬೇಕು. ತಮ್ಮಲ್ಲಿ ದಾಖಲೆಗಳಿವೆ. ತಾವು ನಮ್ಮ ಹತ್ರ ಮಾಹಿತಿ ಹಕ್ಕಿನಲ್ಲಿ ಪಡ್ಕೊಂಡಿರುವ ಪ್ರಕಾರ ಅವರು ಹಣವನ್ನು ಪಡೆದಿದ್ದಕ್ಕೆ ಹೇಳುವಂತಹ ಪ್ರಕಾರ ನಾನು ಕೂಡ ಅದೇ ಗಮನಿಸಿದ್ದೆ. ಇಲ್ಲಿ ಕರಾವಳಿ ಭಾಗದ 3 ಗಣ್ಯ ವ್ಯಕ್ತಿಗಳ ವಿಚಾರ ಬರುತ್ತೆ, 3 ಅಕಾಡೆಮಿಗಳ ವಿಚಾರ ಬರುತ್ತೆ ಅಂತ ಬಂದಾಗ ಕರಾವಳಿ ಭಾಗ ಮಾತ್ರ ಅಲ್ಲ, ತಾವು ರಾಜ್ಯಾದ್ಯಂತ ಇರುವಂತಹ ಅಕಾಡೆಮಿಗಳ ಮಾಹಿತಿ ಹಕ್ಕಿನಲ್ಲಿ ನೀವು ತಾವು ಕೇಳಿದ್ದೀರಾ. ಅದೇ ತಮಗೆ ಸಿಕ್ಕಿರುವಂತದ್ದು ತುಳು, ಕೊಂಕಣಿ ಮತ್ತು ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರ ವಿಚಾರಗಳಲ್ಲಿ ಮಾತ್ರ ಸಿಕ್ಕಿರುವಂತದ್ದು. ಯಕ್ಷಗಾನ, ಬಯಲಾಟ ಮತ್ತು ನಾಟಕನೂ ಸಿಕ್ಕಿದೆ. ಅಲ್ಲಿ ಇವರಷ್ಟು ಹಣವನ್ನು ಅವರು ತೆಗೆದಿಲ್ಲ. ಯಕ್ಷಗಾನ, ಬಯಲಾಟ ಅಕಾಡೆಮಿ, ನಾಟಕ ಅಕಾಡೆಮಿ ಮಾಸಿಕ ವೇತನ ತಗೊಂಡಿಲ್ವಾ? ಮಾಸಿಕ ವೇತನ ತೆಗೆದಿದ್ದಾರೆ. ಪ್ರಯಾಣ ಭತ್ಯೆಯಲ್ಲಿ ಅವರಿಂದ ಅಷ್ಟೊಂದು ಪ್ರಮಾಣದ ವೆಚ್ಚ ಹೋಗಿಲ್ಲ. ಮಾಸಿಕ ವೆಚ್ಚ ಪಡೆದಿದ್ದಾರೆ. ಮಾಸಿಕ ವೆಚ್ಚ ತೆಗೆದುಕೊಂಡಿದ್ದಾರೆ. ಮಾಸಿಕ ವೆಚ್ಚ ಒಂದು ನಾಟಕ ಅಕಾಡೆಮಿಯಲ್ಲಿ ಪಡೆದಿದ್ದಾರೆ. ಆದ್ರೆ ಯಕ್ಷಗಾನ, ಬಯಲಾಟ ಅಕಾಡೆಮಿಯಲ್ಲಿ ಅಲ್ಲಿಯ ಅಧ್ಯಕ್ಷರು ಮಾಸಿಕ ವೆಚ್ಚವನ್ನು ಪಡೆದಿಲ್ಲ. ಯಕ್ಷಗಾನದಲ್ಲಿ ಮಾಸಿಕ ವೆಚ್ಚವನ್ನು ಕೂಡ ಸೊಲಬಕ್ನವರಂತ ಬಯಲಾಟ ಅಕಾಡೆಮಿ ಮೊದಲು ಯಕ್ಷಗಾನ ಅಂತ ಹೇಳಿ ಬೆಂಗಳೂರಿನಲ್ಲಿ 2018ರಲ್ಲಿ ಬಯಲಾಟ ಅಂತ ಹೇಳಿ ಕರ್ನಾಟಕ ಬಯಲಾಟ ಅಕಾಡೆಮಿ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಸೊಲಬಕ್ಕನವರು ಅಲ್ವಾ? ಇವರು ಯಾವುದೇ ರೀತಿಯ ಪ್ರಯಾಣ ಭತ್ಯೆಯನ್ನ ಪಡೆಯದೆ ಜೊತೆಗೆ ಮಾಸಿಕ ಭತ್ಯೆಯನ್ನು ಗೌರವಧನ 50,000 ಅದನ್ನು ಕೂಡ ಪಡೆದಿಲ್ಲ. ಇವರು ದೂರವಾಣಿ ಬಾಪ್ತನ್ನು ಕೂಡ ಪಡೆದಿಲ್ಲ. ಅವರು ಯಾವುದನ್ನು ಕೂಡ ಪಡೆದಿಲ್ಲ. 2-3 ವರ್ಷದ ಅವಧಿಯಲ್ಲಿ ಅವರು ದೂರವಾಣಿ ಬಾಪ್ತನ್ನು ಕೂಡ ಪಡೆದಿಲ್ಲ. 3 ವರ್ಷಕ್ಕೊಮ್ಮೆ ಪಡೆಯಲಿಲ್ಲ. ಓಕೆ ಗ್ರೇಟ್ ರಿಯಲಿ ಗ್ರೇಟ್. ಆದ್ರೆ ಈಗ ನಮ್ಮ ಜೊತೆ ಇಲ್ಲ ಅವರು ಕೋವಿಡ್ ನಿಂದ ತೀರ್ಕೊಂಡಿದ್ದಾರೆ. ಕೋವಿಡ್ ನಿಂದ ನಿಧನರಾಗಿದ್ದಾರೆ. ಕರ್ನಾಟಕ ಬಯಲಾಟ ಅಕಾಡೆಮಿಯ ಅಧ್ಯಕ್ಷರು ಡಾಕ್ಟರ್ ಸೊಲಬಕ್ಕನವರು. ಎಸ್, ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅಂಡ್ ನಿಜವಾಗ್ಲೂ ಕೂಡ ಹೆಮ್ಮೆ ಇದೆ ತಾವು ಮಾಡಿದಂತಹ ಕೆಲಸದ ವಿಚಾರದ ಬಗ್ಗೆ. ಎಸ್, ಈ ಒಂದು ವಿಚಾರವನ್ನ ಮೆನ್ಷನ್ ಮಾಡಿದ್ರು ಅರವಿಂದ್ ಶಾನ್ಭೋಗ್ ಅವರು. ಎಸ್ ಸರ್, ಇದರಲ್ಲಿ ಬರುವಂತಹ ಪ್ರಶ್ನೆ ಇಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅಂತ ಬಂದಾಗ ತಮ್ಮ ಆರೋಪ ಇರುವಂತದ್ದು ಯಾವ ವಿಚಾರದ ಮೇಲೆ? ಪ್ರಯಾಣ ಭತ್ಯೆಯ ವಿಚಾರದಲ್ಲಿ ಮಾತ್ರ. ನೇರವಾಗಿ ನಾನು ಮಾರ್ಚ್ ಏಪ್ರಿಲ್ ಮೇ ಅವರು ಕೇಳ್ತಾ ಇರುವಂತದ್ದು ಮಾರ್ಚ್ ಏಪ್ರಿಲ್ ಮೇ. ಓಕೆ ಇಲ್ಲಿ ಪ್ರಯಾಣ ಭತ್ಯೆಯ ವಿಚಾರವಾಗಿ ಮಾತ್ರ ತಾವು ಹೇಳ್ತಾ ಇರುವಂತದ್ದು. 2020 ಜೂನ್ 6-8 ನಂತರ ಅನ್ಲಾಕ್ ಪ್ರಕ್ರಿಯೆ ಆರಂಭ ಆಯ್ತು. ಹೀಗಾಗಿ ಅಲ್ಲಿಯ ಹಂತದವರೆಗೆ ಏನು ಕಟ್ಟುನಿಟ್ಟಾಗಿ ಲಾಕ್ಡೌನ್ ಜಾರಿ ಇತ್ತು ಆ ಸಂದರ್ಭದ ಪ್ರಯಾಣ ಭತ್ಯೆಗೆ ಸಂಬಂಧಪಟ್ಟ ಹಾಗೆ ನಾನು ಅದು 2.5 ತಿಂಗಳು ಅಂತ 2 ತಿಂಗಳು ಅಂತಲೇ ಇಟ್ಕೊಳ್ಳಿ. 30,000 1 ತಿಂಗಳಿಗೆ 30,000, 2 ತಿಂಗಳಿಗೆ 60,000,
60,000 ರೂಪಾಯಿ ವೇಸ್ಟ್ ಆಗಿದೆ ಅಂತ ತಾವು ಹೇಳ್ತಾ ಇದ್ದೀರಾ. ಹೌದು, ಭ್ರಷ್ಟಾಚಾರ ಆಗಿದೆ ಅಂತ ತಾವು ಹೇಳ್ತಾ ಇದ್ದೀರಾ. 60,000 ರೂಪಾಯಿ ಉಳಿದದು 25,000 ರೂಪಾಯಿ ಗೌರವಧನ ಬರುತ್ತೆ ಅಲ್ವಾ ಸರ್? 25,000 ರೂಪಾಯಿ ಗೌರವಧನ. ಅದು ಇನ್ನೊಂದು 15 ದಿನಕ್ಕೆ ಪ್ರಯಾಣ ಭತ್ಯೆಯ ರೂಪದಲ್ಲೇ ನಾನು ಹೇಳಿದ್ದು. 2.5 ತಿಂಗಳಿನಷ್ಟು ಪ್ರಯಾಣ ಭತ್ಯೆ. ಈಗ ಮಾಸಿಕ ಬೇರೆ ಪ್ರಯಾಣ ಭತ್ಯೆ ಬೇರೆ. ಇವರಲ್ಲಿ ನೀವು ಮೊದಲು ಕೇಳಬೇಕಾಗಿರೋದು ಇಷ್ಟು ತಿಂಗಳಲ್ಲಿ ಮಾಸಿಕ ಯಾವುದು ಇದು ಪ್ರಯಾಣ ಇದು ಅಥವಾ ಪ್ರಯಾಣ ಬೇರೆ. ಎಸ್ ಈಗ ಇಲ್ಲಿ ಮಾಸಿಕ ಪ್ರಯಾಣ ಬೇರೆ, ಸ್ಥಳೀಯ ಓಡಾಟದ ಪ್ರಯಾಣ ಬೇರೆ. ಓಕೆ, ಅವರು ಹೇಳಿದ ಇನ್ನೊಂದು ಪ್ರಯಾಣ ಭತ್ಯೆ ಬೇರೆ. ನಾವು ಇಲ್ಲಿ ಕೇಳಬೇಕಾಗಿರೋದು ಇವರು ಪ್ರಯಾಣ ಭತ್ಯೆ ಮತ್ತು ಮಾಸಿಕ ಎರಡನ್ನು ತಗೊಂಡಿದ್ದಾರೆ. ಜಸ್ಟ್ ಕ್ಲಾರಿಫೈ ಮಾಡ್ಬೇಕು ಜನತೆಗೆ ಒಂದು ವಿಚಾರ, ಎಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕು ಅಂತ ಬಂದಾಗ ಕ್ಲಾರಿಫೈ ಮಾಡಬೇಕು. ಈಗ ಅಕಾಡೆಮಿ ಅಧ್ಯಕ್ಷರು ಅವರಿಗೆ ಸಿಗುವಂತದ್ದು ಒಂದು ತಿಂಗಳಿಗೆ ಪ್ರಯಾಣದ ಭತ್ಯೆಯಾಗಿ 30,000 ರೂಪಾಯಿ. ಸ್ಥಳೀಯ ಓಡಾಟ 30,000 ರೂಪಾಯಿ. ಜೊತೆಗೆ ಅವರಿಗೆ ಸಿಗುವಂತದ್ದು ಗೌರವಧನ ಸರ್ಕಾರದಿಂದ 25,000 ರೂಪಾಯಿ. 30,000 ರೂಪಾಯಿ ಅವರಿಗೆ ದೂರವಾಣಿಯ ಒಂದು ವಿಚಾರ 3,000 ಸಿಗುವಂತದ್ದು. ಸೊ ಟೋಟಲ್ ಆಗಿ ಅವರಿಗೆ ಒಂದು ತಿಂಗಳಿಗೆ ಸಿಗುವಂತಹ ವಿಚಾರ 25,000 ಪ್ಲಸ್ 30,000, 55,000, 58,000. ಹಾಗಾದ್ರೆ ಇಲ್ಲಿ ಕೇಳ್ತಾ ಇರುವಂತದ್ದು ಏಪ್ರಿಲ್ 58,000. ಹಾಗಾದ್ರೆ ಏಪ್ರಿಲ್ ತಿಂಗಳಲ್ಲಿ ಮಾರ್ಚ್ ಏಪ್ರಿಲ್ ಮೇ. ಎಸ್, ಮಾರ್ಚ್ ಏಪ್ರಿಲ್ ಮೇ. ಓಕೆ, ಈ ತಿಂಗಳಲ್ಲಿ ಹಾಗಾದ್ರೆ ಇಲ್ಲಿ ಎಷ್ಟು ಖರ್ಚಾಗಿದೆ ಅನ್ನೋದು ತಾವು ಹೇಳ್ತಾ ಇದ್ರ. ಅಂದ್ರೆ ಒಂದು ತಿಂಗಳಿಗೆ 58,000 ಒಬ್ಬರಿಗೆ ಸಿಗ್ಬೇಕು. ಇವರು 58,000 ಕೂಡ ತಗೊಂಡಿದ್ದಾರೆ ಲಾಕ್ ಡೌನ್ ಟೈಮ್ ಅಲ್ಲಿ. 58,000 ಕೂಡ ಸಂಪೂರ್ಣವಾಗಿ 58,000 ಇದು ಕ್ಲಾರಿಟಿ ಸಿಗುವಂತದ್ದು. 58,000 ರೂಪಾಯಿ ಕಂಪ್ಲೀಟ್ ಆಗಿ ತೆಗೆದುಕೊಂಡಿದ್ದಾರೆ. ಎಷ್ಟು? 2 ತಿಂಗಳು ಕೂಡ. ಈಗ ಕ್ಲಿಯರ್ ಆಯ್ತು. ಅಂದ್ರೆ ಪ್ರಯಾಣ ಭತ್ಯೆ ಅಲ್ಲ, ಈಗ ಕ್ಲಿಯರ್ ಆಯ್ತು. ಏಪ್ರಿಲ್ ಮೇ ತಿಂಗಳಲ್ಲಿ 2 ತಿಂಗಳಲ್ಲೂ ಕೂಡ ಎಲ್ಲವೂ ಕೂಡ 58,000 ತೆಗೆದುಕೊಂಡಿದ್ದಾರೆ. ಇಲ್ಲಿ ಬರುವಂತಹ ಪ್ರಶ್ನೆ, ಎಸ್ 2 ತಿಂಗಳು ಲಾಕ್ ಡೌನ್ ಇತ್ತು, ಮನೆಯಿಂದ ಹೊರಗೆ ಬರ್ಲಿಕ್ಕಿಲ್ಲ, ಯಾವುದೇ ಸಭೆ ಸಮಾರಂಭ ಕಾರ್ಯಕ್ರಮಗಳು ನಿಷಿದ್ಧ. ಈ ಸಂದರ್ಭ ಹಾಗಾದ್ರೆ ಈ ಸರ್ಕಾರ ಕೊಡುವಂತಹ 30,000 ಪ್ರಯಾಣ ಭತ್ಯೆ ಎಲ್ಲಿಗೆ ಹೋಗಿದ್ದಾರೆ, ಏನು ಕಾರ್ಯಕ್ರಮಕ್ಕೋಸ್ಕರ ಹೋಗಿದ್ದಾರೆ, ಯಾತಕ್ಕೋಸ್ಕರ ಹೋಗಿದ್ದಾರೆ, ಯಾತಕ್ಕೋಸ್ಕರ 30,000 ರೂಪಾಯಿಯನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಎಸ್, ಪ್ರಶ್ನೆ ಸಹಜವಾಗಿ ಬರುತ್ತೆ ಈ ಪ್ರಶ್ನೆ. ಜೊತೆಗೆ ದೂರವಾಣಿಯ ವಿಚಾರದಲ್ಲಿ, ದೂರವಾಣಿಗೆ ಅನ್ಲಿಮಿಟೆಡ್ ಕಾಲ್ಸ್ ಗಳಿವೆ, 30 GB ಎಲ್ಲವೂ ಕೂಡ ಸಿಗುವಂತದ್ದು. ಅನ್ಲಿಮಿಟೆಡ್ ಕಾಲ್ಸ್ ಗಳು ಇದ್ದಾಗ 3,000 ರೂಪಾಯಿ ದೂರವಾಣಿಗೆ ಯಾಕೆ ತೆಗೆದುಕೊಂಡಿದ್ದಾರೆ? 3,000 6,000 ರೂಪಾಯಿ ಆಯ್ತು. ಸೊ 58,000 ಡಬಲ್ ಮಾಡಿದಾಗ 1 ಲಕ್ಷದ ಮೇಲೆ ಹೋಯಿತು ಆ ಅಮೌಂಟ್ಗಳು. ಸೊ ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅನ್ನುವಂತಹ ವಿಚಾರ. ಎಲ್ಲರೂ ಕೂಡ ಕಷ್ಟದಲ್ಲಿದ್ದಾರೆ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಎಲ್ಲರೂ ಕೂಡ ಮಾದರಿ ಆಗ್ಬೇಕಾಗಿತ್ತು ಇವರುಗಳು, ಅದೇ ಮಾದರಿ ಯಾಕೆ ಆಗಿಲ್ಲ ಅನ್ನುವಂತಹ ಪ್ರಶ್ನೆ. ಈ ಬಗ್ಗೆ ನಾನು ನೇರವಾಗಿ ಎಸ್ ದಯಾನಂದ್ ಕತ್ತಲ್ ಸರ್ ಅವ್ರ ಜೊತೆ ಕೇಳ್ತಾ ಇದ್ದೇನೆ. ಎಸ್ ಸರ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದರು, ನಮ್ಮ 3 ತಿಂಗಳಲ್ಲಿ 2.5 ತಿಂಗಳ ಭತ್ಯೆಯನ್ನ ತಗೊಂಡಿದ್ದಾರೆ. ತಗೊಂಡದ್ದು ಹೌದು, ಅದರಲ್ಲಿ ತಪ್ಪಿಲ್ಲ, ಅವರು ಹೇಳಿದ್ರಲ್ಲಿ ತಪ್ಪಿಲ್ಲ. ಮತ್ತೆ ಅವರು RT ಆಕ್ಟ್ ಅಲ್ಲಿ ತೆಗೆದದ್ದು ಕೂಡ ತಪ್ಪಿಲ್ಲ, ಅವರ ಹಕ್ಕು. ಆದರೆ ಈಗ ವಾಸ್ತವವನ್ನು ಬಹಿರಂಗಪಡಿಸಬೇಕು. ನಮಗೆ ಅಧ್ಯಕ್ಷರುಗಳಿಗೆ ಈ ಒಂದು ತಿಂಗಳ ಸಂಬಳ ಮತ್ತು ವಾಹನ ಭತ್ಯೆಯನ್ನು ಕೊಡ್ತಾರೆ. ಅದು ನಮ್ಮ ಮನೆಯಿಂದ ಅಕಾಡೆಮಿಗೆ ಮತ್ತು ನಮ್ಮ ಜಿಲ್ಲೆಯೊಳಗೆ ಓಡಾಟಕ್ಕೆ. ಜಿಲ್ಲೆಯಿಂದ ಹೊರಗೆ ಓಡಾಟ ಮಾಡುವುದಂತಿದ್ರೆ ಅದು ಪ್ರಯಾಣ ಭತ್ಯೆ ತಗೊಳ್ಳುವಂಥದ್ದಿದೆ. ಅದು ಅಕಾಡೆಮಿಯ ಸಿಸ್ಟಮ್ ಅಲ್ಲಿ ಇದೆ. ಮತ್ತೆ ಅದರಲ್ಲಿ ಪೂರಕವಾಗಿ ಒಂದು ಮಾತು ಹೇಳಿದರೆ, ಒಂದು 2-3 ಅಕಾಡೆಮಿಯವರು ಅವರು ಏನೂ ತಗೊಂಡಿಲ್ಲ. ನನಗೆ ಆರಂಭದಲ್ಲಿ ಅಧ್ಯಕ್ಷನಾಗುವ ಸಂದರ್ಭದಲ್ಲಿ ಪ್ರಶ್ನೆ ಬಂತು. ಒಂದು, ನನ್ನ ಮೂಲ ಉದ್ಯೋಗವು ಅಲ್ಲ ಅಕಾಡೆಮಿ ಅಂತೆ. ಆ ಸಂದರ್ಭದಲ್ಲಿ ಅದಕ್ಕೆ ನಾನು ಪೂರ್ಣ ರಜೆಯನ್ನು ಕೊಟ್ಟಿದ್ದೇನೆ. 3 ವರ್ಷ ಅದರ 1 ಪೈಸೆ ಕೂಡ ತಗೊಳ್ಳದೆ, ನನ್ನ ಮಕ್ಕಳ ಶಿಕ್ಷಣಕ್ಕೆ ಸಿಗುವಂತದ್ದು ಕೇಂದ್ರ ಸರ್ಕಾರ ಉದ್ಯೋಗ, ಅದನ್ನು ಕೂಡ ತಗೊಳ್ಳದೆ ನೇರವಾಗಿ ಇದಕ್ಕೆ ಬಂದಿದ್ದೇನೆ. ಏನು ಉದ್ಯೋಗ? ಯಾವ ಅಂಚೆ ಇಲಾಖೆಯಲ್ಲಿ ಉದ್ಯೋಗ. ನನಗೆ ಸಾಧಾರಣ 50ರ ಸಮೀಪ ನಂಗೆ ಅದಕ್ಕೆ ಆದ್ರಿಂದ ಒಂದು ಆ ವ್ಯವಸ್ಥೆಯಲ್ಲಿ ನಾನು ಬದುಕ್ತಾ ಇದ್ದವ. ಆವಾಗ ನನ್ನನ್ನು ಇದಕ್ಕೆ ಆಯ್ಕೆ ಮಾಡಿದ್ರು, ನಾನು ಆಯ್ಕೆ ಆಗಿದ್ದೇನೆ, ಸಂತೋಷದಿಂದ ಒಪ್ಪಿಕೊಂಡಿದ್ದೇನೆ. ಆವಾಗ ನನ್ಗೆ ಆ ಸಂಭಾವನೆ ಅಗತ್ಯ. ಯಾಕಂತ ಹೇಳಿದ್ರೆ ನಂಗೆ ಹೆಂಡತಿ ಮಕ್ಕಳಿದ್ದಾರೆ, ತಾಯಿ ಇದ್ದಾರೆ, ಸಂಸಾರ ಇದ್ದಾರೆ, ಅದು ನಡೆಸ್ಬೇಕಲ್ಲ, ಮನೆ ಇದೆ. ಆದ್ರಿಂದ ತಗೊಳ್ಬೇಕು. ಅದರಿಂದ ತಗೊಳ್ಳದೇ ಇದ್ದವರಿಗೆ ಕೃತಜ್ಞತೆ ಕೊಟ್ಟಾಗೆ ನಮ್ಗೆ ಕೃತಜ್ಞತೆ ಕೊಡ್ಲಿಕ್ಕೆ ನಮ್ಗೆ ಆಗುದಿಲ್ಲ. ಯಾಕಂತ ಹೇಳಿ ನಾವು ತಗೊಂಡಿದ್ದೇವೆ, ಆದ್ರೆ ನಮ್ಗೆ ತಗೊಳ್ಳುವಂತ ಅನಿವಾರ್ಯತೆ ಇದೆ. ಈ 2.5 ತಿಂಗಳಲ್ಲಿ ಪ್ರಯಾಣ ಭತ್ಯೆ ತಗೊಂಡದ್ದು ನಾನು ಆರಂಭದಿಂದ ಎಲ್ಲದಕ್ಕೂ ನನ್ನ ಅಕಾಡೆಮಿಯಲ್ಲಿ ದಾಖಲಿದೆ, ನಾನು ಮಾಡಿರುವಂತ ಕಾರ್ಯಕ್ರಮಗಳು. ಈಗ 1 ತಿಂಗಳ 2.5 ತಿಂಗಳ 75,000 ಲೆಕ್ಕವು ನಾನು ಅಧ್ಯಕ್ಷನಾದ ನಂತರ ನಾನು ಪ್ರಯಾಣ ಮಾಡಿದ ಲೆಕ್ಕಗಳನ್ನ ನಾವು ನೋಡಿದ್ರೆ
ಅದರ 2ರಷ್ಟು ಪಟ್ಟು ಅಕಾಡೆಮಿಯ ಕೆಲಸಕ್ಕೆ ನಾನು ನನ್ನ ವಾಹನವನ್ನ, ಯಾರು ಶ್ರೇಯನ್ ಎಂಟರ್ಪ್ರೈಸಸ್ ಒದಗಿಸಿರುವಂತಹ Okay. ವಾಹನದಲ್ಲಿ ನಾನು ಚಲಿಸಿದ್ದೇನೆ. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಏನ್ ಮಾಡಿದ್ದೇನೆ ಅಂತ ಹೇಳ್ತೇನೆ ನಾನು ನಿಮ್ಗೆ ಗೊತ್ತಿರಬಹುದು, ನಮ್ಮ ಅಕಾಡೆಮಿಯಲ್ಲಿ ಸರ್ಕಾರದಿಂದ ನಮ್ಗೆ ಬರ್ಲಿಕ್ಕಿಲ್ವೋ, ಮನೆಯಿಂದ ಹೊರಗೆ ಬರ್ಲಿಕ್ಕಿಲ್ವೋ, ನಮ್ಗೆ ಉಂಟು, ನಮ್ಗೆ ಬರ್ಲಿಕ್ಕಿತ್ತು. ಯಾಕೆ ಬರ್ಲಿಕ್ಕಿತ್ತು? ಬರ್ಲಿಕ್ಕಿತ್ತು, ಅಕಾಡೆಮಿಗೆ ಬರ್ಲಿಕ್ಕಿತ್ತು, ನಾವು ಬರಬೇಕು, ಅಕಾಡೆಮಿಯ ವ್ಯವಸ್ಥೆ ಹೇಗುಂಟು ಅಂತ ನೋಡ್ಬೇಕು. ಅದರ ನಂತರ ನಾವೇನು ಮಾಡ್ಬೇಕು ಅಂತ ಹೇಳಿದ್ರೆ, ಸರ್ಕಾರದಿಂದ ಆದೇಶ ಬಂದಿದೆ, ಕಲಾವಿದರ ಪಟ್ಟಿಯನ್ನು ಕೊಡಬೇಕು. ಕಲಾವಿದರಿಗೆ ಬೇಡಿಕೆಯನ್ನು ಇಟ್ಟಾಗ ನಾವು ಈ ಬಗೆಗಾಗಿ ಕಲಾವಿದರನ್ನ ಸಂಪರ್ಕವನ್ನು ಮಾಡಬೇಕು. ಕಲಾವಿದರು ನಮ್ಮಿಂದ ನಾವೀಗ ಕರೆ ಮಾಡ್ತಾರೆ, ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಾನು ಹಲವಾರು ಕಲಾವಿದರ ಕಡೆಗೆ ಹೋಗಿದ್ದೇನೆ. ಅದು ಕೂಡ ನಾನೊಬ್ಬ ಮೂಲತಃ ದೈವಾರಾಧಕ, ತುಳುನಾಡಿನ ಕಲಾವಿದರ ಮಧ್ಯೆ ಇದ್ದವ. ಎಲ್ಲ ಪಾರದರ್ಶಕತೆ, ನನ್ನ ಹತ್ರ ವಿಡಿಯೋನೇ ಇದೆ, ಅದು ನಿಮ್ಗೆ ಕಳಿಸ್ತೇನೆ. ನಾನು 1,500 ಮಂದಿಗೆ ಯಾವುದೇ ರೀತಿಯ ಅಕಾಡೆಮಿಯ ಹಣ ತಗೊಳ್ಳದೆ ಕೊಡುಗೈ ದಾನಿಗಳಿಂದ ತಗೊಂಡು, ಅದಕ್ಕೂ ಕೂಡ ದಾಖಲೆ ಇದೆ. ಎಲ್ಲವನ್ನು ಅವರು ಹೇಗೆ, ನಾನು ನೇರ ಅವರು ಕೊಟ್ಟಂತ ಅಕ್ಕಿಯನ್ನು, ಅವರು ಕೊಟ್ಟಂತ ಬೇಳೆಯನ್ನು, ಅವರು ಕೊಟ್ಟ ಸಾಮಾನನ್ನು ಅಕಾಡೆಮಿಯಲ್ಲಿ ಕ್ರೋಢೀಕರಿಸಿ ನನ್ನ ಅಕಾಡೆಮಿಯ ಯಾವ ಶ್ರೇಯ ಎಂಟರ್ಪ್ರೈಸಸ್ ಇದರ ಮುಖೇನ ಅಕಾಡೆಮಿಯ ವಾಹನ ಉಂಟು ನನಗೆ, ಆ ವಾಹನದ ಮುಖೇನ ಅವರಿಗೆ ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಇವರು ಮಾಹಿತಿ ಅಕ್ಕಿಯಲ್ಲಿ ಇದು ಕೇಳುವಾಗ ಅದನ್ನು ನಾವು ಕೊಡ್ಲಿಲ್ಲ. ಯಾವುದು ಅದರಲ್ಲಿ ಕೇಳಿದ ಅಕಾಡೆಮಿಯಲ್ಲಿ ಏನೆಲ್ಲ ಖರ್ಚು ಮಾಡಿದ್ರೆ ಅಷ್ಟು ಹೋಗಿದೆ. ಅವರು ತಪ್ಪಲ್ಲ, ಕೊಟ್ಟವರಿದ್ದು ತಪ್ಪಲ್ಲ. ಅವ್ರು ಏನು ಮಾಡಿದ್ದಾರೆ ಅಕಾಡೆಮಿಯಲ್ಲಿ, ನಾವು ಯಾವ ರೀತಿ ಬಳಕೆ ಮಾಡಿಕೊಂಡಿದ್ದೇವೆ ಅಂತ ನಾವು ಮಾಧ್ಯಮದ ಮುಂದೆ ಇಡ್ತಾ ಇದ್ದೇನೆ. ಒಂದು ಹಾಗೆ ನೀವು ಆಲೋಚನೆ ಮಾಡಿ, 1,500 ಮನೆಗಳಿಗೆ ಹೋದಂತ ಪೂರ್ತಿ ವಿಡಿಯೋ ಇದೆ. ಅದರಲ್ಲಿ 750 ಮನೆಗಳಿಗೆ ಹೋಗಿದ್ದೇವೆ. ಉಳಿದತ್ತೊಂದು 2 ಸಂಘಟನೆಗಳ ಮುಖೇನ ನಾವು ಉಡುಪಿಗೆ ಹೋಗಿದ್ದೇವೆ, ಪರ್ಮಿಷನ್ ತಗೊಂಡು. ಯಾವುದು ನಮ್ಗೆ ಇದುಂಟಲ್ಲ, ಏನು ಅದಕ್ಕೆ ಅಂತ ಹೇಳಿದ ಆ ಸಂದರ್ಭದಲ್ಲಿ ಪಾಸ್ ಮಾಡಿಕೊಂಡು ಉಡುಪಿಯಲ್ಲಿ ತಾರಾ ಆಚಾರ್ಯ ಇದ್ದಾರೆ ಮತ್ತು ನಮ್ಮ ಆಕಾಶರಾಜ್ ಜೈನ್ ಇದ್ದಾರೆ. ಅವರು ಕರೆದು ಅಲ್ಲಿನ ಒಂದು ಸಂಸ್ಥೆಗಳನ್ನ ಸೇರಿಸಿಕೊಂಡು ನಾವಿಲ್ಲಿಂದ ಒಂದಷ್ಟು ಕಿಟ್ಗಳನ್ನು ನಾವು ಕೊಂಡೋಗಿ, ಅದು ಸಾಕಾಗಿದೆ, ಅಲ್ಲಿಂದ ಕಿಟ್ಗಳನ್ನ ಮಾಡಿ ನಾವು ಅಲ್ಲಿ ಕಲಾವಿದರಿಗೆ ಹಂಚಿದ್ದೇವೆ. ಅದು ಕೂಡ ಮನೆ ಮನೆಗೆ ಹೋಗಿ ಎಲ್ಲಿವರೆಗೆ, ನಮ್ಮ ಹೇರೂರುವರೆಗೆ ಎಲ್ಲ ಹಂಚಿದ್ದೇವೆ. ಕಲಾವಿದರಿದ್ದಾರೆ ಅಲ್ಲಿವರೆಗೆ. ಈಚೆ ಬದಿ ನಾವು ಕಾರ್ಕಳ ಮತ್ತೆ ನಮ್ಮದು ಪುತ್ತೂರು, ಕಡಬ ದಿನೇಶ್ ರೈ ಅವರಿದ್ದಾರೆ ನಮ್ಮ ಸದಸ್ಯರು. ನಾವು ಆಯಾಯ ಪ್ರದೇಶಕ್ಕೂ ಅವರನ್ನೆಲ್ಲ ಜೋಡಿಸಿಕೊಂಡಿದ್ದೇವೆ. ಅವರನ್ನ ಜೋಡಿಸಿಕೊಂಡು ಆವಾಗ ಅಕಾಡೆಮಿಯ ವಾಹನ ಇದೆ, ಅದಕ್ಕೆ ಹೋಗಿದ್ದೇವೆ. ಮತ್ತೆ ನಾವು ಕಲಾವಿದರ ಪಟ್ಟಿ ಮಾಡ್ಬೇಕಂತಿದ್ರೆ ನಮ್ಮ ಸಿಬ್ಬಂದಿಗಳನ್ನು ಕರಬೇಕು, ಅವರಿಗೆ ಪಾಸ್ ಮಾಡ್ಬೇಕು, ಅದು ತಯಾರು ಮಾಡ್ಬೇಕು. ಅದನ್ನು ಮಾಡ್ಲಿಕ್ಕೋಸ್ಕರ ಅವರಿಗೆ ಕೂಡ ಕೆಲವೊಂದು ಸರ್ತಿ ನಮ್ಮ ವಾಹನಗಳನ್ನ ಉಪಯೋಗ ಮಾಡಿದ್ದೇವೆ, ಅವರನ್ನು ಭರಿಸೋದಕ್ಕೆ, ಅವರನ್ನು ಕರೆತರೋದಕ್ಕೆ ಬೇಕು. ಈ ಸಂದರ್ಭದಲ್ಲಿ ನಮಗೆ ಬರ್ಲಿಕ್ಕಿತ್ತು, ಅಕಾಡೆಮಿಯ ನಿರ್ದೇಶನ ಈ ಸಂದರ್ಭ ಇಷ್ಟು ನಾನು ಕೆಲಸವನ್ನ ಮಾಡಿದ್ದೇನೆ. ಈ ಸಂದರ್ಭ ಅಕಾಡೆಮಿಯ ಗಾಡಿ ಬಳಕೆಯಾಗಿದೆ ಆಗಿದೆ ಅನ್ನೋದು ತಾವು ಹೇಳ್ತಾ ಇದ್ರೆ. ಎಷ್ಟು 1500 ಜನರಿಗೆ 1500 ಮನೆಗಳು, ಅದಕ್ಕಿಂತ ಹೆಚ್ಚು ಕೊಟ್ಟಿದ್ದೇವೆ ನಾವು. 1500 ಮಂದಿಗೆ ನಾವು ಕಿಟ್ ಅನ್ನ ಹಂಚಿದ್ದೇವೆ. ಎಲ್ಲ ದಾಖಲೆ ಇದೆ, ಎಲ್ಲ ವಿಡಿಯೋ ಇದೆ. ಯಾವ ಭಾಗದಲ್ಲಿ ಕೊಟ್ಟಿರುವಂತದ್ದು ಸರ್? ನಾವು ಕಡಬ ಭಾಗದಲ್ಲಿ ಕೊಟ್ಟಿದ್ದೇವೆ, ಕಾರ್ಕಳ ಭಾಗದಲ್ಲಿ ಕೊಟ್ಟಿದ್ದೇವೆ, ಮೂಡುಬಿದಿರೆ ಭಾಗದಲ್ಲಿ ಕೊಟ್ಟಿದ್ದೇವೆ, ಉಡುಪಿ ಭಾಗದಲ್ಲಿ ಕೊಟ್ಟಿದ್ದೇವೆ. ಅಂದ್ರೆ ಉಡುಪಿ ಅಂದ್ರೆ ಆಚಿಂದ ಈಚೆ ಎಲ್ಲ, ಎಲ್ಲಿವರೆಗೆ ದೈವಾರಾಧನೆ ಕಲಾವಿದರಿದ್ರೆ ಎಲ್ಲರೂ ಯಾರ ಹತ್ರ ಕೇಳ್ಬೋದು, ಅವರ ಎಲ್ಲ ಅಧ್ಯಕ್ಷರ ಹತ್ರ ಕೇಳ್ಬೋದು. ಆಯ್ತಾ, ಎಲ್ಲ ಸಮುದಾಯದ ಅಧ್ಯಕ್ಷರು ಕೊಡಬಹುದು. ಮತ್ತೆ ವಾದ್ಯ ಕಲಾವಿದರಿಗೆ ನಾವು ಕೊಟ್ಟಿದ್ದೇವೆ. ಉಡುಪಿ ಮೂಡುಬಿದಿರೆ ವಾದ್ಯ ಬರ್ತೇನೆ. ಫಸ್ಟ್ ರಿಯಾಕ್ಷನ್ ನಾನು ತೆಗೆದುಕೊಳ್ಬೇಕು. ಬಿಫೋರ್ ದಟ್ ಅನೇಕ ಕರೆಗಳು ಬರ್ತಾ ಇದ್ದಾರೆ. ಕರೆಗಳನ್ನ ಸ್ವೀಕಾರ ಮಾಡೋದಕ್ಕಿಂತ ಮೊದಲಾಗಿ ಫಸ್ಟ್ ರಿಯಾಕ್ಷನ್ ರಹೀಂ ಮುಚ್ಚಿಲ್ ಅವ್ರ ಜೊತೆ ಕೂಡ ನಾನು ಕೇಳಬೇಕು. ತದನಂತರ ತಾವುಗಳು ಕೂಡ ಜನರು ತಮ್ಮಲ್ಲಿ ಪ್ರಶ್ನೆಗಳಿದ್ರೆ ನೇರವಾಗಿ ಕರೆ ಮಾಡಬಹುದು, ಪ್ರಶ್ನೆಗಳನ್ನ ಕೇಳಬಹುದು, ಮುಕ್ತವಾಗಿರುವಂತಹ ಅವಕಾಶ. ಫಸ್ಟ್ ರಿಯಾಕ್ಷನ್ ರಹೀಂ ಮುಚ್ಚಿಲ್ ಸರ್. ಮೊದಲನೇದಾಗಿ ನಮ್ಮ ಗುಡ್ಲ ವಾಹಿನಿಗೆ ನಾನು ಧನ್ಯವಾದವನ್ನ ಸಮರ್ಪಿಸ್ತೇನೆ. ನಮ್ಮ ಮಿತ್ರರು ಒಂದು ರೈಟ್ ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಅವರ ಹಕ್ಕು ಅದು ಕೇಳುವಂತದ್ದು. ಅವರು ಯಾವುದೇ ಅವರ ಮನೆ ವಿಚಾರವನ್ನು ಕೇಳಲಿಲ್ಲ, ಸಾರ್ವಜನಿಕರ ಸೊತ್ತು, ಅದನ್ನ ಕೇಳಬೇಕಾಗಿರುವುದು ಅದವರ ಕರ್ತವ್ಯ. ಅದು ಮಾಡಿದ್ದಕ್ಕಾಗಿ ನಾನು ಪ್ರಥಮವಾಗಿ ನಾನು ಅಭಿನಂದಿಸ್ತೇನೆ. ಈ ರೀತಿಯ ಒಂದು ಧೋರಣೆ, ಈ ರೀತಿಯ ಒಂದು ಒಳ್ಳೆ ರೀತಿಯ ಕೆಲಸ ಇನ್ನಿತರರು ಅದು ಮಾಡಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದರಲ್ಲಿ ಏನು ತಪ್ಪಿಲ್ಲ. ಈಗ ಒಂದನೆಯದಾಗಿ ನಾವು ಇಷ್ಟರವರೆಗೆ ನಿಮ್ಮ ಈ ಚಾನೆಲ್ ಅಲ್ಲಿ ಬರ್ತಾ ಇದ್ದದ್ದು ಬೇರೆ ಬೇರೆ ರಾಜಕೀಯ ಪಕ್ಷ ಮತ್ತು ಬೇರೆ ಬೇರೆ ಆರೋಪ ಪ್ರತ್ಯಾರೋಪ ಮಾಡ್ಲಿಕ್ಕೆ. ಆದ್ರೆ ಇವತ್ತು ನಾವು ಒಂದು ಆರೋಪಿಯಾಗಿ ನಾವು ಬರಬೇಕಾದಂತ ಪರಿಸ್ಥಿತಿ ಬಂದಾಗಿದೆ. ಅಪರಾಧಿ ಅಲ್ಲ, ಅಪರಾಧಿಯಾಗುವುದು ಈ ಆರೋಪ ಸಾಬೀತಾದರೆ. ಆದ್ರೆ ಆರೋಪಿ ಅಂತೂ ನಾವು ಹೌದು, ಈ ದಿನ ಬರಬಾರ್ದಿತ್ತು ಅಂತ ಹೇಳಿದೆ. ಅದು ಬಂದದ್ದಕ್ಕಾಗಿ ಸ್ವಲ್ಪ ಮನಸ್ಸಿಗೆ ನೋವಾಗಿದೆ. ಆದ್ರೂ ಕೂಡ ನಮ್ಮ ವಿಚಾರಗಳನ್ನು ಕೇಳುವಂತ ಒಂದು ಸೌಜನ್ಯ, ಜನರಿಗೆ ಏನಂತ ತಲುಪಿಸುವಂತ ಸೌಜನ್ಯ ಮಾಡಿದ್ದೀರಿ. ಈ ಒಂದು ಪತ್ರಿಕಾ ಧರ್ಮಕ್ಕೆ ನಿಮಗೆ ನಾನು
ಹ್ಯಾಟ್ಸ್ ಆಫ್ ಹೇಳ್ತೇನೆ. Yes, sir. ಮೊದಲನೆಯದಾಗಿ ಇವರು ಈಗ ಹೇಳಿರುವಂತದ್ದು ನಾನು ಆಗಲೇ ಹೇಳಿದೆ, ಮಾರ್ಚ್ ಏಪ್ರಿಲ್ ಮೇ ಲಾಕ್ಡೌನ್ ಸ್ಟಾರ್ಟ್ ಆಗಿದ್ದು ಮಾರ್ಚ್ 21ಕ್ಕೆ ಅನ್ನುವಂಥದ್ದು ತಮಗೆ ನೆನಪಿರ್ಬೇಕು. ಎಸ್ 21 ಹೌದು. 21 ಆದ ನಂತರ ಒಂದು ಶನಿವಾರ ಮತ್ತು ಆದಿತ್ಯವಾರ ಬಂದಿದೆ ಅದರ ಮಧ್ಯೆ, ಅಂದ್ರೆ 23 ದಿವಸ ಇದು. ಒಂದು ಸರ್ಕಾರಿ ರಜೆ ಬಂದಿದೆ 25. ಅದರಿಂದಾಗಿ ಮಾರ್ಚ್ ತಿಂಗಳಿಂದ ಅನ್ನುವಂತ ಆ ಒಂದು ಮಾತೆ ಅಲ್ಲಿ ಸರಿಯಾಗುದಿಲ್ಲ. ಲಾಕ್ಡೌನ್ ಆಗಿಲ್ಲ, ಕೆಲಸ ಮಾಡಿದ್ದೇವೆ. ಹಾಗಿರ್ಬೇಕಾದ್ರೆ ಮಾರ್ಚ್ ತಿಂಗಳ ವೇತನ ಇವರು ತಗೊಂಡಿದ್ದಾರೆ ಅನ್ನುವಂಥದ್ದಕ್ಕೆ ಅರ್ಥ ಬರುವುದಿಲ್ಲ. ಇನ್ನು ಏಪ್ರಿಲ್ ತಿಂಗಳು, ಆಮೇಲೆ ಮೇ 15ರ ತನಕ. ಓಕೆ, ಇದು ಸರಿಯಾಗಿ ಹೇಳಬೇಕಾದ್ರೆ 45 ದಿವಸದ ಲಾಕ್ಡೌನ್ ಅಂತಾನೆ ಹೇಳಬೇಕಾಗುತ್ತೆ, ತಿದ್ದಬೇಕಾಗುತ್ತೆ. ಯಾಕಂದ್ರೆ ಸಾರ್ವಜನಿಕರು ತಪ್ಪು ತಿಳ್ಕೊಳ್ಬಾರದು. ಇವರು 2.5 ತಿಂಗಳು ಅಂತ ಹೇಳಿದಾಗ 2.5 ಅಲ್ಲ, 1 ತಿಂಗಳು ಲಾಕ್ಡೌನ್ ಇರಲೇ ಇಲ್ಲ. ಯಾವುದು ಮಾರ್ಚ್ 21ರ ನಂತರ ಆಗಿದ್ದನ್ನು ಸೇರಿಸಲಿಕ್ಕೆ ಸಾಧ್ಯ ಇಲ್ಲ. ಸರಿ. ಏಪ್ರಿಲ್ ಮತ್ತು ಮೇ 15. ಇನ್ನು ಏಪ್ರಿಲ್ ತಿಂಗಳಲ್ಲಿ ಏನ್ ಹೇಳಿದ್ರು, ಮನೆಯೊಳಗೆ ಇವರು ಕುಳಿತು ತಗೊಂಡ್ರು ಅಂತ. ಮನೆಯೊಳಗೆ ಕುಳಿತು ತಗೊಂಡಿದ್ರೆ ಅದು ಅಕ್ಷಮ್ಯ ಅಪರಾಧ, ಅದರಲ್ಲಿ 2 ಮಾತಿಲ್ಲ. ಇಲ್ಲಿ ಇದೇ ಏಪ್ರಿಲ್ ತಿಂಗಳಲ್ಲಿ ನಾವು ಮಾಡಿದ್ದೇನಂತ ಹೇಳಿದ್ರೆ, ನಾವು 100 ಕಿಟ್ಗಳು, 100 ಕಿಟ್ ಅಂತ ಹೇಳಿದ್ರೆ ಒಂದು ಕಿಟ್ಟಿಗೆ 1000 ರೂಪಾಯಿ. ಇದು ಈ 100 ಅಲ್ಲಿ 140 ಕಿಟ್ ಇತ್ತು. ಆ 140 ಕಿಟ್ಗಳ ಫೋಟೋ ಎಲ್ಲ ಮಾಧ್ಯಮದಲ್ಲಿ ಬಂದಿದೆ. ಸರ್, ಇದು ಒಂದು ಕಿಟ್ ಎಷ್ಟು ಕೊಟ್ಟಿದ್ದೀರಾ? ಒಂದು ಕಿಟ್ಟಿನ ಬೆಲೆ ನಾವು ಕೊಟ್ಟಿರುವಂತದ್ದು ಬಿಲ್ಲು ಕೂಡ ಇದೆ. ಈಗ ನಾನು ಯಾಕೆ ಹೇಳುದು ಅಂತ ಹೇಳಿದ್ರೆ, ಭ್ರಷ್ಟಾಚಾರ ಮಾಡ್ಲಿಕ್ಕೆ ಬೇರೆ ಅವಕಾಶಗಳಿತ್ತು. ನಮ್ಮಲ್ಲಿ 1 ಲಕ್ಷದ ಕಿಟ್ ಕೊಟ್ಟೆವು. 1 ಲಕ್ಷದ 100 ಕಿಟ್. 1,100,000 ಕಿಟ್. ಈ 100 ಕಿಟ್ ಅಂತ ಹೇಳಿದ್ರೆ ಒಬ್ಬರಿಗೆ 1,000. 1,000 ರೂಪಾಯಿಗೆ ನಾವು ಕೊಟ್ಟಂತ ಈ ವಸ್ತು ನೀವು ಬೇರೆ ಅಂಗಡಿಯಲ್ಲಿ ನೀವು ಕೇಳಿ, ಇದಕ್ಕೆ 1,350 ಹೇಳ್ತಾರೆ. ಆದ್ರೆ 350 ನಮಗೆ ಅಂಗಡಿಯವರು ಅವರ ಮಾನವೀಯತೆಯಿಂದ ಡಿಸ್ಕೌಂಟ್ ಕೊಟ್ಟು ನಮಗೆ 1,000ಕ್ಕೆ ಕೊಟ್ಟರು. ಇದರಲ್ಲಿ ಎಷ್ಟು ಅಕ್ಕಿ, ಎಷ್ಟು ಬೇಳೆ, ಎಷ್ಟು ತೊಗರಿ, ಎಷ್ಟು ಎಣ್ಣೆ ಎಲ್ಲ ಡೀಟೇಲ್ ಇದೆ. ಇಷ್ಟ ಸ್ಪಷ್ಟವಾಗಿ ನಾವು ಇದನ್ನು ಇಟ್ಟಿದ್ದೇವೆ. ಇದು ಯಾವುದು 1 ಲಕ್ಷದ್ದು. ಇದೇ ಬಿಲ್ಲಿನ ಈ ನಾವು ಹೇಳಿದಂತಹ ಸೂಪರ್ ಮಾರ್ಕೆಟ್ ಅಲ್ಲಿ ಈ ಬಿಲ್ಲಿನ ನಂತರದ ಒಂದು ಬಿಲ್ ಇದೆ, 40,000ದ ಬಿಲ್. ಅದು ರಹಿ ಮುಚ್ಚಿಲ್ ಹೆಸರಲ್ಲಿ ಇರುವ ಬಿಲ್. ಆ ಹೆಸರನ್ನು ಇಲ್ಲಿ ಇಡ್ಲಿಲ್ಲ. 40,000 ರೂಪಾಯಿ ನಮ್ಮ ಸ್ವಂತ ಕೈಯಿಂದ ನಾವು ಕೊಟ್ಟಿದ್ದೇವೆ. ಇಲ್ಲಿ ಆರೋಪ ನಮಗೆ 30,000ದ ತಿಂಗಳ ಖರ್ಚು ತಗೊಂಡ್ರು ಅನ್ನುವಂಥದ್ದು. 30ರ ಬದಲಿಗೆ ನಾವು ಹೇಳುವಂತದ್ದು 40,000, 140 ಅಂತ ಹೇಳಿದ್ದು 100 ಆದ್ರೆ ಇನ್ನೊಂದು 40 ಮಂದಿ ಇದ್ದಾರೆ. ಇನ್ನು ಯಾರಿಗೆ ಕೊಟ್ಟಿದ್ದೇವೆ, ಅವರ ಹೆಸರು, ಅವರ ವಿಳಾಸ, ಅವರ ಮೊಬೈಲ್ ನಂಬರ್, ಇದು ಕೂಡ ರೈಟ್ ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ಕೇಳಿದ್ರೆ ನಾವು ಕೊಡ್ಲಿಕ್ಕೆ ಸಿದ್ಧರಿದ್ದೇವೆ. ಅಂದ್ರೆ 1 ಲಕ್ಷ ರೂಪಾಯಿಯ ಬದಲಿಗೆ 140ರದ್ದು ನಾವು ಕೊಟ್ಟಿದ್ದೇವೆ. ಆ 40 ನಾವು ಅಕಾಡೆಮಿಯಿಂದ ಕ್ಲೈಮ್ ಮಾಡಲಿಲ್ಲ. ಇನ್ನೊಂದು ವಿಚಾರ ಹೇಳ್ತೇನೆ, ಇವ್ರು ಹೇಳಿದ 30 ಅಲ್ಲ, ಅದಕ್ಕಿಂತ ದೊಡ್ಡ ತಪ್ಪು ನಾನು ಮಾಡಿದ್ದೇನೆ, ಅಪರಾಧ ನಾನು ಮಾಡಿದ್ದೇನೆ. ಬಹುಶಃ ನನ್ನ ತಲೆಗೆ ಬರ್ತಿತ್ತು. ಏನಂತ ಹೇಳಿದ್ರೆ, ಅಕಾಡೆಮಿಯಲ್ಲಿ ಕಿಟ್ಟು ಕೊಡುವ ವ್ಯವಸ್ಥೆ ನಿಯಮದಲ್ಲಿ ಇಲ್ಲ. ಸ್ಪಷ್ಟವಾಗಿ ಅವರು ಸಾರ್ವಜನಿಕರಿಂದ ತೆಗೆದುಕೊಟ್ಟದ್ದು. ನಾನು ಹಾಗಲ್ಲ, 1 ಲಕ್ಷ ರೂಪಾಯಿ ಅಕಾಡೆಮಿಯ ದುಡ್ಡಿಂದಲೇ ಕೊಟ್ಟೆ. ನಾನು ಸಾರ್ವಜನಿಕವಾಗಿ ಹೇಳ್ತೇನೆ. ಆಗ ರಿಜಿಸ್ಟ್ರಾರ್ ಹೇಳಿದ್ರು ಕೊಡ್ಲಿಕ್ಕೆ ಅವಕಾಶ ಇಲ್ಲ. ನಾನು ರಿಜಿಸ್ಟ್ರಾರ್ಗೆ ಪತ್ರ ಬರೆದೆ, 1 ಲಕ್ಷ ರೂಪಾಯಿಯನ್ನು ನೀವು ಕೊಡಬೇಕು. ಒಂದು ವೇಳೆ ನೀವು ಕೊಡುವಾಗ ಸರ್ಕಾರದನ್ನು ಕೊಡದೇ ಇದ್ದಲ್ಲಿ ಆ 1 ಲಕ್ಷ ರೂಪಾಯಿ ನನ್ನ ಕೈಯಿಂದ ನಾನು ಭರಿಸಲು ಸಿದ್ಧನಿದ್ದೇನೆ. ಏನು ಗೊತ್ತಾಯ್ತಲ್ಲ, ಆ ಕಂಡೀಷನ್ ಮೇಲೆ ರಿಜಿಸ್ಟ್ರಾರ್ ಆ 1 ಲಕ್ಷ ಬಿಡುಗಡೆ ಮಾಡಿದ್ರು. ದೇವರ ದಯೆ ನಂತರ ನಾನು ಇಲಾಖೆಯಿಂದ ಅನುಮತಿಯನ್ನ ಪಡೆದು ನಾನು 1 ಲಕ್ಷ ಸರ್ಕಾರ ಕೊಡುವ ಹಾಗೆ ಮಾಡಿದ್ದೇನೆ. ಒಂದು ವೇಳೆ ಮಾಡದೇ ಇದ್ರೆ ಇವರು ಹಾಕಿದ ಆರೋಪ ಉಂಟಲ್ಲ, 30,000 ನಾನು ಸರ್ಕಾರಕ್ಕೆ ಎಂತ ಕೊಳ್ಳೆ ಹೊಡೆದೆ ಅಂತೇಳಿ, ಅದರ ಬದಲಿಗೆ ಆ 40,000ದೊಟ್ಟಿಗೆ ಈ 1 ಲಕ್ಷ ಕೂಡ ನನ್ನ ಕೈಯಿಂದ ನಾನು ಹಾಕಬೇಕಿತ್ತು. ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋಗಿ ನಾನು ಇಷ್ಟೇ ಹೇಳಿದ್ದು, ಸಾಹಿತ್ಯ ಎಲ್ಲ ಹೌದು, ಕವಿಗಳು ಸಾಹಿತಿಗಳು 2 ಹೊತ್ತು ಊಟ ಮಾಡಿದ್ರೆ ಮಾತ್ರ ಸಾಹಿತ್ಯ ಬೆಳೀಲಿಕ್ಕೆ ಸಾಧ್ಯ. ಅದರಿಂದಾಗಿ 140 ಕಿಟ್ಗಳನ್ನ ಆ ತಿಂಗಳಲ್ಲಿ ನಾವು ಕೊಟ್ಟಿದ್ದೇವೆ, ಎಲ್ಲ ದಾಖಲೆ. ಅದಲ್ಲದೆ 275 ಮಂದಿಗೆ 2,000ದ ಹಾಗೆ ನೇರವಾಗಿ ಅಕೌಂಟಿಗೆ ಜಮಾ ಆಗಿರುವುದು ಯಾವಾಗ, ಇದೇ ಏಪ್ರಿಲ್ ಮತ್ತು ಇವರು ಹೇಳುವಂತ ಮಾರ್ಚ್ 15ರ ಒಳಗೆ. 275 ಮಂದಿಗಳನ್ನು ಆಯ್ಕೆ ಮಾಡ್ಲಿಕ್ಕೆ ಮನೆಯಲ್ಲಿ ಕೂತು ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅವರ ಹೆಸರನ್ನು ಯಾವುದೇ ದೇವಚರರು ಬಂದು ಅಥವಾ ಹೆಲಿಕಾಪ್ಟರ್ ಅಲ್ಲಿ ಹೋಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಕಾಡೆಮಿಗೆ ಹೋಗಬೇಕು. ಇದೇ ಹೊತ್ತಲ್ಲಿ ನಮ್ಮ 5 ಸಿಬ್ಬಂದಿಗಳು ಪುತ್ತೂರಿಂದ, ಸುರತ್ಕಲಿಂದ ಬಂದಿದ್ದಾರೆ. ಆ ಇಡೀ ತಿಂಗಳಲ್ಲಿ ಆ ಸಿಬ್ಬಂದಿಗಳು ಎಕ್ಸ್ಟ್ರಾ ಹಣ ತಗೊಂಡದ್ದು ಇದೆಯಾ ಕೇಳಿ, ಇಲ್ಲ. ಎಲ್ಲ ಯಾವುದರಲ್ಲಿ ಬಂತು, ಈ ನಮ್ಮ 30,000ದಲ್ಲಿ ಬಂತು. ನಮ್ಮ ಗಾಡಿ ಪುತ್ತೂರಿಗೆ ಅವರನ್ನು ಕರ್ಕೊಂಡೋಗಿ ಬಿಟ್ಟು ಸಂಜೆ ಕರ್ಕೊಂಡ್ ಬರ್ಲಿಕ್ಕೆ ಅಲ್ಲಿಗೆ ಹೋಗುವಂತೆ ಬಿಟ್ಟು, ನನ್ನ ಮನೆಯಿಂದ ಬಿಟ್ಟು ಎಲ್ಲ ಕೆಲಸಗಳು ಈ ಕಿಟ್ಟು ಕೊಡ್ಲಿಕ್ಕೆ 140 ಮನೆಗಳಿಗೆ ತಲುಪುವುದು ಬಿಟ್ಟು, ಈ ಕಲಾವಿದರ ಹಾಜರಾತಿ. ಆಮೇಲೆ 4 ಬಾರಿ ಇಲಾಖೆಯಿಂದ ಲೆಟರ್ ಬಂದಿದೆ, ನಾವು ಕೊಟ್ಟ ಎಲ್ಲ ಸರಿ ಇಲ್ಲ, ಮರಳಿ ಮಾಡಿ ಅಂತ 2 ದಿವಸಕ್ಕೊಮ್ಮೆ. ಈ ರೀತಿ ನಾವು ಅಲ್ಲಿ ಭಾಗವಹಿಸಿರುವಂತದ್ದು. ಇಷ್ಟಾಗಿಯೂ ನಿಮ್ಗೆ ನಾನು ಇನ್ನೊಂದು ಬಹಳ ಕ್ಲಾರಿಟಿ ಕೊಡ್ತಾ ಇದ್ದೇನೆ. ನಮ್ಮ ಎಲ್ಲ 30,000 ಸಿಗುವುದು ಯಾವಾಗ ಗೊತ್ತುಂಟ, 30ನೇ ತಾರೀಕಿಗೆ ಅವರಿಗೆ ಗೊತ್ತಿದೆ. ನಮ್ಮದು ಏನಾಗಿದೆ ಗೊತ್ತಾ, ನಮ್ಮದು ಒಂದು ಲೆಟರ್ ನಾನು ತೋರಿಸ್ತೇನೆ. ಏಪ್ರಿಲ್ನ ಮಾಸಿಕ ವೇತನವನ್ನು ಮೇ 11ನೇ ತಾರೀಕಿಗೆ ಏನು ರಿಜಿಸ್ಟರ್ಗೆ ಪತ್ರ ಬರೆದಿದ್ದೇನೆ ಗೊತ್ತಾ ನಾನು, ಎಲ್ಲ ಅಕಾಡೆಮಿಗಳು
ಎಲ್ಲ ಪ್ರಾಧಿಕಾರಗಳು ಅವರು ತೆಗೆದಿದ್ದಾರೆ ಅಂತ ಆದ್ರೆ ಮಾತ್ರ ನಮಗೆ ಕೊಡಿ, ಇಲ್ಲದ್ರೆ ಕೊಡಬೇಡಿ, ಇಷ್ಟು ಖರ್ಚು ಮಾಡಿದ್ದು ಇದಕ್ಕೂ ನಾನು ಸಿದ್ಧ ಹಾಗೆ ಹೇಳಿಯೂ ಪತ್ರ ಬರೆದಿದ್ದೇನೆ. ನೋಡಿದರೆ ಇದು ಪತ್ರದ ದಾಖಲೆಗಳು. ಒಂದು ವೇಳೆ ಸರ್ಕಾರದ ಇದರಲ್ಲಿ ಕೊಡುವಂತ ಅವಗತಿ ಇಲ್ಲ ಅಂತ ಹೇಳಿದ್ರೆ ಮುಂದಿನ ತಿಂಗಳ ನನ್ನ ಎಂತ ಪಾವತಿಯನ್ನು ನೀವು ಕಡಿತಗೊಳಿಸಿ ನನಗೆ ಕೊಡಬೇಡಿ ಅಂತ ಹೇಳಿ ರೈಟಿಂಗ್ ಅಲ್ಲಿ ನಾವು ಕೊಟ್ಟದ್ದು. ಇಷ್ಟೆಲ್ಲ ಪತ್ರಗಳು ಇರುವುದು ಏಪ್ರಿಲ್, ನಾನಂತ ಹೇಳಿದ್ರೆ ಮಾರ್ಚಿನದು ತರಲಿಲ್ಲ, ಯಾಕಂತ ಹೇಳಿದ್ರೆ ಲಾಕ್ಡೌನ್ ಇಲ್ಲ, ಅದರ ನಂತರ ತರಲಿಲ್ಲ. ಇದಿಷ್ಟು ಪತ್ರಗಳು ಬೇರೆ ಬೇರೆ ದಿನಾಂಕಗಳು ಇರುವಂತದ್ದು. ಎಲ್ಲವೂ ಯಾವುದು ಗೊತ್ತ, ಏಪ್ರಿಲ್ ಮತ್ತು ಮೇ 15ರ ಒಳಗೆ. ಇದರ ಮಧ್ಯದಲ್ಲಿ ಇನ್ನೊಂದು ಆರೋಪ ಹಾಕಿದ್ದಾರೆ, 3,000 ರೂಪಾಯಿ ಅಧ್ಯಕ್ಷರು ಊಟಕ್ಕೆ ತಗೊಂಡ್ರು, ಲಾಕ್ಡೌನ್ ಆಗಿ ಎಲ್ಲ ಬಂದು ಇವರಿಗೆ ಊಟ ಎಲ್ಲಿಂದ ಸಿಕ್ಕಿತು ಅಂತೇಳಿ ಒಂದು ಪ್ರಶ್ನೆಯನ್ನ ಇವರು ಎತ್ತಿದ್ದಾರೆ. ಅದಕ್ಕೆ ಕೂಡ ನಾನು ಹೇಳ್ತೇನೆ, ಊಟ ತಂದ ದಿವಸ ಅವತ್ತು ನಮ್ಮದು ಸ್ಥಾಯಿ ಸಮಿತಿಯ ಸಭೆ ಇತ್ತು. ಸ್ಥಾಯಿ ಸಮಿತಿ ಸಭೆ ಅಂತ ಹೇಳಿದ್ರೆ ಎಲ್ಲ ಸ್ಥಾಯಿ ಸಮಿತಿ ಸದಸ್ಯರು ಬಂದಿರ್ತಾರೆ, ಅಧ್ಯಕ್ಷರಿದ್ದಾರೆ, ನಾವಿದ್ದೇವೆ, ರಿಜಿಸ್ಟ್ರಾರ್ ಇದ್ದೇವೆ. ಆಮೇಲೆ 3 ತಿಂಗಳಿಗೆ 3,000 ಅಂತ ಹೇಳಿದ್ರೆ ತಿಂಗಳಿಗೆ ಎಷ್ಟಾಯ್ತು ಆಲೋಚನೆ ಮಾಡಿ. 1,000 ರೂಪಾಯಿಯಲ್ಲಿ ತಿಂಗಳ ಊಟ ನಿಮಗೆ ಎಲ್ಲಿಯಾದ್ರೂ ಸಿಗ್ತದಾ ಹೇಳಿ. ಇದು 3 ತಿಂಗಳಲ್ಲಿ ನಾನು 3,000 ಮಾಡಿದ್ದಾನೆ ಇವರು ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ 1 ಲಕ್ಷ ರಿಸ್ಕ್ ತಗೊಂಡು ಕೊಟ್ಟದ್ದು ಅದು ಅಲ್ಲಿ ಪ್ರಶ್ನೆ ಇಲ್ಲ, 40,000 ಕೈಯಿಂದ ಹಾಕಿದ್ದು ಅದು ಪ್ರಶ್ನೆ ಇಲ್ಲ. ಇದಲ್ಲದೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ 1 ರೂಪಾಯಿ ಎಕ್ಸ್ಟ್ರಾ, ಈ 30,000 ಅಲ್ಲದೆ, ಈ ನಮ್ಮ ಇದಲ್ಲದೆ ಅದು ಕೂಡ ಯಾಕೆ ತಗೊಂಡದ್ದು ಆತ್ಮಸಾಕ್ಷಿಯಾಗಿ. ಆ ಲಾಕ್ಡೌನ್ ಈಗ ನಮಗೆ ಸಿಕ್ಕಿದ ಲಾಭ ಏನು? ಇದೆ ಈ ಕೆಲಸ ಮಾಡಿದ್ದರಿಂದ ನನಗೆ ಆಗಿದ್ದು ICU ಅಲ್ಲಿ ಹೋಗಿ 14 ದಿವಸ ನಾನು ಮಲಗಿದ್ದು, 6 ಲಕ್ಷ ರೂಪಾಯಿ ಬಿಲ್ಲು ಮೈ ಮೇಲೆ ಹಂಚಿಸಿಕೊಂಡದ್ದು, ನನ್ನ ಹೆಂಡತಿ ಮತ್ತು ನನ್ನ ಮನೆಯವರ ಒಡವೆಯನ್ನು ಅಡವಿಟ್ಟು ಗೊತ್ತ ಇವತ್ತಿಗೂ ಸಾಲಗಾರನಾಗಿದ್ದು. ಈಗ ಒಂದು ಜ್ಞಾನೋದಯ ಆಯಿತು. ಯಾಕೆ ಗೊತ್ತುಂಟಾ, ದೇವರ ಆಶೀರ್ವಾದ ಮಾಡಿದ್ರು ಕೆಲ ವ್ಯಕ್ತಿಗಳ ಆಶೀರ್ವಾದ ಮಾಡಲಿಕ್ಕೆ ಬಿಡುವುದಿಲ್ಲ, ಗೊತ್ತಾಯ್ತಲ್ಲ. ಅದರಿಂದಾಗಿ ನಾನು ನೊಂದುಕೊಂಡಿದ್ದೇನೆ. ಇನ್ನು ಸಮಾಜ ಸೇವೆ ಮಾಡುವಾಗ ಭಗವಂತನಲ್ಲಿ ಹೇಳುದು, ಭಗವಂತನೇ ಒಳ್ಳೆ ಕೆಲಸ ಮಾಡಿದ್ರೆ ನೀನು ಒಳ್ಳೆದನ್ನು ಗ್ರಹಿಸ್ತಿ, ಆದ್ರೆ ನಮ್ಮ ಬಗ್ಗೆ ಮಾನಹಾನಿ ಮಾಡುವಂತ ಕೆಲವರಿದ್ದಾರೆ, ಗೊತ್ತಾಯ್ತಾ. ಈಗ ಇಷ್ಟನ್ನ ಕೇಳಿಕೊಂಡು ಒಂದು ಪತ್ರಿಕೆಗೆ ಹೋಗಿದ್ರೆ ಬೇಜಾರಿರಲಿಲ್ಲ. ಇದಲ್ಲ 30,000 ಕೊಳ್ಳೆ ಹೊಡೆದ್ರು, ಅಂಗಡಿಗಳು ಹೋಟೆಲ್ಗಳು ಇತ್ತ, ಇದೆಲ್ಲ ಮಾಡಿ ಪತ್ರಿಕೆಗಳಿಗೆ ಕೊಟ್ಟಿದ್ದಾರೆ. ಅವರು ಹೇಗೆ ರೈಟ್ ಇನ್ಫಾರ್ಮೇಶನ್ ಗೇಟಲ್ಲಿ ನ್ಯಾಯವಾಗಿ ಕೇಳಿದ್ದಾರೆ, ಅದೇ ರೀತಿ ನಮಗಾಗಿರೋ ಎಲ್ಲ ಮಾನಹಾನಿಗಳನ್ನ ನ್ಯಾಯಾಲಯದ ಮುಖಾಂತರ ಹೋಗಿ ಮೊಕದ್ದಮೆ ಮಾಡುವಂತ ಎಲ್ಲ ಅವಕಾಶಗಳು ನಮಗಿದೆ, ಈ ಎಲ್ಲ ಆಧಾರಗಳನ್ನು ಇಟ್ಟುಕೊಂಡು. ಯಾಕಂದ್ರೆ ಜನರ ಮುಂದೆ, ಪತ್ರಿಕೆ ಮುಂದೆ ನಮ್ಮನ್ನು ಅಪರಾಧಿ ಅಂತ ಮಾಡುವಾಗ, ಆಮೇಲೆ ಇನ್ನೊಂದು, ನಾನು ನಮ್ಮ ಇಲಾಖೆ ನಿರ್ದೇಶಕರಿಗೆ ಪತ್ರ ಬರೆದು ನನ್ನ ಬಗ್ಗೆ ತನಿಖೆ ಮಾಡಬೇಕಂತ ನಾನು ಆಗ್ರಹಿಸ್ತೇನೆ. ತನಿಖೆ ಮಾಡಿ ಹೌದಂತ ಹೇಳಿದರೆ 1 ನಿಮಿಷ ತಡ ಮಾಡದೆ ನನ್ನ ಅಕಾಡೆಮಿಗೆ ನಾನು ರಾಜೀನಾಮೆ ಕೊಡ್ತೇನೆ. ಯಾಕಂತ ಹೇಳಿದ್ರೆ ಜೀವನದಲ್ಲಿ ಇಷ್ಟರವರೆಗೂ ನಾನು ಶುದ್ಧತೆಯನ್ನು ಕಾಪಾಡಿಕೊಂಡು ಬಂದಿದ್ದೇನೆ. ಒಂದು ಕಪ್ಪು ಜೊತ್ತು 1 ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಹೇಳಿದ್ರೆ ನನ್ನ ಅಕಾಡೆಮಿಗೆ ನಾನು ರಾಜೀನಾಮೆ ಕೊಡ್ಲಿಕ್ಕೆ ನಾನು ಸಿದ್ಧನಿದ್ದೇನೆ. ಓಕೆ, ರೈಟ್. ಇದು ಫಸ್ಟ್ ರಿಯಾಕ್ಷನ್. ರಹೀಂ ಉಚ್ಚಿಲ್ ಅವರು, ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರ ಮಾತುಗಳು. ಎಸ್, ನನ್ನಿಂದ ಭ್ರಷ್ಟಾಚಾರ ಆಗಿದ್ರೆ ನಾನು ಅಕಾಡೆಮಿಗೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೇನೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಮಾತಾಡಬೇಕು. ಅದೇ ರೀತಿ ಜಗದೀಶ್ ಪೈ ಅವರು, ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು, ಅವ್ರ ಜೊತೆ ಕೂಡ ಮಾತಾಡಬೇಕು. ನನ್ನ ಟೆಕ್ನಿಕಲ್ ಟೀಮ್ ದಯಮಾಡಿ ಅವರಿಗೆ ಕಾಲ್ ಕನೆಕ್ಟ್ ಮಾಡಿ. ತದನಂತರ ಈಗ ಜನರ ಕರೆಗಳನ್ನ ಸ್ವೀಕಾರ ಮಾಡ್ತೇನೆ. ನನ್ನಲ್ಲೂ ಕೂಡ ಕೆಲವು ಪ್ರಶ್ನೆಗಳಿದೆ, ಎಸ್ ಕೇಳಬೇಕು. ಫಸ್ಟ್ ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ನಾನು ಭೀಮ್ ರೆಡ್ಡಿ ಅಂತ ಬೀದರಿಂದ ಭೀಮ್ ರೆಡ್ಡಿ ಅವರು, ನಮಸ್ತೆ. ನಮಸ್ತೆ ಸರ್, ಮಾತಾಡಿ ಸರ್. ಈಗ ಆರೋಪ ಮತ್ತೆ ಇದು ಏನ್ ನಡೀತಾ ಇದೆ ಇವ್ರದ್ದು ಭ್ರಷ್ಟಾಚಾರದ್ದು, ಪ್ರತಿ ಒಂದಕ್ಕೂ ದಾಖಲೆಗಳಿರುತ್ತೆ. ಇವರು ಏನು ಓಡಾಡಿದ್ದಾರೆ ಮತ್ತೆ ಇವರು ಓಡಾಡಿಲ್ಲ, ಮತ್ತೆ ಇವ್ರು ಎಲ್ಲೂ ಹೋಗಿಲ್ಲ, ಮತ್ತೆ ಬಿಲ್ ಪಾಸ್ ಮಾಡ್ಕೊಂಡಿದ್ದಾರೆ ಅಂತ ಇವ್ರ ಆರೋಪ ಇದೆ. ಅವ್ರು ನಾವು ಓಡಾಡಿದೀವಿ, ನಾವು ಬಿಲ್ ಪಾಸ್ ಮಾಡ್ಕೊಂಡಿದ್ದೀವಿ ಅಂತ ಆರೋಪ ಇದೆಯಲ್ಲ. ಇದಕ್ಕೆ ಎಕ್ಸಾಂಪಲ್ ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಓಡಾಡಿದಾರ ಇಲ್ವಾ, ಇದನ್ನ ಟ್ಯಾಗ್ ಮಾಡ್ಬೇಕು. ಇವರು ಸೈಬರ್ ಕ್ರೈಮ್ ಗೆ ದೂರು ಕೊಟ್ಟು ತನಿಖೆ ನಡೆಸಬೇಕು ಇವ್ರ ಮೊಬೈಲ್ ನಂಬರ್ನ. ಮತ್ತೆ ಅವ್ರು ಅಲ್ಲೇ ಕೂತ್ಕೊಂಡು ಆರೋಪ ಮಾಡೋದು ತಪ್ಪು. ಇವರು ಏನು ನಾವು ಒಡ್ಡಿದೀವಿ ಅಂತ ಹೇಳಿ ದುಡ್ಡು ತಗೊಂಡಿದಾರಲ್ಲ, ಮತ್ತೆ ಇವ್ರದ್ದು ತನಿಖೆ ಮಾಡಿಸ್ಬೇಕು, ಇಬ್ರದ್ದು ತನಿಖೆ ಮಾಡಿಸ್ಬೇಕು. ಒಬ್ಬರದ್ದು ಮಾಡಿಸಿದ್ರೆ ಸರಿಯಾಗಲ್ಲ. ಇಲ್ಲಿ ಯಾರು ಅಪರಾಧಿ ಅಲ್ಲ, ಮತ್ತೆ ಯಾರು ಭ್ರಷ್ಟರ್ ಅಂತ ಗೊತ್ತಾಗುತ್ತೆ. ಭ್ರಷ್ಟರಿಗೆ ಶಿಕ್ಷೆ ಆಗ್ಲೇಬೇಕು, ಮತ್ತೆ ಸುಳ್ಳು ಆರೋಪ ಮಾಡ್ತಾರಲ್ಲ ಅವರಿಗೂ ಶಿಕ್ಷೆ ಆಗ್ಬೇಕು. ಮಾನಹಾನಿ ಕೇಸ್ ಹಾಕಿ ಅವ್ರಿಗೂ ಶಿಕ್ಷೆ ಆಗ್ಬೇಕು. ಮತ್ತೆ ಆ ಭ್ರಷ್ಟ ನಿಜವಾದ್ರೆ ಆ ಭ್ರಷ್ಟಾಚಾರರಿಗೆ ಶಿಕ್ಷೆ ಆಗ್ಲೇಬೇಕು. ಯಾಕೆಂದ್ರೆ ಇವತ್ತು ನಾವು ತೆರಿಗೆ ಕಟ್ಟಿರುವ ದುಡ್ಡು ಸ್ವಾಮಿ, ನಿಜ ನಿಜ. ಇವತ್ತು 1 ರೂಪಾಯಿ ಆದ್ರೂ ನಾವು ತೆರಿಗೆ ಕಟ್ಟಿರೋ ದುಡ್ಡು, 1 ಪೈಸೆ ಆದ್ರೂ ನಾವು ತೆರಿಗೆ ಕಟ್ಟಿರೋ ದುಡ್ಡು. ಇದು ದುಡ್ಡು ಸುಮ್ನೆ ಹಾಳಾಗಬಾರ್ದು. ಎಷ್ಟೋ ಜನ ಇವತ್ತು ಬೀದಿಯಲ್ಲಿ ಕೊರೋನಾದಿಂದ ಸತ್ತಿರುವ ಮಕ್ಕಳು ತಾಯಿ ತಂದೆಯನ್ನ ಕಳ್ಕೊಂಡು ಇವತ್ತು ರೋಡಲ್ಲಿ ಬಿದ್ದಿದ್ದಾರೆ. ಅಂತರ ನೋಡೋರು ಸಿಕ್ಕಿಲ್ಲ. ಇವತ್ತು ಅದೇ 10 ರೂಪಾಯಿ 1 ರೂಪಾಯಿ ಕೊಟ್ಟರೆ ಆ ಮಕ್ಕಳು ಹೊಟ್ಟೆ ತುಂಬಿಸ್ಕೊತಾ ಇದ್ದಾರೆ. ಲಕ್ಷ ಲೂಟಿ ಹೊಡೆದ್ರೆ ಏನಾಗುತ್ತೆ? ಓಕೆ, ಥ್ಯಾಂಕ್ ಯು ಭೀಮ್ ರೆಡ್ಡಿ ಅವರೇ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಎಸ್, ಕರೆ ಮಾಡಬಹುದು. ತಮ್ಮ ಏನು ಅನಿಸಿಕೆ ಅಭಿಪ್ರಾಯಗಳು ಕೂಡ ಮುಕ್ತವಾಗಿರುವಂತಹ ಅವಕಾಶ ಇದೆ, ವೇದಿಕೆ ಇದೆ. ಎಸ್, ಕೇಳ್ಕೊಂಡು ಬನ್ರಿ ಸರ್, ಇಬ್ಬರ ಒಂದು ವಿಚಾರಗಳ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್, ತದನಂತರ. ಎಸ್. ಅಲ್ಲ, ನಾನು ಈಗ ನಮ್ಮ ರಹೀಂ ಸರ್ ಹೇಳಿದ ಹಾಗೆ
ಅವರು ಸ್ಥಾಯಿ ಸಮಿತಿಯ ಸಭೆ ಮಾಡಿದ್ರಿಂದ ನಾವು ಅದು ಊಟದ ವೆಚ್ಚ ಅಂತ ತೋರಿಸಿದ್ವಿ 3168 ಅಂತ ಹೇಳಿದ್ದಾರೆ. ಆ ಅಂಕಿ ಸಂಖ್ಯೆಯನ್ನು ಕೊಡುವಾಗ್ಲೇನೆ ಅಲ್ಲಿ ಅಧ್ಯಕ್ಷರ ಊಟೋಪಚಾರದ ವೆಚ್ಚ ಅಂತಾನೆ ಅವರು ತೋರಿಸಿರೋದು. ಅದು ಸ್ಥಾಯಿ ಸಮಿತಿಯ ಖರ್ಚು ಅಂತ ತೋರಿಸಿದ್ರೆ ಆಗ ಅದು ಸದಸ್ಯರ ಅಕೌಂಟಿಗೆ ಹೋಗ್ತಾ ಅದು ಖಂಡಿತ ಇವರು ಹೇಳಿದ್ರು ಸರಿ. ಅಲ್ಲಿ ಒಂದು ತಪ್ಪು ಅಲ್ಲಿಂದಾಗಿದೆ. ಒಂದು ಎರಡನೇದಾಗಿ ಅದೇ ತಿಂಗಳಲ್ಲಿ ಸ್ಥಾಯಿ ಸಮಿತಿಗೆ ಆಗಿದ್ದು ಹೌದಂತ ಆದರೆ ಅಂದ್ರೆ ಈಗ ನೋಡಿ ನಿಮಿಷ, ಇದು ಸ್ಥಾಯಿ ಸಮಿತಿಯ ದಿನಾಂಕ, ಇದು ಸ್ಥಾಯಿ ಸಮಿತಿಯಲ್ಲಿ ಭಾಗವಹಿಸಿದ ಸದಸ್ಯರ ಸಹಿ ಆಗಿದೆ. ಅಂದ್ರೆ ಅದು ಎಷ್ಟು ಗಂಟೆಗೆ ಅಂತ ಇದೆ, 11:30 ಗಂಟೆಗೆ ಬೆಳಿಗ್ಗೆ, ಗೊತ್ತಾಯ್ತಾ? ಇಷ್ಟು ಮಂದಿಯ ಊಟ ಮಾಡಿದಾಗ ಅವತ್ತೇನಾಯ್ತು ಅಂತ ಹೇಳಿದ್ರೆ ಬೇರೆ ಹೋಟೆಲ್ಗಳ ವ್ಯವಸ್ಥೆ ಇಲ್ಲದಾಗ ನನ್ನ ಕೈಯಿಂದ ಹಣವನ್ನು ನಾನು ಕೊಟ್ಟು ತಗೊಂಡಿದ್ದರಿಂದ ಅದನ್ನು ನಾನು ಪಡೆಯಬೇಕಾಗಿ ಬಂತು. ಆದ್ರೆ ಅದೇ ದಿವಸ ಬೇರೆ ಪಡೆದಿದ್ರೆ ಇದ್ಯಾಕೆ 2 ಬಂತು ಅಂತ ಹೇಳಿ ಪ್ರಶ್ನೆ ಬರ್ತದೆ. ಅದನ್ನು ಮಾರ್ಚ್ ಮೇ ಅಂತ ಹಾಕಿ ತೋರಿಸಿದ್ದಾರೆ. ಆದ್ರೆ ಏನಾಗಿದೆ ಗೊತ್ತಾ, ಅದಕ್ಕೆ ಅಷ್ಟು ಹಾಗೆಲ್ಲ ಆಗಿದ್ದೇ 3,000. ಈ 3 ತಿಂಗಳಲ್ಲಿ ಆಗಿದ್ದೇ 3,000. ಈ 3,000 ರೂಪಾಯಿ ಭ್ರಷ್ಟಾಚಾರ ಅಂತ ಹೇಳಿ ಕಂಡು ಬಂದ್ರೆ ಇದಕ್ಕಿಂತ ದೊಡ್ಡ ದುರಂತ ಬೇರೆ ಇಲ್ಲ. ಅಲ್ಲ, ಭ್ರಷ್ಟಾಚಾರ ಒಂದು ಕೈ ಇರಬಹುದು. ಈಗ ಅವರು 3,168 ಊಟ ಮಾಡಿದ್ದು ಭ್ರಷ್ಟಾಚಾರ. ನಿಜ. ಅಲ್ಲ, ಒಂದು ನಿಮಿಷ, ಸಮಿತಿಗೆ ನೀವು ಖರ್ಚು ಮಾಡಿದ ವೆಚ್ಚ ಇದ್ರೆ ನಾನು ಕೇಳಿರೋದು ಅಧ್ಯಕ್ಷರು ಮತ್ತು ರಿಜಿಸ್ಟ್ರಾರ್ಗಳು ಬಳಸಿಕೊಂಡ ಹಣದ ವಿಚಾರ. ಆ ಅಕೌಂಟ್ ಅಲ್ಲಿ ಈ ಇನ್ಫಾರ್ಮೇಶನ್ ಅನ್ನು ಕೊಡಬಾರ್ದಿತ್ತು ಅಲ್ವಾ? ಅದು ಬಿಡಿ. ಒಂದು ನಿಮಿಷ, ಸ್ಥಾಯಿ ಸಮಿತಿ ಇರ್ಲಿಲ್ಲ ಅಂತ ಇಟ್ಕೊಳ್ಳಿ, ಒಂದು ನಿಮಿಷ, ಇರ್ಲಿಲ್ಲ ಅಂತ ಇಟ್ಕೊಳ್ಳಿ. ಅಧ್ಯಕ್ಷರಾದವರೇ ತಿಂಗಳಿಗೆ 1,000 ಹಾಗೆ 3,000 ತಗೊಂಡ್ರೆ ಗೊತ್ತಾಯ್ತಲ್ಲ, ಅದು ದೊಡ್ಡ ಒಂದು ಅಮೌಂಟ್ ಅಂತ ಕೇಳುದು. ನಮಗೆ 3,000 ಅಲ್ಲ 5,000 ತಗೊಳ್ಳಿಕ್ಕೂ ಇಲಾಖೆ ಕೊಟ್ಟ ನಿಯಮ. ಪ್ರಶ್ನೆ ಕೇಳಬೇಕು, ಊಟ ನಾವು ಎಷ್ಟು ಬೇಕಾದ್ರೂ ಮಾಡಬಹುದು. ರೂಪಾಯಿ ಅಲ್ಲ, ಒಂದು ದಿವಸಕ್ಕೆ ಲೆಕ್ಕ ಹಾಕಿದ್ರೆ ನಾನೇ ಊಟ ಮಾಡಿದ್ದೇನೆ ಅಂತ ಹೇಳಿದ್ರೆ 30 ರೂಪಾಯಿ. ನಿಮಗೆ 30 ರೂಪಾಯಿಗೆ ಮಧ್ಯಾಹ್ನದ ಊಟ ಎಲ್ಲಿ ಸಿಗುತ್ತೆ? ಸರಿ, ಈಗ ಪ್ರಮುಖವಾಗಿ ಅವರು ಮಾಡಿರುವಂತಹ ಆರೋಪ ಅಂತ ಬಂದಾಗ ಪ್ರಯಾಣದ ಭತ್ಯೆಯ ವಿಚಾರವಾಗಿ 30,000 ರೂಪಾಯಿಗಳನ್ನ ತಾವು ಸಂಕ್ಷಿಪ್ತವಾಗಿ ಹೇಳಿದ್ರೆ ದಯಾನಂದ್ ಕತ್ತಲ್ ಸರ್ ತಾವು ಹೇಳಿರುವಂತಹ ವಿಚಾರದ ಪ್ರಕಾರ ನಾವು ಗಮನಿಸಬೇಕಂತ ಬಂದಾಗ 30,000 ರೂಪಾಯಿಗಳು ತಮ್ಮ ಗಾಡಿಯಲ್ಲಿ, ಯಾವ ಗಾಡಿಯಲ್ಲಿ ಏನ್ ಕೊಂಡೋಗ್ತಾ ಇದ್ರಿ, ಯಾವ ರೀತಿ ಖರ್ಚಾಗ್ತಾ ಇತ್ತು, ಏನಾಗ್ತಾ ಇತ್ತು ಸರ್? ಈಗ ಭೀಮರೆಡ್ಡಿ ಅವರು ಹೇಳಿದ್ರಲ್ಲ, ಅದೇ ಸರಿಯಾದಂತ ಒಂದು ಸೂಚನೆ. ನಿಜ, ಹೌದು. ಟ್ರ್ಯಾಕ್ ಮಾಡಬೇಕು ಖಂಡಿತ. ನಾವು ಆ ಸಂದರ್ಭದಲ್ಲಿ ಹೋಗಿದ್ದೇವೆ, ಎಲ್ಲ ಸಿಗ್ತದೆ ನಿಮ್ಗೆ. ನನ್ನ ಮೊಬೈಲ್ ಅನ್ನ ಟ್ರ್ಯಾಕ್ ಮಾಡಿ ಅದನ್ನ ತಗೊಳ್ಬೇಕು. ನಾನು ಎಲ್ಲಿ ಬೇಕಾದ್ರೆ ಹೇಳ್ತೇನೆ, ಯಾಕಂತ ಹೇಳಿದ್ರೆ ಎಲ್ಲ ಕಲಾವಿದರಿಗೆ ನಾನು ಬೇಕಾದ್ರೆ ಎಲ್ಲ ನಂಬರ್ ಅನ್ನು ಕೊಡ್ತೇನೆ, ಎಲ್ಲಿ ಹೋಗಿದ್ದೇವೆ ಹೋದಂತ ಪ್ರದೇಶಗಳನ್ನು ಬೇಕಾದ್ರೂ ಕೊಡ್ತೇವೆ. ಹಾಜರಿ ಪುಸ್ತಕಗಳು ಕೂಡ ತನಿಖೆ ಆಗಬೇಕು. ಆದ್ರೆ ಅದನ್ನು ನಾವು ಕೊಟ್ಟದನ್ನ ಸರ್ ಈಗ ನಮ್ಮ ರಹೀಂ ಉಚ್ಚಿಲ್ ಅವರು ತಮ್ಮ ಸದಸ್ಯರಿಗೆ ಅಥವಾ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಸದಸ್ಯರಿಗೆ ಅಥವಾ ಕಷ್ಟದಲ್ಲಿದ್ದವರಿಗೆ ಕೊಟ್ಟಿರುವಂತಹ ಕಿಟ್ಗಳು ಎಷ್ಟು? 140. ದಾಖಲೆಯಲ್ಲಿ 100. ಕೈಯಿಂದ ಹಾಕಿ 40,000 ಕೊಟ್ಟಿದ್ದೀರಾ. ಆ ಅಮೌಂಟ್ ಎಲ್ಲಿಂದ? ಉಳಿದ ಅಮೌಂಟ್ಗಳು ಎಷ್ಟು? 1,40,000 ಆಗಿದೆ. 1 ಲಕ್ಷ ರೂಪಾಯಿ ಸರ್ಕಾರದಿಂದಲೇ. ನಿಯಮ ಇಲ್ಲ. ಓಕೆ, ಸರಿ, ಗೊತ್ತಾಯ್ತು. ನಾನೇನ್ ಹೇಳಿದ್ದೇನೆ, ರಿಜಿಸ್ಟ್ರಾರ್ಗೆ ಬರೆದ ಪತ್ರ ಇದೆ. ಒಂದು ವೇಳೆ ಇದು ಸರ್ಕಾರ ಕೊಡದೇ ಇದ್ದಲ್ಲಿ ಈ ಹಣವನ್ನು ನಾನು ಭರಿಸುತ್ತೇನೆ. ಸರಿ, ಅದೊಂದು ನಿಯಮದ ಉಲ್ಲಂಘನೆ ಆಗಿದೆ, ಒಪ್ಕೊಳ್ತೀರಾ? ನಿಯಮ ಒಂದು ಸೆಕೆಂಡ್. ಇದು ನಿಯಮ ಉಲ್ಲಂಘನೆ ಹೌದು ಅಂತ ಆದರೆ ನನ್ನ ಅಕಾಡೆಮಿ ಸ್ಥಾನದಿಂದ ಅವರು ತೆಗಿಬಹುದು ಹೊರತು ಮರಣದಂಡನೆ ಕೊಡ್ಲಿಕ್ಕಿಲ್ಲ. ಆ ತಪ್ಪಿಗೆ ನನ್ನನ್ನು ಶಿಕ್ಷಿಸುವುದಾದರೆ ನಾನು ಗೌರವಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ನನ್ನ ಸ್ಥಾನ ತ್ಯಜಿಸಲಿಕ್ಕೆ. ಯಾಕಂತ ಹೇಳಿದ್ರೆ 100 ಮಂದಿಗೆ ಊಟ ಕೊಟ್ಟದ್ದು ಒಂದು ವ್ಯಕ್ತಿಗೆ ತಪ್ಪಾಗಿ ಉಲ್ಲಂಘನೆ ಅಂತ ಪ್ರಶ್ನಿಸುವುದಾದರೆ ಆ ಪ್ರಶ್ನೆಗೆ ಉತ್ತರವಾಗಿ ನಾನು ಗೌರವಪೂರ್ವಕವಾಗಿ ನಿರ್ಗಮಿಸಲಿಕ್ಕೆ ಈಗ ರಹೀಂ ಉಚ್ಚಿಲ್ ಅವರೇ, ಈಗ ತಾವು ಕೊಟ್ಟಿರೋ ಬಡವರ ಸಾಹಿತ್ಯ ಬೆಳಿಬೇಕಾದ್ರು ಅವರು ಊಟ ಮಾಡ್ಲಿ 2 ಹೊತ್ತು. ಎಷ್ಟು ಜನರಿಗೆ ಕಿಟ್ಗಳನ್ನು ಕೊಟ್ಟಿರುವ? 140 ಮಂದಿಗೆ. ಅದು ಕೂಡ ಹೇಗೆ 2 ತಿಂಗಳ ಕಿಟ್, 1 ತಿಂಗಳದ್ದಲ್ಲ. ಖರ್ಚಾಗಿರುವಂತದ್ದು ಎಷ್ಟು ಸರ್? 140 ಮಂದಿಗೆ 1 ಲಕ್ಷ. 1 ಲಕ್ಷ. ಅದರಲ್ಲಿ 1,40,000 ಸರ್ಕಾರದಿಂದ ಪಡೆದಿರುವುದು 1 ಲಕ್ಷ. 40 ನನ್ನ ಕೈಯಿಂದ, 40,000 ತಮ್ಮ ಕೈಯಿಂದ. ಓಕೆ, ಎಸ್ ಕತ್ತಲ್ ಸರ್, ತಾವು ತಮ್ಮ ಕಡೆಯಿಂದ ನಾನು ಹೇಳಲಿಕ್ಕಿದ್ದೇನೆ, 40,000 ನೀವು ಕೈಯಿಂದ ಖರ್ಚು ಹಾಕಿ 40 ಕಿಟ್ಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ನಿಮಗೆ ಈ 3,168 ಸ್ಥಾಯಿ ಸಮಿತಿಯ ನಿಮ್ಮದೇ 6 ಜನ ಸದಸ್ಯರಿಗೆ ಊಟ ಹಾಕಿಸಿದ ವೆಚ್ಚ ತಗೊಂಡಿದ್ದನ್ನು ಕೈಯಿಂದ ಬರ್ಸ್ಕೊಳ್ಬಹುದಿತ್ತು. ಅದಕ್ಕೆ ನಿಮಗೆ ಅಲ್ಲಿ ಸಮಾಜ ಸೇವೆ ಅಂತ ಅದು 3,000 ಅಲ್ಲ. ಅವತ್ತಿನ ಬಿಲ್ಲು 30,000 ಆದ್ರೂ ನಾನು ಸರ್ಕಾರದಿಂದಲೇ ತೆಗಿತೇನೆ. ಇಂದದನ್ನು ನಾನು ತಗೊಳ್ಳುದು. ಅದು ಸರ್ಕಾರ ಕೊಡುವ ಹಕ್ಕು. ಸಮಾಜ ಸೇವೆ ಅಂತ ಮಾಡಬೇಕು.
ನನಗೆ ಸರ್ಕಾರ ಕೊಟ್ಟ ಅವಕಾಶ, ನನ್ನ ಬೈಲದಲ್ಲಿ ಇರುವ ಅವಕಾಶ, ನನಗೆ ನಿಯಮದಲ್ಲಿ ಇರುವ ಅವಕಾಶ, ನಾನು ಯಾಕೆ ಸಮಾಜ ಸೇವೆ ಅಂತ ಮಾಡಬೇಕು? ಅಧ್ಯಕ್ಷರ 3 ತಿಂಗಳ ಊಟೋಪಚಾರ ವೆಚ್ಚ ಅಂತಾನೆ ಈಗ ದಾಖಲಾಗಿ ಉಳಿತಲ್ಲ. ಆಯ್ತು, 30,000 ಆಗಲಿ, ಆದ್ರೂ ಭ್ರಷ್ಟಾಚಾರ ಇಲ್ಲ, ಹಂತ ಹಂತವಾಗಿ ನಾನು ಅಲ್ಲ, ಈಗ ಕೇಳ್ತೇನೆ. 3,000 ಅಂತ ಉಳಿಲಿ, Yes, yes. ಅದು ಸದಸ್ಯರಿಗೆ ಕೊಟ್ಟದ್ದಲ್ಲ, ಸರಿ. ನನ್ನದೇ ಅಂತೇಳಿ ನಾನು ಒಪ್ಪಿಕೊಂಡ್ರು, ಸರಿ. ಭ್ರಷ್ಟಾಚಾರ ಬರಲಿಲ್ಲ. Okay, ಹಂತ ನನಗೆ ಸರ್ಕಾರ ಕೊಟ್ಟ ನಿಯಮದಲ್ಲಿ ನಾನು 35 ಮಾಡ್ತೇನೆ. ಓಕೆ ಎಸ್ ಕತ್ತಲ್ ಸರ್ ಅವರು ಈಗ ತಾವು ಅವರು ಹೇಳಿದ್ರು 100 ಜನರಿಗೆ ಕೊಟ್ಟಿದ್ದೇವೆ, 140 ಜನರಿಗೆ ಕೊಟ್ಟಿದ್ದಾರೆ, 1,40,000 ಆಗಿದೆ ಅನ್ನೋದು. ತಾವು ಎಷ್ಟು ಜನರಿಗೆ ಕೊಟ್ಟಿದ್ದೀರಾ ಅಂಡ್ ಯಾವ ರೀತಿ 1 ಲಕ್ಷ ಸರ್ಕಾರದಿಂದ ಕೊಡಿಸಿದ್ದಾರೆ ಅನ್ನುವಂಥದ್ದು ತಾವು ಯಾವ ರೀತಿ ಮ್ಯಾನೇಜ್ ಮಾಡಿ? ನಾವು ನಮ್ಮ ರಿಜಿಸ್ಟ್ರಾರ್ ಹತ್ರ ವಿಚಾರಿಸಿದೆ ನಾನು ಆ ಸಂದರ್ಭದಲ್ಲಿ. ಕಲಾವಿದರ ಮೇಲಿಂದ ಮೇಲೆ ಒತ್ತಡ ವಿಚಾರಿಸುವಾಗ ನಮ್ಮ ರಿಜಿಸ್ಟ್ರಾರ್ ಹೇಳಿದ್ರು ಅಕಾಡೆಮಿಯಿಂದ ಕೊಡುವಂತ ಅವಕಾಶ ಇಲ್ಲ ಅಂತ ಹೇಳಿದ್ರು. ನೋವಾಯ್ತು ನಂಗೆ. ಬೇರೆ ಬೇರೆ ರೀತಿಯಲ್ಲಿ ನಂಗೆ ಕರೆ ಬಂತು ನಮ್ಮವರಿಂದ, ಬೇರೆ ಕಾರ್ಯಕ್ರಮ ಮಾಡುವ ಹಣ ಕೊಡಿ, ಅದರದ್ದು ಹಣ ಮಾಡಿ ಕೊಡಿ. ನಾನು ಹೇಳಿದೆ ಹಾಗೆಲ್ಲ ಆಗುದಿಲ್ಲ, ನಮ್ಗೆ ರಿಜಿಸ್ಟ್ರಾರ್ ಅಂತ ಇದ್ದಾರೆ, ಅವ್ರಂತ ಕೇಳಿದಾಗ ಅವರು ಹೇಳಿದ್ರು. ಹೇಳಿದ ತಕ್ಷಣ ನಾವೇನ್ ಮಾಡಿದ್ವಿ, ಹಾಗಾದ್ರೆ ಏನಾದ್ರೂ ದಾರಿ ಕಂಡುಕೊಳ್ಬೇಕಲ್ಲ. ಆವಾಗ ಇವಾಗಲೂ ಕೇಳ್ಬೋದು, ನಾನು ಹೆಸರೇ ಹೇಳ್ತೇನೆ, ಕಡಂದಲ್ಲಿ ಸುರೇಶ್ ಭಂಡಾರಿ ಅವರು, ಮತ್ತೆ ಬಜ್ಪೆ ಯಾದವ್ ಕೋಟ್ಯಾನ್ರವರು, ಇವರು ನಮ್ಗೆ 1 ಲಕ್ಷ ಕೊಟ್ಟರು. ಆಯ್ತಾ, ಅದು ಕೂಡ ಹೇಗೆ ಡೈರೆಕ್ಟ್ ಮಿಲ್ಲಿಗೆ, ಎಲ್ಲಿಗೆ ನಮ್ಮ ಕೈಯಲ್ಲಿ ಕೊಟ್ಟದಲ್ಲ, ನೇರ ಅವರಿಗೆ. ನಾವೇ ಹಣ ಬೇಡ. ಎಷ್ಟು ಕೊಟ್ರು ಸರ್ ಅವರು? 1 ಲಕ್ಷ 95,000. ಎಷ್ಟು ಜನರು ಕೊಟ್ರು ಸರ್? ಎಷ್ಟು ಜನರು ಕೊಟ್ಟರು? ಇಬ್ಬರು 95 ಲಕ್ಷ. ಮತ್ತೆ ಒಂದು ಪ್ರೆಸ್ಟೋ ಫಿಕಲ್ ಉಂಟಲ್ಲ, ಅವ್ರು ಪೂರ್ತಿ ಉಚಿತವಾಗಿ ಉಪ್ಪಿನಕಾಯಿ ಕೊಟ್ರು. ಪೂರ್ತಿ ಉಚಿತವಾಗಿ ಎಲ್ಲ ಎಷ್ಟು ಬೇಕಾದ್ರೂ ಕೊಡ್ತೇವೆ ತಗೊಳ್ಳಿ ಅಂತ ಹೇಳಿ ಉಪ್ಪಿನಕಾಯಿ ಕೊಟ್ರು. ಅದನ್ನೆಲ್ಲ ತರಿಸ್ಬೇಕು ನಾವಿಲ್ಲಿಗೆ. ಅಲ್ಲಿಂದಲೂ ನಾವು ನಮ್ಮ ಗಾಡಿ ವಾಹನ ಮಾಡಿ ತರಿಸಿದ್ದು. ಆಯ್ತಾ, ಎಲ್ಲ ನಾವು ತರಿಸಿದ್ದೇವೆ. ಮತ್ತೆ ನಾನು ನನ್ನ 1,12,000 ನಂದು ಹಾಕಿದ್ದೇನೆ. ಯಾಕಂತ ಹೇಳಿದ್ರೆ ಅದರಲ್ಲಿ ನನ್ನ ಸಮುದಾಯದವರಿದ್ದಾರೆ, ನನ್ನ ಸಮುದಾಯ ನೇಮ ಕಟ್ಟುವವರು, ನಾವು ಪರಿಶಿಷ್ಟ ಜಾತಿ ಪಂಬದ ಸಮುದಾಯದ ಅವರಿಗೆ ಬೇಕು. ನಾನು 1,18,000 ಅದು ಕೂಡ ಎಲ್ಲ ಇದೆ ನನ್ನ ಹತ್ರ. ಆಯ್ತಾ, ಇದು ಮಾಡಿದ್ದೇನೆ. ತಾವು ವೈಯಕ್ತಿಕವಾಗಿ 1,18,000 ತಾವು ಕೊಟ್ಟಿದ್ದೀರಾ? ಹೌದು. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನನಗೆ ಒಂದು ಆರಂಭದಲ್ಲಿ ಅಧ್ಯಕ್ಷನಾದಂತ ಉತ್ಸಾಹ, ಅದಕ್ಕೂ ದಾಖಲೆ ಇದೆ. ಏನಂತ ಹೇಳಿದ್ರೆ ನಾನು ಸೊಸೈಟಿ ಲೋನ್ ಮಾಡಿದ್ದೆ, ಅದು ಕೂಡ ದಾಖಲೆ ಇದೆ. ಪೋಸ್ಟಲ್ ಅಂಡ್ ಟೆಲಿಗ್ರಾಮ್ ಸೊಸೈಟಿಯಿಂದ ನನಗೆ 1 ಲಕ್ಷ ಚಿಲ್ಲರೆ ಬಿದ್ದಿತ್ತು. ನಾನು ನಿಘಂಟು ಮಾಡಿದ ಒಂದು 25,000 ಕೊಡೋಣ ಅಂತ ಹೇಳಿ. ಆಮೇಲೆ ಕೊಟ್ಟು ಹೋಗುವಾಗ ಇಷ್ಟು ಖಾಲಿ ಆದದ್ದು ಗೊತ್ತೇ ಆಗಿಲ್ಲ. ಅದು ಕೂಡ ದಾಖಲೆ ಇದೆ. ಆಯ್ತಾ, ಅದು ಹಾಕಿದ್ದೇನೆ. ಅದು ಬಿಡಿ, ನನ್ನದು ಬಿಟ್ಟು ಬಿಡಿ, ನಾನು ಹೇಳುದಿಲ್ಲ, ಯಾವುದೇ ಕಾರಣಕ್ಕೂ ಕೊಡುವಂತದ್ದು. ಅಷ್ಟು ಹಾಕಿದೆ. ಅಷ್ಟು ಮಾತ್ರ ಅಲ್ಲದೆ ನಮ್ಗೆ ತಾರಾಚಾರಿ ಅವರು ಉಡುಪಿಯಿಂದ ಏನು ಸ್ವಲ್ಪ ಚಾಹುಡಿ ಅವರೆಲ್ಲ ಆಚಿಂದ ಕೊಟ್ಟರು. ಮತ್ತೆ ನಮ್ಮ ಶೆಟ್ರು, ಯಾರು ನಮ್ಮ ಕಾಂಟ್ರಾಕ್ಟರ್ ಸುಧಾಕರ್ ಶೆಟ್ಟಿ ಅವರು ಡೈರೆಕ್ಟ್ ಸಾಮಾನ್ಯ ತಂದದ್ದು ಕೇಳಬಹುದು. ಅವರು ಸ್ವಲ್ಪ ಅದಕ್ಕೆ ಬೇಕಾದಂತೆ ಚಾಹುಡಿಯನ್ನು ತಂದು ಕೊಟ್ಟರು. ಎಲ್ಲವನ್ನ ಆ ಕಡೆಯಲ್ಲಿ ಕ್ರೋಢೀಕರಿಸಿ ಆ ಕೊರೋನಾ ಸಂದರ್ಭದಲ್ಲೇ ನಮ್ಮ MLA ಅವರು ಬಂದು, ವೇದವ್ಯಾಸ್ ಕಾಮತ್ರು ಬಂದ್ರು, ಅವರ ಕೈಯಲ್ಲೇ ಅದನ್ನು ಆ ಸಂದರ್ಭದಲ್ಲಿ ನಾವು ನಾನು ನಿಮ್ಗೆ ವಿಡಿಯೋ ಕಳಿಸಿದೆ. ನಾನು ನೇರ ಸುಳ್ಯದಿಂದ ಬಂದದ್ರಿಂದ ಇಂಥದ್ದೆಲ್ಲ ದಾಖಲೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ನೇರ ಬಂದಿದ್ದೇನೆ. ಬಂದದ್ರಿಂದ ನಾನೇನು ತರಲಿಲ್ಲ. ಅದನ್ನ ನಾನು ನಿಮ್ಗೆ ವಿಡಿಯೋ ಕಳಿಸಿದೆ ನೋಡಿ. ಅದನ್ನೆಲ್ಲ ಮುಗಿಸಿ ಏನು ಹಂಚಬೇಕಲ್ಲ, ಹಂಚುವುದಕ್ಕೆ ನಾನು ಈ ರೀತಿ ಎಲ್ಲ ಕಡೆ ಹೋಗಿ, ಅವರು ಒಂದು ನಲಿಕೆಯವರಿದ್ದು ಜನ್ನಬುಡೋಳಿ ಬರ್ಕೊಳ್ಳಿಬೇಕಾದ್ರೆ ಅವರ ಮನೆಗೆ ಹೋದ್ವಿ. ಉಡುಪಿಯಲ್ಲಿ ಪಾಂಡುರಂಗ ಅಂತೇಳಿ ನಲಿಕೆ ಸಮುದಾಯ ಅಧ್ಯಕ್ಷರು, ಮತ್ತೆ ಇಲ್ಲಿ ಮಂಗಳೂರಲ್ಲಿ ಇವರು ನಾದಸ್ವರ ವಾದಕರು ಶ್ರೀ ಕೃಷ್ಣ ಅನ್ನುವರು ಅವರದ್ದು, ಮತ್ತೆ ಒಂದು ಯಕ್ಷಗಾನ ಕಲಾವಿದರು ಸುಂಕದಗಟ್ಟಿಯಲ್ಲಿ ಒಂದು ಯಕ್ಷಗಾನ ಕಲಾವಿದರ ತಂಡಕ್ಕೆ ನಾವು ಕೊಟ್ವಿ ಅಕ್ಕಿ ಕರೆದ ಸಾರಿ. ಮತ್ತೆ ನಾವೇನ್ ಮಾಡಿದ್ವಿ, ಈ ಸಾಮಾಜಿಕ ಅಂತರ ಇಟ್ಕೊಂಡು ಅಕಾಡೆಮಿಯಲ್ಲಿ ಕಳೆದ ಸಾರಿ ನಮ್ಮ ಟಿವಿ, ಡೈಜಿ ವರ್ಲ್ಡ್, ಮತ್ತೆ ಇದು ಯಾವುದು ಚಾನಲ್ 9 ಸಾಮಾಜಿಕ ಅಂತರ ಇಟ್ಕೊಂಡು ಅದು ಸ್ವಲ್ಪ ರಿಲ್ಯಾಕ್ಸೇಷನ್ ಬಂದ ನಂತರ ನಾವು ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಕಾರ್ಯಕ್ರಮ ಆವಾಗ ನಾವು ಅದನ್ನ ಆಯೋಜನೆ ಮಾಡ್ಲಿಕ್ಕೆ ಅದು ಮಾಡಿದ್ವಿ. ಮತ್ತೆ ಯಾವಾಗ ಸರ್, ಯಾವಾಗ ಮಾಡಿರುವಂತದ್ದು? ಕೊರೋನಾದ ಆ ಸಂದರ್ಭ ಆಯ್ತಲ್ಲ, ರಿಲ್ಯಾಕ್ಸೇಷನ್ ರಿಲ್ಯಾಕ್ಸೇಷನ್ ಬಂದಾಗ ಇವರು ಮಾತಾಡ್ತಿದ್ರು ಏಪ್ರಿಲ್ ಮತ್ತು ಈ ತಿಂಗಳಲ್ಲಿ ಅದಕ್ಕಿಂತ ಮುಂಚೆ ಲಾಕ್ಡೌನ್ ಸಂದರ್ಭದಲ್ಲಿ ಮಾರ್ಚ್ ಇವರು ಕೇಳುವಂತ ಪ್ರಶ್ನೆ, ಲಾಕ್ಡೌನ್ ಸಂದರ್ಭಗಳಲ್ಲಿ ಎಲ್ಲರೂ ಕೂಡ ಮನೇಲಿ ಇದ್ದಾರೆ, ಮೂವ್ ಆಗ್ತಾ ಇರಲಿಲ್ಲ,
Lockdown ಸಂದರ್ಭದಲ್ಲಿ. ಫಸ್ಟ್ ಮಂತ್ ಮೂವ್ ಆಗ್ತಾ ಇರ್ಲಿಲ್ಲ, ಏನು ಆಗ್ತಾ ಇರ್ಲಿಲ್ಲ. ಈ ಇಲ್ಲ, ಸಂದರ್ಭದಲ್ಲಿ ನಾವು move ಏನಾಗ್ತಾ ಆಗಿದ್ದೇವೆ. ಇತ್ತು? ಅದನ್ನೇ ಈಗ ಹೇಳುದು. ನಮ್ಮ ಪ್ರಶ್ನೆ, ಮೂವ್ ಆಗದೆ 140 ಮನೆಗೆ ಕಿಟ್ ಹೇಗೆ ತಲುಪಿದ್ದು? ಆಯ್ತಾ? Okay. ಯಾರು ಯಮ ದೂತರಾಗಲಿ ಅಥವಾ ಯಾರು ವರಿಷ್ಠ ಬಂದು ಕೊಡ್ಲಿಲ್ಲ, ಹೆಲಿಕಾಪ್ಟರ್ ಅಲ್ಲಿ ಹೋಗಿಲ್ಲ. ಮಾತಿನ ಮಧ್ಯೆ ಇನ್ನು ಒಂದು ನಿಮಿಷ. ಈಗ ಇನ್ನೊಂದು ನಾನು ನಿಮಗೆ ಬಹಳ ದೊಡ್ಡ ಒಂದು ಪಾಯಿಂಟ್ ಹೇಳದಿದ್ರೆ ನನ್ನನ್ನು ಕೆಡ್ಡಕ್ಕೆ ಸಿಲುಕಿಸ್ತಾರೆ. Yes, sir, yes, sir. ಬರ್ತೇನೆ. ಯಾಕೆ ಇಲ್ಲ, ಇಲ್ಲ, ಅಲ್ಲ, ಇಲ್ಲ, 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 ಅಲ್ಲ, ಬರ್ತೇನೆ. ಒಂದೇ ಪಾಯಿಂಟ್ ಅಲ್ಲಿಗೆ ನಿಲ್ಲಿಸ್ತೇನೆ. Okay, ಯಾಕಂತ ಹೇಳಿದ್ರೆ ಮತ್ತೆ ನಾನು ಮುಗಿಯವರೆಗೆ ಬೇಕಾದ್ರೆ ಮಾತಾಡುದಿಲ್ಲ. ಸರಿ. ಈಗ ನನ್ನ ಮೇಲೆ ಅಪಪ್ರಚಾರ ಮಾಡಿದವರೆಗೆ ನಾನು ನ್ಯಾಯಾಲಯಕ್ಕೆ ಹೋದಾಗ ಯಾವುದರಲ್ಲಿ ಸಿಗ್ತದೆ ಅಂತ ಉಳಿರು ನೋಡ್ಲೇಬೇಕಲ್ಲ. ಈಗ ಏನಿದೆ, ಸರ್ಕಾರದ ನಿಯಮದಲ್ಲಿ ಇಲ್ಲದೆ ನೀವು 1 ಲಕ್ಷ ಕೊಟ್ರಿ ಹೇಗೆ ಅಂತ ನಾನು ಪ್ರಶ್ನೆ ಬರ್ಬೋದು. ಅದಕ್ಕೆ ಸೀಕ್ರೆಟ್ ಆಗಿರುವಂತದ್ದು ಯಾರಿಗೆ ಕೊಡ್ಲಿಲ್ಲ ನಾನು. ಮುಖ್ಯಮಂತ್ರಿಗಳು ಕೊರೋನಾದ ಪ್ರಥಮದಲ್ಲೇ ಮುಖ್ಯ ಕಾರ್ಯದರ್ಶಿಯವರನ್ನ ಕರೆದು ಒಂದು ಸಭೆಯನ್ನ ಮಾಡಿ ಒಂದು ತೀರ್ಮಾನ ತಗೊಂಡ್ರು, ಒಂದು ಆರ್ಡರ್. ಹೌದೌದು. ಏನು, ಯಾವ ವಿಶೇಷ ಆದೇಶಕ್ಕೆ ನೀವು ಕಾಯಬೇಡಿ, ಹಾ. ಯಾವ ಯಾವ ಇಲಾಖೆಗಳಿದೆ ಆಯಾ ಇಲಾಖೆಯ ಅಡಿಯಲ್ಲಿ ನೀವೇ ತೀರ್ಮಾನ ತೆಗೆದುಕೊಂಡು ಆಹಾರ ಕಿಟ್ ವಿತರಿಸುವುದು, ಅಗತ್ಯ ಕ್ರಮಗಳನ್ನು ಕೈಗೊಳ್ಳಿ ಅನ್ನತಕ್ಕಂಥ ಒಂದು ಆದೇಶ ಮುಖ್ಯ ಕಾರ್ಯದರ್ಶಿಗಳು ಕಳಿಸಿದ್ದಿತ್ತು. ಗೊತ್ತಾಯ್ತಲ್ಲ? ಅದನ್ನ ಇಟ್ಟು ರಿಜಿಸ್ಟ್ರಾರ್ಗೆ ನಾನು ಹೇಳಿದೆ, ಈ ಒಂದು ಆದೇಶ ಎಲ್ಲ ಇಲಾಖೆಗಳಿಗೆ ಮುಖ್ಯ ಕಾರ್ಯದರ್ಶಿಯವರು ಮಾಡಿದ್ದು, ನಮ್ಮ ಇಲಾಖೆಯಿಂದ ಪ್ರತ್ಯೇಕ ಆದೇಶ ಬೇಕಾಗಿಲ್ಲ, ಸರಿ, ಬರ್ತೇನೆ, bylaw ಬೇಕಾಗಿಲ್ಲ, ಬರ್ತೇನೆ. ನಿಯಮ ಬೇಕಾಗಿಲ್ಲ, ಬರ್ತೇನೆ. ಇದರ ಅಡಿಯಲ್ಲಿ ನಾನು ಕೊಟ್ಟಿದ್ದು ಅನ್ನುವಂಥದ್ದು ಇನ್ನೊಂದು ಸ್ಪಷ್ಟನೆ ಕೊಟ್ಟುಬಿಟ್ಟೆ. ಬರ್ತೇನೆ, ಈ ಬಗ್ಗೆ ಮಾತಾಡ್ತೇನೆ. Yes, ಈ ಕಾರಣಕ್ಕಾಗಿ ಆಡಳಿತಾತ್ಮಕ ಕ್ರಮವನ್ನು ಅದನ್ನು ಕೊಟ್ಟು ನಾನು ತಗೊಂಡದ್ದು. ಒಂದು ನಂದೊಂದು ಮಾತು. ಅದರ ಆಡಳಿತವನ್ನು ಸಿಗುವುದಿಲ್ಲ. Yes, ಹೇಳಲಿಕ್ಕೆ order ಕೊಟ್ಟು ನಾನು ತಗೊಂಡದ್ದು. ಎಸ್ ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ, ತಮ್ಮ ಹೆಸರು? ನಮಸ್ತೆ, ನಾನು ಪ್ರಸಾದ್ ಭಟ್ ಅಂತ ಹೇಳಿ. ಪ್ರಸಾದ್ ಭಟ್ ಅವರು. ಎಸ್, ಮಾತಾಡಿ ಸರ್. ಸರ್, ಈ ಒಂದು ಕಾರ್ಯಕ್ರಮವೇ ನಮಗೊಂದು ವಿಪರ್ಯಾಸವಾಗಿ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಕೂತಿರ್ತಕ್ಕಂತ ಇಬ್ರು ಕೂಡ, ಒಂದು ದಯಾನಂದ ಕತ್ತಲ್ ಸರ್, ಮತ್ತೊಂದು ರಹೀಂ ಉಚ್ಚಿಲ್ ಅಂತ ಹೇಳಿ, ಈ ಇಬ್ಬರು ಕೂಡ ಒಂದು ಗಣ್ಯ ವ್ಯಕ್ತಿಗಳು. ತಮಗೆ ತಮ್ಮ ಕೈಯಿಂದ ಸಾಧ್ಯವಿಲ್ಲದನ್ನು ಕೂಡ ಅವ್ರು ಮಾಡಿ ತೋರಿಸಿರ್ತಕ್ಕಂತ ವ್ಯಕ್ತಿಗಳು, ಒಂದನೇದಾಗಿ. ಎರಡನೇದಾಗಿ ದಯಾನಂದ ಕತ್ತಲ್ ಸರ್ ಅಂತ ಹೇಳುವಂತ ಒಂದು ವ್ಯಕ್ತಿಯನ್ನ ತುಂಬಾ ಹತ್ತಿರದಿಂದ ನೋಡಿರುವಂತಹ ವ್ಯಕ್ತಿ ನಾನು. ಆದ ಕಾರಣ ಅವರು ಮನಸ್ಸು ಮಾಡ್ತಿದ್ರೆ, ಅವರು ಈ ರೀತಿಯಾದಂತಹ ಏನು ಭ್ರಷ್ಟಾಚಾರಕ್ಕೆ ಅವರು ಒಳಗಾಗ್ತಿದ್ರೆ ಅವರು ಇವತ್ತೇನು ಈ ಅಧ್ಯಕ್ಷ ಸ್ಥಾನದಲ್ಲಿ ಇರ್ಬೇಕಾಗ್ತಿರ್ಲಿಲ್ಲ. ಯಾಕೆಂದ್ರೆ ಅವರಿಗೆ ಅಷ್ಟೊಂದು ಆಸ್ತಿ ಪಾಸ್ತಿಗಳನ್ನು ಮಾಡುವಂತ ಎಲ್ಲ ಅವಕಾಶಗಳು ಕೂಡ ಇತ್ತು. ಆದ್ರೆ ತನ್ನ ತುಳುನಾಡು ಅಂತ ಹೇಳುವಂತದ್ದನ್ನ ಒಂದು ತಾಯಿ ಸ್ಥಾನದಲ್ಲಿ ನಿಂತು ನೋಡಿಕೊಂಡು ಈವರೆಗೆ ಒಂದು ತುಳು ಸಾಹಿತ್ಯ ಅಕಾಡೆಮಿ ಈವರೆಗೆ ಇಂತಹ ಅಧ್ಯಕ್ಷನನ್ನು ಕಾಣಲಿಕ್ಕೆ ಸಿಗ್ಲಿಲ್ಲ. ಆದ್ರೂ ಕೂಡ ಈ ಒಂದು ಚಿಲ್ಲರೆ ವಿಷಯದಲ್ಲಿ ಇವರನ್ನು ಪ್ರತಿ ಸಲ ಕೂಡ ತೇಜೋವಧೆ ಮಾಡುವುದು ಇದೆಯಲ್ಲ, ಅದು ಬಹಳವಾಗಿ ನಾನು ಅದನ್ನ ಬಹಿಷ್ಕರಿಸ್ತೇನೆ. ಅದೇ ರೀತಿ ಇಬ್ಬರಿಗೂ ಕೂಡ, ರಹೀಂ ಉಚ್ಚಿಲ್ ಸರಿಗೂ ಮತ್ತೆ ದಯಾನಂದ್ ಕತ್ತಲ್ ಸರಿಗೂ ನಾನು ಹೇಳುವಂತದ್ದು ಇಷ್ಟೇ, ತಮ್ಮನ್ನ ಪದೇ ಯಾರು ತೇಜೋವಧೆ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕಿ. ಯಾಕೆಂದ್ರೆ ರಾಜಕಾರಣಿಯ ಭ್ರಷ್ಟಾಚಾರವನ್ನು ಯಾಕೆ ಇವರು ಅಲ್ಲಗಳಿ ತೆಗೆಯುವುದಿಲ್ಲ RTI ಆಕ್ಟ್ ನಲ್ಲಿ? ಥ್ಯಾಂಕ್ ಯು. ಇನ್ನೊಂದು ಕರೆ ಇದೆ, ಅಶ್ವಿನಿ ಅವರು ಕರೆ ಮಾಡಿದ್ರೆ. ಅಶ್ವಿನಿ ಅವರು ನಮಸ್ತೆ ಮೇಡಮ್. ನಮಸ್ತೆ ಅಶ್ವಿನಿ ಅವರು, ಮಾತಾಡಿ ಮೇಡಮ್. ಒಂದು ಈಗ ಸಾಮಾನ್ಯವಾಗಿ ಕಿಟ್ಟು ಕೊಡುವಂತ ಕೆಲಸಗಳನ್ನ ಹೆಚ್ಚಾಗಿ NGOಗಳು ಮಾಡ್ತಾ ಇವೆ ಅಲ್ವಾ. ಸೊ ಅಕಾಡೆಮಿಯ ಕೆಲಸ ಏನು, ಅಕಾಡೆಮಿಯ ಕೆಲಸ ಏನು ಅಂತ ಹೇಳಿದ್ರೆ ಸಾಹಿತ್ಯವನ್ನ ಬೆಳೆಸುವಂತದ್ದು, ಕಿಟ್ಟು ಕೊಡುವಂತದ್ದು ಅಕಾಡೆಮಿ ಮಾಡುವಂತ ಕರೆಕ್ಟ್ ಕೆಲಸವಾ ಅಂತ ಹೇಳುವಂತದ್ದು. ಇನ್ನೊಂದು ಎರಡನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ರಹೀಂ ಅವರು ಹೇಳಿದ್ರು ಒಂದು ಕಿಟ್ಟಿಗೆ 1,000 ರೂಪಾಯಿಗಳ ಕಿಟ್ ಅಂತ ಹೇಳಿದ್ರು ಪ್ರತಿಯೊಬ್ಬರಿಗೆ ಕೊಟ್ಟಿರುವಂತದ್ದು. ಸೊ ಆ 1,000ದ ಕಿಟ್ ಅಲ್ಲಿ ಏನೇನು ಐಟಮ್ಸ್ ಗಳಿತ್ತು ಅಂತ ಹೇಳುವಂತದ್ದು ಒಂದು ಮಾಹಿತಿಯನ್ನು ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇದು ತಮ್ಮ ಪ್ರಶ್ನೆ ಅಲ್ಲ ಮೇಡಮ್? ಹೌದು. ಯಾಕಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ಇಲ್ಲಿ 500 ರೂಪಾಯಿಯ ವಸ್ತುಗಳನ್ನ ಕೊಟ್ಟು 1,000 ಅಂತ ಹೇಳುವಂತದ್ದು ಪರಿಪಾಠ ಇದೆ. ಹಾಗೆ ಇರುವುದರಿಂದಾಗಿ ಅವರದ್ದು ಕೇಳಿರುವಂತದ್ದು ಬಹಳ ಒಂದು ಒಳ್ಳೆಯ ಪ್ರಶ್ನೆ ಅಂತ ನಾನು ಅದು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ನಾನು ಕೂಡ ಅದೇ ಸಾಲಿಗೆ ಸೇರಬಾರ್ದಲ್ಲ, ಅದಕ್ಕಾಗಿ ನಾನಲ್ಲಿ ಹೇಳುವ ಒಂದು ಬಿಫೋರ್ ದಟ್ ನಾನೊಂದು ಕನ್ಫರ್ಮ್ ಮಾಡಬೇಕು. ಎಸ್, ಇದು ಅಶ್ವಿನಿ ಅವರ ಪ್ರಶ್ನೆಗೆ ತಾವು ಉತ್ತರ ಕೊಡ್ತೀರಾ? ಈ ಒಂದು ಊಟದ 3,000 ರೂಪಾಯಿಗಳ ಬಗ್ಗೆ ಮಾತಾಡಿದಾಗ ಈ ದೂರವಾಣಿ ಬಾತು 3,000 ರೂಪಾಯಿ, ಇದರ ಬಗ್ಗೆ ಕೂಡ ಸ್ವಲ್ಪ ಮಾತಾಡಬೇಕು. ವೆರಿ ಇಂಟ್ರೆಸ್ಟಿಂಗ್. 2007ರಲ್ಲಿ ಅಕಾಡೆಮಿ ಆರಂಭವಾದಾಗಿನಿಂದ 3,000 ಇದೆ. ಅದು ಹೆಚ್ಚು ಮಾಡ್ಲಿಕ್ಕೆ ಯಾರು ಕೇಳಲೂ ಇಲ್ಲ, ಅದು ಅದರ ಪಾಡಿಗೆ ಬರ್ತಾ ಇದೆ. ಅವರಿಗೆ ಆಕ್ಷೇಪ ಇದೆ ಅಂತ ಹೇಳಿದ್ರೆ ಅವರು 500 ಕೊಡಿಸುವುದಾದ್ರೂ ನಮಗೆ ಸಂತೋಷ. ಇದು ನಮಗೊಬ್ಬರಿಗೆಲ್ಲ, MLAಗಳಿಗೆ, MP ಗಳಿಗೆ, ರಾಜ್ಯಸಭಾ ಸದಸ್ಯರಿಗೆ, ಗೊತ್ತಾಯ್ತಲ್ಲ, ಅಕಾಡೆಮಿ ಅಧ್ಯಕ್ಷರಿಗೆ, ಪ್ರಾಧಿಕಾರದ ಎಲ್ಲರಿಗೂ ಇದಕ್ಕಿಂತ ಹೆಚ್ಚು ಬರ್ತಾ ಇದೆ ಬೇರೆ. ನಮ್ಮದರಲ್ಲಿ ಮಾತ್ರ ಅದೇ 3 ಇದೆ. ನಾವು ಹೆಚ್ಚು ಮಾಡ್ಲಿಕ್ಕೆ ನಾನು ಕೇಳಲೂ ಇಲ್ಲ, ಇನ್ನು ನಾವು ಅದನ್ನು ಆಶ್ರಯಿಸಿ ಕೂಡ ನಾವಿಲ್ಲ. ಅವರಿಗೆ ಅದು ಹೆಚ್ಚಾಗಿದೆ ಅಂತ ಹೇಳಿ ಅವರು ರೆಕಾರ್ಡ್ ಮಾಡಿದ್ರೆ ನಮ್ಗೆ ಯಾರಾದ್ರೂ ಹಾಗೆ ಮಾಡ್ತಾರೆ. ಸರಿ ಸರ್, ಏನಾದ್ರು ಪ್ರಶ್ನೆಗಳು ಶಾನ್ಭೋಗ್ ಅವರಿಂದ? ಬೇರೆ ದೂರವಾಣಿ ವೆಚ್ಚ ಬೇರೆ ಅಕಾಡೆಮಿಗಳಲ್ಲಿ ತಗೊಂಡಿಲ್ಲ, ದೂರವಾಣಿ ವೆಚ್ಚ ಪಡೆದಿಲ್ಲ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ.
ಬೇರೆ ಅಧ್ಯಕ್ಷರುಗಳು. ನೀವು ಆದ್ರೆ- ಒಂದು ನಿಮಿಷ, ಅಲ್ಲ, ನೀವು ಇಲ್ಲ, ಈಗ ಹೇಳಿ, ಅವಶ್ಯ. yes. ನೀವು ಮಾಧ್ಯಮದಲ್ಲಿ ನೀವು ಹೇಳಿಕೆ ಕೊಡುವಾಗ ಅದು 100% ಸತ್ಯವಾಗಿರ್ಬೇಕು. ನಾಳೆ ನಾವು ರೈಟ್ ಇನ್ಫಾರ್ಮೇಶನ್ ಅಲ್ಲಿ ಕೇಳುವಾಗ ತಗೊಂಡ ದಾಖಲೆಯನ್ನು ಕೊಟ್ಟರೆ ನಿಮ್ಮ ಮೇಲೆ ನಾವು ಮೊಕದ್ದಮೆ ದಾಖಲಿಸ್ತೇವೆ. ತಗೊಳ್ಳುವ. ನಿಜ, ಯಾಕಂದ್ರೆ ನಿಜ, ನಾವು ನಿಜ, ಮಾಡ್ತೇವೆ. yes, yes. ನೀವು ನಾವು ಮಾಡಿದ್ದನ್ನು ನೀವು ಹೇಳ್ಬೋದು. ಯಾಕಂತ ಹೇಳಿದ್ರೆ ಬೇರೆಯವರು ತಗೊಳ್ಳಿ. ಈಗ ಸರ್ ದೂರವಾಣಿ ಒಂದವರು ಏನು ಹೇಳಿದ್ದಾರೆ ಪಡೆದಿಲ್ಲ. ಗೊತ್ತಾ, ನಾನು ಹೇಳ್ತೇನೆ. ಯಾರು ಬಯಲಾಟ್ ಅಕಾಡೆಮಿ ಇದು ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಅವರು ಮೊದಲಿನಿಂದಲೂ ತಗೊಂಡಿದ್ದಾರೆ. 3 ತಿಂಗಳವರು ಯಾಕೆ ತೆಗಿಲಿಲ್ಲ ಅಂತ ಹೇಳಿದ್ರೆ ಅವರು ತೆಗಿಲಿಕ್ಕೆ ಸಾಧ್ಯ ಇಲ್ಲ. 3 ತಿಂಗಳವರು ಆಸ್ಪತ್ರೆಯಲ್ಲಿದ್ರು. ಆಮೇಲೆ ಆಸ್ಪತ್ರೆಯಲ್ಲಿ ಇದ್ದು ಚೇತರಿಸಿಕೊಳ್ಳದೆ ಅಲ್ಲಿ ಅವರು ತೀರಿಕೊಂಡ್ರು. ಗೊತ್ತಾಯ್ತಲ್ಲ, ತೀರಿಕೊಳ್ಳುವಷ್ಟು ಪರಿಶ್ರಮ ಬಂದಂತ ಆಸ್ಪತ್ರೆಯಲ್ಲಿರುವ ವ್ಯಕ್ತಿ ಹೇಗೆ ತಗೊಳ್ತಾರೆ? ಇವರು ಅವರ ಅಭಿನಂದನಾರ್ಹರು, ಉಳಿದವರೆಲ್ಲರೂ ಕಳ್ಳರು ಅಂತ ಹೇಳಿ ರೀತಿಯಲ್ಲಿ ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹೇಗೆ ಆಸ್ಪತ್ರೆ ಹಾಗೆ ನೋಡಿದ್ರೆ ನನಗೆ ಬೇಕಿತ್ತಾ 6 ಲಕ್ಷ ರೂಪಾಯಿ ಕಟ್ಟಿ ಆಸ್ಪತ್ರೆ ದೊಡ್ಡದು ಬೇಕಿತ್ತಾ? ನೀವು ಐಸಿಯುನಲ್ಲಿ ನೀವು 15 ದಿನ ಇದ್ರಿ. ಆ ಸಂದರ್ಭದಲ್ಲಿಯೂ ಕೂಡ ನಿಮ್ದು 30,000 ವೆಚ್ಚ ಹೋಗಿದೆ. ಆಗತ್ತಲ್ಲ ಅಲ್ಲಲ್ಲ, ಅಲ್ಲಿ 14 ದಿವಸ ರೀ, 14 ದಿವಸ ನಿಜ ಸರ. ಒಂದು ನಿಮಿಷ ಇವರು ಹೇಳಿದ್ರಲ್ಲ, 1400 ವರ್ಷದ ಇತಿಹಾಸ ಇರುವ ಭಾಷೆಗೆ ಇಷ್ಟರವರೆಗೆ ಲಿಪಿ ಇರಲಿಲ್ಲ. ಇದೇ ಏಪ್ರಿಲ್ ಮತ್ತು ಮೇ ಲಾಕ್ಡೌನ್ ಅಲ್ಲಿ ಎಲ್ಲಾ ಸದಸ್ಯರು ನಾವು ಕೂತು ನಾವು ಲಿಪಿಯನ್ನು ತಯಾರಿಸಿ ಇವತ್ತು ಗಿನ್ನೆಸ್ ದಾಖಲೆ ಮಾಡುವ ಕೆಲಸ ಮಾಡಿದ್ದೇವೆ. ಇಡೀ ನಮ್ಮ 30 ಲಕ್ಷ ಬ್ಯಾರಿ ಸಮುದಾಯದವರು ಇದೆಲ್ಲ ಭಾಷಿಕರು ನಮ್ಗೆ ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದಾರೆ. ನನಗೆ ಈಗ ಅನಿಸ್ತದೆ, ಬೇಕಿತ್ತ ಈ ಭಾಷೆ, ಬೇಕಿತ್ತ ಈ ಲಿಪಿ ತಯಾರಿಸುವಂತದ್ದು. ಶಬ್ದಕೋಶ ರಚನೆ ಮಾಡಿದ್ದು ಇದೇ ಟೈಮಲ್ಲಿ. ಯಾವುದು ಅಂತಾರಾಷ್ಟ್ರೀಯ ಮಟ್ಟದ ಶಬ್ದಕೋಶ. ಯಾಕೆ ಹೇಳುದು ಇವರನ್ನು ಆರೋಪ ಮಾಡಿದ್ರು. ಈ 1.5 ತಿಂಗಳಲ್ಲೆಲ್ಲ 1.5 ವರ್ಷದಲ್ಲಿ ಯಾವುದೇ ಸಾಹಿತ್ಯ ನಡೀಲಿಲ್ಲ, ಯಾವುದೇ ಕೃಷಿ ನಡೀಲಿಲ್ಲ, ಏನೂ ನಡೀಲಿಲ್ಲ ಅಂತ ಹೇಳಿದ್ರು. ಗೊತ್ತಾಯ್ತಲ್ಲ? ಇದು ಯಾವಾಗ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮಾಡಿದ್ದು. ಅವರು ಬಂದದಕ್ಕೆ ದಾಖಲೆಗಳು ನಮ್ಮ ಹತ್ರ ಇದೆ. ಅವರು ಸಹಿ ಹಾಕಿದ ದಾಖಲೆಗಳಿದೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ. ಹೌದು. ಆ ಸಂದರ್ಭದಲ್ಲಿ ಯಾವುದು ಸಭೆ ಮಾಡ್ಲಿಕ್ಕೆ ನೀವಿಲ್ಲ ಅಂತ ಹೇಳಿದ್ರೆ ಸರ್ಕಾರದ ಸುತ್ತೋಲೆ ಅಲ್ವಾ? ನೀವು 275 ಪಟ್ಟಿ ಮಾಡಿ ಯಾಕೆ ಕೊಟ್ರಿ? ಸರ್ಕಾರಕ್ಕೆ ಕೊಟ್ಟ ಸುತ್ತೋಲೆ ಯಾಕೆ ನೀವು ಇದು ಕೊಡಿ, ನೀವು ಕೊಡಿ. ಆಮೇಲೆ 5 ಸಲ ಬದಲಾಯಿಸಿ ತನ್ನಿ ಅಂತ ಸರ್ಕಾರ ಕೊಟ್ಟ ಸುತ್ತೋಲೆ. 5 ಸಲ ಬದಲಾಯಿಸಿ 5 ಸಲ ಆ ತಿಂಗಳಲ್ಲಿ ಕಡಿಮೆ ಮಾಡಿದ್ದೇವೆ ನಾವು. ಆ ತಿಂಗಳಲ್ಲಿ 400 ಹೌದು. ನಮ್ದು 1,500 ಮಂದಿಯ ಪಟ್ಟಿ ಮಾಡಿದ್ದೇವೆ. ಕೇವಲ ನಮ್ಮ ಅಕಾಡೆಮಿಯ ಸಿಬ್ಬಂದಿಗಳು ಸಾಕಾಗುದಿಲ್ಲ ಅಣ್ಣ. 3 ಮಂದಿ ನಮ್ಮ ಅಕಾಡೆಮಿಯಲ್ಲಿ ಕಂಪ್ಯೂಟರ್ ಕ್ಲರ್ಕ್ಗಳು ಇರುವಂತದ್ದು, ಅದರಲ್ಲಿ 2 ಬಂದಿರುವಂತದ್ದು. ಇನ್ನುಳಿದ ನನ್ನ ಅಭಿಮಾನಿಗಳನ್ನ, ನಮ್ಮ ಅಕಾಡೆಮಿಯ ಸದಸ್ಯರುಗಳನ್ನ, ಅದರಲ್ಲಿ ನಾಗೇಶ್ ಕುಳಾಲ್ ಆಗಿರ್ಬೋದು, ಚೇತಕ್ ಪೂಜಾರಿ ಅವರು ಆಗಿರ್ಬೋದು, ಕಡಬ ದಿನೇಶ್ ಆಗಿರ್ಬೋದು, ಮತ್ತೆ ನನ್ನ ಅಳಿಯ ಆಗಿರ್ಬೋದು, ಅವರನ್ನು ಕರೆಸಿ ಕಂಪ್ಯೂಟರ್ ಅನ್ನು ಸೆಟ್ ಮಾಡಿಸಿ ಕಲಾವಿದರಿಗೆ ಏನ್ ಮಾಡಿದ್ದೇವೆ. ಹಿಂದಿನ ದಿವಸ ರೋಷನ್ ಅನ್ನೋ ಹುಡುಗನಿಗೆ ಫೋನ್ ಮಾಡಿಸಿ ಏನಂತ ಹೇಳಿದ್ರೆ, ನೇರವಾಗಿ ನಾನು ಹೇಳುದು, ಅವರಿಗೆ ಪಾಪ ಕಲಾವಿದರಿಗೆ ಅರ್ಜಿ ಹಾಕಕ್ಕೆ ಗೊತ್ತಿಲ್ಲ. ಆವಾಗ ನಾನು ವಿಡಿಯೋ ಮಾಡಕ್ಕೆ ಅಕಾಡೆಮಿಗೆ ಬಂದು ಅದನ್ನು ಓಪನ್ ಮಾಡಿ ನಾನು ವಿಡಿಯೋ ಮಾಡಿ ಅವರಿಗೆಲ್ಲ ವಿಡಿಯೋ ವೈರಲ್ ಮಾಡಿ ನಂದು ಮತ್ತು ಹಿಂದಿನ ರಿಜಿಸ್ಟ್ರಾರ್ ಆಗಿರುವಂತಹ ರಾಜೇಶ್ ಅವರ ನಂಬರನ್ನ, ಅಂದ್ರೆ ಅಕಾಡೆಮಿ ನಂಬರನ್ನ ನಾವು ವಾಟ್ಸಪ್ ಮಾಡಿಸಿ ಅದರ ಮುಖೇನ ಬಂದದ್ದನ್ನ ಪಟ್ಟಿ ಮಾಡ್ಲಿಕ್ಕೆ ಇಷ್ಟು ಮಂದಿ ಬೇಕು. 1,500 ಮಂದಿಯ ಪಟ್ಟಿ ನೀವು ಲೆಕ್ಕ ಮಾಡಿ. ಎಲ್ಲ ಲಿಸ್ಟ್ ಇದೆ, ದಾಖಲೆ ಇದೆ ನಮ್ಮಲ್ಲಿ ಪಟ್ಟಿ ಕಳಿಸಿದ್ದು. ಆ 1,500 ಮಂದಿಯ ಪಟ್ಟಿ ಮಾಡಿ ಕಳಿಸಿಕೊಟ್ಟಿದ್ದೇವಲ್ಲ, ಪುನಃ ಆರ್ಡರ್ ಇದಲ್ಲ, ಇದಕ್ಕೆ ಇನ್ನೊಂದು ಬೇಕು, ಚೇಂಜ್ ಮಾಡಿ. 5 ಸಾರಿ ಚೇಂಜ್ ಆಗಿದೆ. ಲೆಕ್ಕ ಹಾಕಿ ಎಷ್ಟು ಪರಿಶ್ರಮ ಪಟ್ಟಿರಬಹುದು. ನಾನು ಹೇಳೋದು, ನಾನು ಇವಾಗ್ಲೂ ಹೇಳ್ತೇನೆ, ನೀವು ಇದು ಮಾಡಿದ್ದು ಒಳ್ಳೇದಾಯ್ತು. ಮಾಡಿದ್ರಿಂದ ಈಗ ನಾವೇನು ಮಾಡಿದ್ದೇವೆ ಅನ್ನೋದು ಬೆಳಕಿಗೆ ಬಂತು. ನಾನು ಹೇಳ್ತೇನೆ, ನಾನು ಇದುವರೆಗೆ ಮಾಧ್ಯಮದ ಮುಖೇನ ನನ್ನ ಮೇಲೆ ಈಗ ಒಬ್ರು ಹೇಳಿದ್ರು, ಎಷ್ಟು ಮಂದಿ ಆರೋಪ ಮಾಡಿದ್ರು, ನಾನು ಇದರ ಬಗ್ಗೆ ಯಾವುದೇ ರೀತಿಯ ಕ್ರಮ ತಗೊಳ್ಳುದಿಲ್ಲ. ನಾನು ಒಂದೇ ಇರುದು, ನನ್ನ ಮೇಲೆ ಯಾರೆಲ್ಲ ಆರೋಪ ಮಾಡ್ತಾರೆ, ತೊಂದರೆ ಮಾಡ್ತಾರೆ, ನಾನು ಆರೋಪ ಮಾಡುದು ಒಬ್ಬರಲ್ಲಿ ಮಾತ್ರ, ನಾನು ಆರಾಧ್ಯ ಶಕ್ತಿಯಲ್ಲಿ ಮಾತ್ರ ಮಾಡುವಂಥದ್ದು. ಯಾಕಂದ್ರೆ ಅದು ತಪ್ಪು ಅಂತ ಹೇಳ್ಬಹುದು, ನೀವು ಅಧ್ಯಕ್ಷರು ಹೇಳಬಾರ್ದು. ಇಲ್ಲ, ನಾನು ಹುಟ್ಟಿದ್ದೆ ದೈವ ಭಕ್ತಿಯಿಂದ, ಸಾಯುವುದು ದೈವ ಭಕ್ತಿಯಲ್ಲಿ. ನಾನು ಒಬ್ಬರಿಗೆ ಮಾತ್ರ, ನನ್ನ ಮೇಲೆ ಯಾರು ತೇಜೋವಧೆ ಮಾಡೋದಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ, ಸಾಮಾಜಿಕ ಜಾಲತಾಣ ಅವಮಾನ ಮಾಡ್ತಾರೆ, ಅದಕ್ಕೆ ನಾನು ಮಾಡುವುದು ನಾನು ಒಂದೇ. ನಾನು ಯಾವುದೇ ಒಂದು ವಿಚಾರ, ಬಹುಶಃ ಇವರು ತಮ್ಮ ಮೇಲೆ ಮಾನವ ಅಲ್ಲ, ಇವರು ಇವರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದ್ರೆ ಹೇಳಿದ್ರೆ ಅವರಿಗೆ ಹಕ್ಕು, 3 ಅಕಾಡೆಮಿ ಬಗ್ಗೆ ಮಾತಾಡಿಲ್ಲ, ಎಲ್ಲ ಅಕಾಡೆಮಿ ಬಗ್ಗೆ ಇವರು ಮಾತಾಡಿದ್ದಾರೆ. ಅದೇ ರೀತಿ ನಾನು ಜಗದೀಶ್ ಭಾಯ್ ಅವ್ರ ಜೊತೆ ಕೂಡ ಮಾತಾಡಬೇಕು. ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಅವರಿಗೆ ನನ್ನ ಟೆಕ್ನಿಕಲ್ ಟೀಮ್ ಕಾಲ್ ಟ್ರೈ ಮಾಡ್ತಾ ಇದೆಯಾ? ಎಸ್, ಕಾಲ್ ಮಾಡ್ತಾ ಇದ್ದಾರೆ, ಆದ್ರೆ ರಿಂಗ್ ಆಗ್ತಾ ಇದೆ.
ಕಾಲ್ ತೆಗಿತಾ ಇಲ್ಲ ನಿರೂಪಕರೇ, ಎಸ್ ರೈಟ್ ಇನ್ಫಾರ್ಮೇಶನ್ ಅಲ್ಲಿ ತಗೊಳ್ಳುವಂತದ್ದವರ ಹಕ್ಕು. Yes, ಬರ್ತೇನೆ. ತೇಜೋವಧೆ ಮಾಡಲಿಕ್ಕೆ ಹೊರಡ್ತಾರೆ. ಸರಿ ಸರಿ ಎಸ್ ನಮ್ಮ ಜೊತೆ ಮಾತಾಡಬೇಕು. ನಾನು ನನ್ನ ಟೆಕ್ನಿಕಲ್ ಟೀಮ್ ಜೊತೆ ಹೇಳ್ತಾ ಇದ್ದೇನೆ. ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಜಗದೀಶ್ ಪೈ ಅವರು, ಅವ್ರ ಜೊತೆ ಕೂಡ ಮಾತಾಡಬೇಕು. ಆದ್ರೆ ಅವರ ಕಾಲ್ ರಿಂಗ್ ಆಗ್ತಾ ಇದೆ, ಆದ್ರೆ ಕಾಲ್ ತೆಗಿತಾ ಇಲ್ಲ ಅನ್ನೋದು ಗೊತ್ತಿರುವಂತಹ ವಿಚಾರ. ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇದೆ, ನಮ್ಮ ಕುಡ್ಲ ವಾಹಿನಿಯಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ, ಅವ್ರಿಗೆ ಕೂಡ ಗೊತ್ತೇ ಇದೆ. ಮಾತಾಡ್ಬೇಕು ಸರ್, ತಾವು ತಮ್ಮ ರಿಯಾಕ್ಷನ್ ಬೇಕಾಗಿದೆ, ಏನಾಗಿದೆ ಅನ್ನುವಂತಹ ವಿಚಾರವನ್ನ ತಾವು ಕೂಡ ಹೇಳಲೇಬೇಕಾಗುತ್ತೆ. ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಬರ್ತೇನೆ. ಬಿಫೋರ್ ದಟ್ ಸರ್, ದಯಮಾಡಿ ಕ್ಷಮಿಸಬೇಕು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾಜಿ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು, ಜೊತೆಗೆ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಶಾಸಕರು ಉಮನಾಥ್ ಕೋಟ್ಯಾನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೋಟ್ಯಾನ್ ನಮಸ್ತೆ ಸರ್. ನಮಸ್ತೆ ಶಾಸಕರ ನಮಸ್ತೆ. ಸದ್ಯ ತಾವು ಈ ಹಿಂದೆ ಇದ್ದಂತಹ ಒಂದು ಅಕಾಡೆಮಿ, ತುಳು ಸಾಹಿತ್ಯ ಅಕಾಡೆಮಿ, ತಾವು ಮಾಜಿ ಅಧ್ಯಕ್ಷರಾಗಿದ್ರಿ, ಈಗ ಮಾಜಿ ಆಗಿದ್ದೀರಿ, ಈಗ ಶಾಸಕರಾಗಿದ್ದೀರಾ. ಈಗ ಬಂದಿರುವಂತಹ ಭ್ರಷ್ಟಾಚಾರದ ಆರೋಪ ತಮ್ಮ ಗಮನಕ್ಕೆ ಬಂದಿದೆ ಬಹುಶಃ, ಏನ್ ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್. ಇಲ್ಲ, ನನ್ನ ಗಮನಕ್ಕೆ ಬಂದದ್ದು ಅಂತ ಹೇಳಿದ್ರೆ ನಾನೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಓಕೆ. ತ್ರಿಮೂರ್ತಿಗಳ ಫೋಟೋ ಹಾಕಿ ಅದರಲ್ಲಿ ಲಾಕ್ಡೌನ್ ಇದ್ದಂತ ಸಂದರ್ಭದಲ್ಲಿ ಮನೆಯ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲದಂತ ಸಂದರ್ಭದಲ್ಲಿ ಯಾರು ನಮ್ಮ ಸಮಾಜದ ಜನರಿಗೆ, ಗ್ರಾಮೀಣ ಭಾಗದ ಜನರಿಗೆ, ನಮ್ಮ ಈ ಜನರಿಗೆ ಮನೆಯಿಂದ ಹೊರಗೆ ಬರಬೇಡಿ, ಮುಖ ಮುಚ್ಚಿಕೊಳ್ಳಿ, ಮತ್ತೆ ಕೈ ತೊಳೆದುಕೊಳ್ಳಿ, ಯಾವುದೇ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಬೇಡಿ ಅಂತ ಹೇಳಿಕೊಂಡು ಇದ್ದಂತ ಸಂದರ್ಭದಲ್ಲಿಯೂ ಅಕಾಡೆಮಿಗಳ ಅಧ್ಯಕ್ಷರುಗಳು ಇವತ್ತು ತಮ್ಮ TA ಅಂತ ಹೇಳಿಕೊಂಡು ತಿಂಗಳಿಗೆ 30-40 ಸಾವಿರ ರೂಪಾಯಿ ಡ್ರಾ ಮಾಡಿದ್ದಾರೆ ಅಂತ ಹೇಳಿದ್ದಕ್ಕೆ ನೋಡಿ ನನಗೆ ಬಹಳ ಮುಜುಗರ ಉಂಟಾಯ್ತು. ಯಾಕೆಂತ ಹೇಳಿದ್ರೆ ಅಕಾಡೆಮಿಗಳಿರುವುದು ತಮ್ಮ ಭಾಷೆಯನ್ನ, ತಮ್ಮ ತುಳು ನಾಡಿನ ಸಂಸ್ಕೃತಿಯನ್ನ, ತಮ್ಮ ಭಾಷಾ ಸಂಸ್ಕೃತಿಯನ್ನ, ಸಂಪ್ರದಾಯನ್ನ ಬಿಂಬಿಸ್ಲಿಕ್ಕೆ ಇರುವಂತಹದ್ದು, ಸಮಾಜಕ್ಕೆ ಕೊಡ್ಲಿಕ್ಕೆ ಇರುವಂತಹದ್ದು. ಅದು ದುಡ್ಡು ಮಾಡುವಂತ ಅಥವಾ ಏನೋ ಒಂದು ಬೇರೆ ಬೇರೆ ರೀತಿಯಲ್ಲಿ ಲೂಟಿ ಮಾಡುವಂತ ಒಂದು ಸಂಸ್ಥೆ ಅಲ್ಲ. ಮತ್ತೆ ಅದೊಂದು ಇದು ಏನಂತ ಹೇಳಿದ್ರೆ ಅದೊಂದು ಸಂಸ್ಕೃತಿ. ಆ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕಾಗಿ ನಿಗಮಗಳನ್ನ ಮಾಡಿದ್ದಾರೆ. ಒಂದು ವೇಳೆ ಇದು ಸತ್ಯ ಅಂತ ಆದ್ರೆ ಅದು 100% ಅಪರಾಧ. ಅದು ಸತ್ಯ ಅಂತ ಆದ್ರೆ, ನನಗೆ ಸತ್ಯವೋ ಸುಳ್ಳು ಅಂತ ಗೊತ್ತಿಲ್ಲ. ಒಂದ್ ವೇಳೆ ಹೌದು ಅಂತ ಆದ್ರೆ ಯಾವುದೇ ಅಕಾಡೆಮಿಗಳಿರ್ಬೋದು, ಯಾವುದೇ ಅಧ್ಯಕ್ಷರುಗಳಿರ್ಬೋದು, ಇದು ಮಾಡಿದ್ದು ಹೌದಾದ್ರೆ ಇದಕ್ಕೆ 100% ಅದು ತಪ್ಪು. ಅದರ ಶಿಕ್ಷೆ ಅನುಭವಿಸಲೇಬೇಕು. ಇದಕ್ಕೆ ಸರ್ಕಾರ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೀನಿ. ಓಕೆ ಸರ್, ಈಗ ಇಲ್ಲಿ ಸರ್ಕಾರ ಕೊಡುವಂತಹ ವಿಚಾರ, ಸರ್ಕಾರ ಇದೇ ರೀತಿ ಕೊಡುತ್ತೆ. 30,000 ಪ್ರಯಾಣ ಭತ್ಯೆ, ದೂರವಾಣಿ ಬಾಬ್ತು 3,000, ಮಾಸಿಕ ಗೌರವ ಸಂಭಾವನೆ 25,000. ಏನ್ ತಪ್ಪು ಸರ್? ಸರ್ಕಾರ ಕೊಟ್ರೆ ಏನ್ ತಪ್ಪು ಅನ್ನೋ ಪ್ರಶ್ನೆ ಬರುತ್ತೆ, ಏನ್ ಹೇಳ್ತೀರಾ? ಅಣ್ಣ ನಿತಿನ್, ನಾನು ತುಳು ಅಕಾಡೆಮಿ ಅಧ್ಯಕ್ಷನಾಗುವಾಗ ಒಬ್ಬ ಅಧ್ಯಕ್ಷನಿಗೆ ಗೌರವಧನ ಅಂತ ಹೇಳಿಕೊಂಡು 5,000 ರೂಪಾಯಿ ಕೊಡ್ತಾ ಇದ್ರು. 5,000 ರೂಪಾಯಿ ಮಾತ್ರ. 18 ವರ್ಷ ಆಗಿತ್ತು ತುಳು ಅಕಾಡೆಮಿ ಆಗಿ. 5,000 ರೂಪಾಯಿ ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಾನು ನನ್ನ ಪುಸ್ತಕವನ್ನು ತೆಗೆದು ನೋಡಿದಾಗ ಅನೇಕ ವಿಚಾರಗಳು ನನ್ನ ಗಮನಕ್ಕೆ ಬಂದವು ಅಕಾಡೆಮಿಯಲ್ಲಿ. ಅವಾಗ ಕರ್ನಾಟಕ ಸರ್ಕಾರ, ನಮ್ದೇ ಸರ್ಕಾರ ಇತ್ತು. ನಾನು ಕಾರಜೋಳ, ಈಗಿನ ಗೋವಿಂದ ಕಾರಜೋಳ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ರು. ನಾನು ಅವರಲ್ಲಿ ಹೋಗಿ ಮಾತಾಡಿ, ನಾನು ಆ ಸಂದರ್ಭದಲ್ಲಿ ವೈಜಯಂತಿ ಕಾಶಿ ಮತ್ತು ಬಹುಶಃ ನಮ್ಮ ಅದ್ದಂಡ ಕರಿಯಪ್ಪ ಅರೆಭಾಷೆ ಅಧ್ಯಕ್ಷರು, ನಾನು ಅದನ್ನು ಜೋರಾಗಿ ರೇಸ್ ಮಾಡಿ ಹೇಳಿದೆ, ನೋಡಿ ನೀವು 5,000 ರೂಪಾಯಿ ಕಳೆದ 18 ವರ್ಷಗಳಿಂದ ಒಬ್ಬ ಅಧ್ಯಕ್ಷನಿಗೆ ಗೌರವಧನ ಕೊಟ್ರೆ ಇಲ್ಲಿ ಭ್ರಷ್ಟಾಚಾರ ಆಗದೆ ಏನು ಸಾಧ್ಯ ಇದೆ ಅಂತ ಕೇಳಿದೆ. ನಾನು ಅವರಿಗೆ ಪ್ರಶ್ನೆ ಮಾಡಿದೆ. ಅದಕ್ಕಾಗಿ ನೀವು ಗೌರವಧನವನ್ನು ಹೆಚ್ಚಿಸಬೇಕು. ನನಗೆ ಬೇಡ, ತುಳು ಅಕಾಡೆಮಿ ಅಧ್ಯಕ್ಷರಿಗೆ ಬೇಡ, ನಾನು ದುಡ್ಡು ಮಾಡ್ಲಿಕ್ಕೆ ಅಥವಾ ದುಡ್ಡಿಗಾಗಿ ಬಂದವನಲ್ಲ. ಕರ್ನಾಟಕದ ಎಲ್ಲಾ ಅಕಾಡೆಮಿಗಳಿಗೆ ನೀವು ಅದಕ್ಕೆ ಒಂದು ಗೌರವಧನವನ್ನು ಹೆಚ್ಚಿಸಬೇಕು ಅಂತ ಹೇಳಿದಾಗ ಒಂದೇ ತಿಂಗಳಲ್ಲಿ 5,000ಕ್ಕಿಂತ 20,000 ಮಾಡಿದ್ರು. ಆ ಬಳಿಕ ನಾನು 1 ವರ್ಷ 3 ತಿಂಗಳಲ್ಲಿ, ನೀವು ನಾಳೆ ರೆಕಾರ್ಡ್ ತೆಗೆದು ನೋಡಿ, ಒಂದೇ 1 ರೂಪಾಯಿ ಇಷ್ಟು ಪ್ರವಾಸ ಮಾಡಿದ್ದೇನೆ. ನಾನು ನನ್ನ ಗಾಡಿಯ ಬಾಡಿಗೆಯನ್ನು ತಕೊಂಡವನಲ್ಲ. ನನ್ನ ಸ್ವಂತ ಕಾರಲ್ಲಿ ನಾನೇ ಡೀಸೆಲ್ ಹಾಕಿ ನಾನೇ ತಿರುಗ್ತಾ ಇದ್ದೆ. ಒಂದು ದಿನ ಮನು ಬಳೆಗಾರ್ ನಮ್ಮ ಈ ಸಂಸ್ಕೃತಿ ಇಲಾಖೆ ಕಮಿಷನರ್ ಆಗಿದ್ರಂತೆ. ಅವರು ಇಲ್ಲಿ ಒಬ್ರು ಅಧಿಕಾರಿ ಇದ್ರು ತುಳು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ, ಮಂಜುಳಾ ಅಂತ. ಅವರ ಹತ್ರ ಕರೆದು ಕೇಳಿದ್ರಂತೆ, ಏನ್ರಿ ಎಲ್ಲರೂ 30, 40, 50,000 ವಾಹನದ ಬಾಡಿಗೆ ಅಂತ ತಿಂಗಳಿಗೆ ತಗೊಳ್ತಾರೆ, ತುಳು ಅಕಾಡೆಮಿ ಅಧ್ಯಕ್ಷರು ಒಂದೇ 1 ರೂಪಾಯಿ ಕ್ಲೈಮ್ ಮಾಡೋದಿಲ್ಲ, ಏನು ಅಂತ ಕೇಳಿದಾಗ ಅವರು ಹೇಳಿದ್ರಂತೆ, ಇಲ್ಲ ಅವರ ದುಡ್ಡಲ್ಲೇ ತಿರುಗ್ತಾರೆ, ಎಲ್ಲರಿಂದ ಜಾಸ್ತಿ ಪ್ರವಾಸ ಮಾಡ್ತಾರೆ, ಅವರು ಬಾರಿ ಸಿಸ್ಟಮೆಟಿಕ್ ಪರ್ಸನ್ ಸರ್ ಅಂತ ಹೇಳಿದ್ರಂತೆ. ಅವತ್ತೇ ನಮ್ಮ ಮನು ಬೆಳಗಾರರವರು ಇಡೀ ಕರ್ನಾಟಕದ ಎಲ್ಲ ಅಕಾಡೆಮಿಗಳಿಗೆ 10,000 ರೂಪಾಯಿ ಸ್ವಂತ ಕಾರಲ್ಲಿ ತಿರುಗಿದ್ರು ಕೊಡ್ಬೇಕು ಅಂತ ಆದೇಶ ಮಾಡ್ತಾರೆ. ಆದ್ದರಿಂದ ನಾನು 1 ರೂಪಾಯಿ ಅಲ್ಲಿಂದ ನನ್ನ
ಪ್ರವಾಸಿ ಭತ್ತೆ ಅಂತ ನಾನು ತಕೊಳ್ಳಿಲ್ಲ. ನೀವು ನೋಡಿ ತೆಗೆದು ನೋಡ್ಬೋದು. Okay, ಇವತ್ತು ಸರಿ. ಇವರಿಗೆ 30,000 ರೂಪಾಯಿ ಭತ್ತೆ ಇದಕ್ಕೆ ವೆಹಿಕಲ್ ಬಾಡಿಗೆ ಅಂತ ಇವರು ಕ್ಲೈಮ್ ಮಾಡ್ತಾರೆ, 40,000 ಅಂತ ಕ್ಲೈಮ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಅವಾಗ 5,000 ಜೊತೆಗೆ 25,000 ರೂಪಾಯಿ ಏನಾಗಿದೆ, 10,000 ರೂಪಾಯಿ ಏನು ಬೇರೆ ಗಾಡಿಗೆ ಅಂತಾನೆ ಕೊಡ್ತಾರೆ. ಇದೆಲ್ಲ ಹಾಗೆ ಇಷ್ಟು ಇದ್ರೂ ಇವರು ಹೀಗೆ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಇವರು ಭಾಷೆ ಅಥವಾ ನಮ್ಮ ನಾಡಿನ ಸೇವೆ ಮಾಡ್ಲಿಕ್ಕೆ ಬಂದಿರ್ಲಿಕ್ಕಿಲ್ಲ, ಅವರ ಸೇವೆ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ನಾನು ಹೌದಾದ್ರೆ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ಓಕೆ ಸರಿ ಸರ್. ಎಸ್ ಇದು ಮುಲ್ಕಿ ಮೂಡಬಿದ್ರೆ ಕ್ಷೇತ್ರ ಶಾಸಕರು ಉಮನಾಥ್ ಕೋಟಿನವರ ಮಾತುಗಳು. ಜೊತೆಗೆ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಕೂಡ ಆಗಿದ್ರು, ಮಾಜಿ ಆಗಿದ್ದಾರೆ, ಸೊ ಶಾಸಕರಾಗಿದ್ದಾರೆ. ಅವರು ಹೇಳಿರುವಂತಹ ವಿಚಾರ, ಈ ವಿಚಾರವನ್ನ ನಾವು ಕೇಳಲೇಬೇಕಾಗುತ್ತೆ. ಬಿಫೋರ್ ದಟ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹೇಳಿದ್ರು ಅದು ಹೌದು ಎಂದಾಗಿದ್ದರೆ ಅಂತ. ಎಸ್ ನಿಜ. ಇನ್ನೊಂದು ಕರೆ ಇದೆ. ಆಗಿರುವ ಚರ್ಚೆ ಅವರು ಕೇಳಲಿಲ್ಲ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ ಕರೆ ಕಟ್ಟಾಗಿದೆ. ಧನ್ಯವಾದಗಳು ಶಾಸಕರೇ. ಉಮನಾಥ್ ಕೋಟಿನವರು ಕರೆ ಮಾಡಿದ್ರು, ಧನ್ಯವಾದಗಳು ತಮಗೆ. ಎಸ್, ಅದೇ ರೀತಿ ದಯಾನಂದ್ ಕತ್ತಲ್ ಸರ್ ಅವರು ಉಮನಾಥ್ ಕೋಟಿನವರು ಹೇಳಿರುವಂತಹ ವಿಚಾರದ ಪ್ರಕಾರ ಯಾವುದೇ ರೀತಿಯ ಭತ್ಯೆಯನ್ನ ನಾನು ತೆಗೆದುಕೊಳ್ಳಲಿಲ್ಲ ಅನ್ನುವಂಥದ್ದು. ಈ 2 ತಿಂಗಳಲ್ಲಿ ಅಂದ್ರೆ ಲಾಕ್ಡೌನ್ ಇರುವಂತಹ ಸಂದರ್ಭಗಳಲ್ಲಿ 30,000, 60,000 ಮಟ್ಟಿಗೆ ಖರ್ಚಾಗುವಷ್ಟು ಪ್ರಯಾಣ ಆಗುತ್ತಾ, ಪ್ರಯಾಣ ಭತ್ಯೆ ಇರುತ್ತಾ? ನಾನು ಹೇಳ್ತೇನೆ, ಉಮಾನಾಥ ಕೋಟ್ಯಾನ್ರವರು ಹೇಳಿರುವುದಕ್ಕೆ ನಾನು ಪ್ರತಿಕ್ರಿಯೆ ನೀಡುವುದಿಲ್ಲ. ಯಾಕೆ ಗೊತ್ತುಂಟ, ಅವರು ಗೌರವಾನ್ವಿತ ಶಾಸಕರು, ನಾನು ಪ್ರತಿಕ್ರಿಯೆ ನೀಡಲಿಕ್ಕೆ ಹೋಗುದಿಲ್ಲ. ನಿಜ. ಜನರಿಗೆ ಗೊತ್ತಾಗ್ತದೆ. ನಾನು ಪ್ರಥಮವಾಗಿ ಹೇಳಿದ್ದೇನೆ, ನಾನೊಂದು ಉದ್ಯೋಗದಲ್ಲಿದ್ದವ ಇಲ್ಲಿಗೆ ಬಂದಿದ್ದೇನೆ. ಅವರು ತಗೊಳ್ಳದಿರ್ಬಹುದು, ನಂಗೆ ತಗೊಳ್ಳೇಬೇಕು, ಹೆಂಡತಿ ಮಕ್ಕಳಿದ್ದಾರೆ. ನಾನು ಹೇಳಿದ್ದೇನೆ, ಅವರಿಗಿಲ್ಲ ಅಂತ ಹೇಳಿದಲ್ಲ. ನಾನು ಹೇಳಿದಲ್ಲ, ನನಗೆ ಉದ್ಯೋಗ ಇತ್ತು, ಆ ಉದ್ಯೋಗದಿಂದ ಇದಕ್ಕೆ ಬಂದಿದ್ದೆ, ಇದನ್ನು ಪೂರ್ಣಾವಧಿಯಾಗಿ ನಾನು ಇದ್ದೇನೆ. ಆ ಉದ್ಯೋಗ ಬಿಟ್ಟಿದ್ದೀರಾ? ಅಲ್ಲ, ಬಿಡ್ಲಿಲ್ಲ, ಸಂಬಳ ತಗೊಳ್ತಿಲ್ಲ, ಅದರಲ್ಲಿ ಇದ್ದೇನೆ. ಅದರಲ್ಲಿ ವರ್ಷ ಎಕ್ಸ್ಟ್ರಾಆರ್ಡಿನರಿ ಲೀವ್ ವಿದೌಟ್ ಅಲವೆನ್ಸ್ ಮಾಡ್ತಾ ಇದ್ದೇನೆ. ಆದ್ರಿಂದ ಹೇಳುವಂತದ್ದು, ಅದರಲ್ಲಿ ನಾನು ಕೆಟ್ಟವಂತಾದ್ರೂ ನಂಗೆ ಬೇಸರ ಇಲ್ಲ. ಯಾಕಂತ ಹೇಳಿದ್ರೆ ನಂಗೆ ಮನೆ ನಡೆಸಬೇಕು, ಆ ಬೇಸರ ಇಲ್ಲ. ಹೇಳ್ತಾ ಇದ್ದೀರಾ? ನಂಗೆ ಬೇಸರ ಇಲ್ಲ. ನಿಜ. ನನ್ನ ಬದುಕು ನಡೆಸಬೇಕಲ್ಲ. ಇನ್ನೊಂದು, ಅಕಾಡೆಮಿ ಅಧ್ಯಕ್ಷನಾದ ನಂತರ ಅದು ನಾನು ಎಷ್ಟು 1,500,000 ಮಂದಿಯ ಪಟ್ಟಿ ಮಾಡಬೇಕು. ವಿಸ್ತಾರವಾಗಿದೆ ತುಳು ಅಕಾಡೆಮಿ. ನಿಜ. ಕಲಾವಿದರು ವಿಸ್ತಾರ ಆಗಿದ್ದಾರೆ. ಎಷ್ಟು ಸಾರಿ ಬರಬೇಕಾದಿತ್ತು, ಎಷ್ಟು ದಿನ ಮಾಡಬೇಕಾದಿತ್ತು, ಎಷ್ಟು ಹೊತ್ತಿರ್ಬೇಕಾದಿತ್ತು. ಆದ್ರೂ ನಾವೇನ್ ಮಾಡಿದ್ದೇವೆ ಆ ಸಂದರ್ಭದಲ್ಲಿ ಸರ್, ಒಂದು ಇಲ್ಲ, ತಾವು ಮಾಡಿರುವಂತಹ ವಿಚಾರ ಸರಿ. ತಾವು ಹೇಳಿದ್ದೀರಾ, ಈ ಹಿಂದೆ ಇದ್ದಂತ ಕೆಲಸವನ್ನ ಬಿಟ್ಟಿದ್ದೀರಾ, ಈಗ ತಾವು ಆ ಭತ್ಯೆಯನ್ನ ತೆಗೆದುಕೊಂಡಿದ್ದೀರಾ. ಇಸ್ ಇಟ್ ತಮ್ಮ ವಿಚಾರ, ತಮ್ಮ ಮೈಂಡ್ ಸೆಟ್? ಈಗ ಇದೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೇ ನಿಜವಾದ್ರೆ, ಅಂದ್ರೆ ಇನ್ನೂವರೆಗೂ ಅವ್ರು ಹೇಳ್ತಾ ಇರೋದು ಮೌಖಿಕವಾಗಿ ಹೇಳಿರೋದ್ರಿಂದ ಅದು ನಮಗೆ 100% ಪ್ರತಿಯೊಂದು ದಾಖಲೆ ಸಮೇತ ಮೌಖಿಕ ಅಲ್ಲ, ದಯವಿಟ್ಟು ಹೇಳ್ಬಾರ್ದು. ನಾನು ಏನು ಹೇಳಿದ್ದೇನೆ ಅದು ಮೌಖಿಕ ಅಲ್ಲ, ನಿಮ್ಮ ಮುಂದೆ ದಾಖಲೆ ಇಟ್ಟು ಏನೇ ಮಾಡುವುದಿದ್ದರೂ, ಎಲ್ಲಿಯ ಹಣವನ್ನು ತರುವುದಿದ್ದರೂ ಅಥವಾ ತಂದ ಹಣವನ್ನು ಎಲ್ಲೇ ಕೊಡುವುದಿದ್ದರೂ ಕೂಡ ಅಲ್ಲಿ ಬಯಲಾದ ಪ್ರಕಾರ ಖಾಸಗಿಯವರ ಹಣ ತಂದಿದ್ದಿದ್ರು ಜಮಾ ತಗೊಳ್ಳಿಕ್ಕೆ ಒಂದು ಅವಕಾಶ ಇದೆ, ಪ್ರೊವಿಷನ್ ಇದೆ. ಅದನ್ನು ತಗೊಳ್ಳೇಬೇಕು. ಅದು ಅಡ್ವರ್ಟೈಸ್ಮೆಂಟ್ಗೆ ಜಾಹೀರಾತಿನ ರೂಪದಲ್ಲಿ ತಗೊಂಡಿದ್ರು ಅದು ಅಕಾಡೆಮಿಯ ನಮ್ಮ ಬ್ಯಾಂಕ್ ಅಕೌಂಟಿಗೆ ತಗೊಂಡು ಅದರ ನಂತರ ಅದು ಯಾವುದಕ್ಕೆ ಬಳಕೆ ಮಾಡ್ತಾ ಇದ್ದೀರಿ ಅನ್ನೋದನ್ನು ತೋರಿಸ್ಲಿಕ್ಕಿದೆ. ಈಗ ನೀವು ಇಲ್ಲಿ ಇವರು 1 ಲಕ್ಷ ಸರ್ಕಾರದ ಹಣವನ್ನೇ ಬಳಸಿದ್ದಾರೆ. ತುಳು ಅಕಾಡೆಮಿ ಅಧ್ಯಕ್ಷರು ಮುಂದೆ ಹಿಂದೆ ತಯಾರು ಮಾಡಿದ್ದಾರೆ. ಅಕಾಡೆಮಿಗಳಿಗೆ ತ್ರೈಮಾಸಿಕ ಪತ್ರಿಕೆಗಳು ಇದೆ. ತ್ರೈಮಾಸಿಕ ಅಂತ ಅಂದ್ರೆ ಅದು ಒಂದ್ ರೀತಿ ನ್ಯೂಸ್ ಬುಲೆಟಿನ್ ತರಾನೇ. ಅಕಾಡೆಮಿ ಏನ್ ಮಾಡ್ತಾ ಇದೆ ಅನ್ನೋದನ್ನ ಪ್ರತಿ 3 ತಿಂಗಳಿಗೆ ಅವರು ಈ ಒಂದು ಪತ್ರಿಕೆಯ ಮೂಲಕ ದಾಖಲು ಮಾಡಿರುವಂತ. ನಿಜವಾಗಿ ಇವರು ಈ ರೀತಿಯ ಸೇವಾ ಕಾರ್ಯಗಳನ್ನು ಮಾಡಿದ್ದೇ ಹೌದಿದ್ರೆ ಇವರಿಗೆ ಆದ ಒಂದು ವೆಬ್ಸೈಟ್ ಅಂತ ಇದೆ. ಈಗ ನಾನು ಪಾರದರ್ಶಕ ಆಡಳಿತದ ಉದ್ದೇಶದಿಂದ ಮಾತನಾಡುವುದು. ನಾನು ಮಾಹಿತಿ ಹಕ್ಕಲ್ಲಿ ಕೇಳಿದ್ದು ಪಾರದರ್ಶಕವಾಗಿದ್ದರೂ ಕೂಡ ನೀವು ಈಗ ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೇನೆ, ನನ್ನ ಗಾಡಿ 30,000 ಮೀರಿ ಪ್ರಯಾಣಿಸಿದೆ, 60,000 ಪ್ರಯಾಣಿಸಿದೆ, ಕೈಯಿಂದ ಹಾಕಿ ಮಾಡಿದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ದೀರಿ. ಇದೇ ವಿಚಾರಗಳನ್ನು ನೀವು ಎವ್ರಿ ಡೇ ಅಪ್ಡೇಟ್ಸ್ ವೆಬ್ಸೈಟ್ ಅಲ್ಲಿ ಮಾಡಬಹುದು. ನಿಮ್ಮ ವೆಬ್ಸೈಟ್ ಗಳಲ್ಲಿ ಇದನ್ನು ದಾಖಲೀಕರಣ ಮಾಡಬಹುದಿತ್ತು. ಇಲ್ಲ ಅಂದ್ರೂ ಕೂಡ ಅಕಾಡೆಮಿಗಳು, ಬಹಳ ಅಕಾಡೆಮಿಗಳು ಅವರದೇ ಆದ ವೆಬ್ಸೈಟ್, ಫೇಸ್ಬುಕ್ ಪುಟಗಳನ್ನು ಹೊಂದಿದ್ದಾವೆ, ಹಾಗೆ ಯೂಟ್ಯೂಬ್ ಚಾನೆಲ್ ಗಳನ್ನು ಮಾಡ್ಕೊಂಡಿದ್ದಾವೆ. ಅದರ ಮೂಲಕ ನೀವು ಈಗ ಬಹಳ ವಿಡಿಯೋ ತುಣುಗಳು ಇದೆ ಅಂತ ದಯಾನಂದ್ ಕತ್ತಲ್ ಸರ್ ಹೇಳಿದ್ರು. ಅಲ್ಲಲ್ಲ, ನಿಜ. ಈಗ ನಾನು ಕೂಡ ಅವತ್ತಿನ ದಿನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇವತ್ತು ತುಳು ಅಕಾಡೆಮಿಯಿಂದ ಈ ಕಾರ್ಯಕ್ರಮ ಆಗಿದೆ, ಇವತ್ತು ಬೇರೆ ಅಕಾಡೆಮಿಯಿಂದ ಇಂಥ ಕಾರ್ಯಕ್ರಮ ಆಗಿದೆ ಅನ್ನೋದು ಆ ಫೇಸ್ಬುಕ್ ಚಾನೆಲ್ ಅಲ್ಲಿ ಇರ್ಬೋದು ಅಥವಾ ನಿಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ, ಇಲ್ಲ ಅಂದ್ರೆ ಅಧಿಕೃತವಾಗಿರುವ ವೆಬ್ಸೈಟ್ ನಲ್ಲಿ ಆದ್ರೂ ಹಾಕಿದಿದ್ರೆ ಇವತ್ತಿಗೆ ನೀವು ಹೇಳಿದ್ದು ಎಲ್ಲಾ ರಾಜ್ಯದ ಜನಗಳು ಕೂಡ ನಂಬತಕ್ಕಂತ ಒಂದು ಅಂಶ ಆಗಿರ್ತಿತ್ತು. ಇದಕ್ಕೆ ಒಂದೇ ನಿಮಿಷದ ಒಂದು ಉತ್ತರ ಕೊಡ್ಲಿಕ್ಕೆ ಹೇಳ್ತೇನೆ. ಇವರು ಏನೆಲ್ಲ ಹೇಳಿದ್ದಾರೆ ಆರಂಭದಿಂದ ಇವತ್ತಿನ ದಿನದವರೆಗೂ, ಅಂದ್ರೆ ಕಳೆದ 3 ತಿಂಗಳಿಗಾಗುವಂಥದ್ದು, 1 ತಿಂಗಳಿಂದ ಆಗುವರು ಪ್ರತಿ ಒಂದು
ಇವ್ರು ಏನು ಕೇಳಿದ ಮಾರ್ಚ್ ಏಪ್ರಿಲ್ ಅಂತೂ ಪರ್ಟಿಕ್ಯುಲರ್ ಆಗಿ ಅವ್ರು ಕೇಳಿದ ಟೈಮ್ ಇದೆಯಲ್ಲ, ಆ ಟೈಮಲ್ಲಿ ಆದ ಪ್ರತಿಯೊಂದು ನಮ್ಮ 3 ತಿಂಗಳ ಅದರಲ್ಲಿ ಇದೆ. ಯಾವ್ದ್ರಲ್ಲಿ? ನಮ್ಮ ತ್ರೈಮಾಸಿಕದಲ್ಲಿ ಇದೆ. 140 ಜನರಿಗೆ ನೀವು ಕೊಟ್ಟಿರುವಂತಹ ವಿವರಣೆಗಳು, ಆ 140 ಜನ ಫಲಾನುಭವಿಗಳು ಕೊಡಬಾರ್ದು. ಇಲ್ಲ. ಇಲ್ಲ ಕಡವ ನೋಡಿ, ನೋಡಿ ದುಡ್ಡು ಇಲ್ಲ ಸರ್ಕಾರದ ಪ್ರತಿನಿಧಿಯಾಗಿ ಸರ್ಕಾರದ 1 ಲಕ್ಷವನ್ನು ಬಳಸಿದವಾಗ ನೀವು ಕಿಟ್ಟಿಗೆ ಅವರಿಂದ ಸೈನ್ ಪಡೆದು ನಿಮ್ಮ ಸರ್ಕಾರದ 1 ಲಕ್ಷ ಯಾರಿಗೆ ಆಗಿದೆ ಅಂತ ಹೇಳಿದ್ರೆ ಅವರ ಹೆಸರು, ಅವರ ಮೊಬೈಲ್ ನಂಬರ್ ಕೇಳಿದವರಿಗೆ ಕೊಡಬಹುದು. ಅವರು ಬಿಕಾರಿಗಳೆಲ್ಲ ತಗೊಂಡೋದವರು, 1,000 ತಗೊಂಡೋದವರು, ಅವರಿಗೆ ಆತ್ಮಗೌರವ ಇದೆ, ಅವರಿಗೆ ಆತ್ಮ ಸನ್ಮಾನ ಇದೆ. ಕವಿಗಳು, ಸಾಹಿತಿಗಳು, ಸರಿ ಅವರೇನು ಬಡವರಲ್ಲ. ಸರಿ, ಇಲ್ಲಪ್ಪ, ಸಾಧ್ಯವಿಲ್ಲ. ಈಗ ಇಲಾಖೆಯ ನಿಯಮದಲ್ಲೇ ಇದೆ. ಏನು ಗೊತ್ತುಂಟಾ, ಸರ್ಕಾರ ಕೇಳಲ್ಲ ಹಾಗಾದ್ರೆ? ಆಗಲ್ಲ. ನೋಡಿ, ನೀವು ಕೇಳಬಹುದು, ರೈಟ್ ಇವರು ಕೇಳಬಹುದು. ಯಾರು ಕೇಳ್ತಾರ ಅವರಿಗೆ ಇಲ್ಲೇ ನಾನು ತಂದಿದ್ದೇನೆ ಈ ತರ ಕೊಡಬಹುದು, ಕೇಳಿದ್ರೆ ಇವರು ತಿಳ್ಕೊಳ್ಬಹುದು. ಆದ್ರೆ ಇವರನ್ನು ಜಹಿಜಾರು ಮಾಡಿ ಇವರ ಮಾನಹರಾಜು ಮಾಡ್ಲಿಕ್ಕೆ ಸರ್ಕಾರ ಅಧಿಕಾರ ಕೊಡುವುದಿಲ್ಲ. ಯಾಕಂತ ಹೇಳಿದ್ರೆ ಅವರ ಗೌರವ ಉಂಟು, ಅದನ್ನು ಉಳಿಸಬೇಕು. ನೀವು ಹೇಳೋದು ಇದರಲ್ಲಿ ಯಾಕೆ ಹಾಕಬೇಕಂತ ಹೇಳಿ, 1,000 ತಗೊಂಡ ತಪ್ಪಿಗೋಸ್ಕರ, 2 ತಿಂಗಳು ಊಟ ಮಾಡಿದ ತಪ್ಪಿಗೋಸ್ಕರ ಇವರಂತವರು ಕೇಳ್ತಾರಂತೇಳಿ ಅವರ ಹೆಸರನ್ನು ನಾವು ಹಾಕಬೇಕಾ? ನೀವು ಕೇಳಿ. ಹಾಗಾದ್ರೆ ಇವರ ಉದ್ದೇಶ ಏನು ಅಂತ ಇದರಲ್ಲಿ ವ್ಯಕ್ತವಾಯ್ತಲ್ಲ. ಈ ರೀತಿಯಲ್ಲಿ ಮಾಡಬೇಕಾದ್ರೆ ಉದ್ದೇಶ ಏನು? ಉದ್ದೇಶ ಮೊದಲು ಅರ್ಥ ಮಾಡಬೇಕು. ಕೇಳುವುದರಲ್ಲಿ ಉದ್ದೇಶ ಒಳ್ಳೆದಿದೆ, ಬಹುಶಃ ಉದ್ದೇಶ ಒಳ್ಳೆದಿದೆ. ಇವತ್ತು ಅವರು ಪ್ರಶ್ನೆ ಕೇಳಿದ್ರಿ, ಒಳ್ಳೆ ವಿಷಯ, ಅವರು ಹಾಕಿದ್ರು, ನಮ್ಮ ಉತ್ತರ ದಾಖಲೆ ಸಹಿತ ಕೊಟ್ಟೆವು. ಇದು ಕೊಟ್ಟು ಉಂಟಲ್ಲ, ಅದು ಸರಿ ಅಂತೇಳಿ ಅವರು ಅರ್ಥ ಮಾಡಿದ್ರೆ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ನಾನು ನಿಲ್ಲಿಸ್ತೇನೆ. ಇಷ್ಟನ್ನು ತೋರಿಸಿದ ನಂತರ, ಒಂದು ನಿಮಿಷ, ಇಷ್ಟನ್ನು ತೋರಿಸಿದ ನಂತರ ನಿಮ್ಮ ಟಿವಿಯಲ್ಲಿ ನಾನು ದಾಖಲೆಗಳನ್ನು ಅವರ ಮುಖಾಂತರ ಇಟ್ಟು ಹೇಳಿದ ನಂತರವೂ ನಾಳೆ ನನ್ನನ್ನು ತೇಜೋವಧೆ ಮಾಡಿದ್ರೆ ಅದರ ಅರ್ಥ ಮಾತ್ರ ಈಗ ಮಾಡಲಿಲ್ಲ. ಈ ಆರೋಪದಿಂದ ನೀವು ಮುಕ್ತರಾಗಬೇಕು ಅಂತಂದ್ರೆ ಅಲ್ಲಿ ಕಚೇರಿಯಲ್ಲಿ ನಿಮ್ಮಲ್ಲಿ ಕಡತಗಳೇ ಮಾತಾಡ್ತವೆ. ಈಗ ಸ್ಥಾಯಿ ಸಮಿತಿ ಮೀಟಿಂಗ್ ಇದೆ ಸರ್, ಆಮೇಲೆ ಜನರಲ್ ಬಾಡಿ ಮೀಟಿಂಗ್ ಇದೆ. ಆ ಎಲ್ಲಾ ಮೀಟಿಂಗ್ ಗಳಲ್ಲಿ ವಿಚಾರಗಳು ಅನುಮೋದನೆಗೊಂಡು ಮುಂದೆ ಹೋದ್ರೇನೆ ಘಟನೋತ್ತರ ಅನುಮತಿ ಪಡೆದೇ ಇರಬೇಕು. ನೀವು ಕೇಳಿರುವುದು ಪ್ರಯಾಣ ಭತ್ಯೆ ಮಾತ್ರ. ಪ್ರಯಾಣ ಭತ್ಯೆ ಮಾತ್ರ. ನಾವು ಪ್ರಯಾಣ ಭತ್ಯೆ ಕೊಟ್ಟೆವು. ಆಮೇಲೆ ಇವರು ಕೇಳಿದ್ರೆ ಏನಂತ ಹೇಳಿದ್ರೆ, ಇವರು ಕಾರ್ಯಕ್ರಮ 1 ವರ್ಷ ಮಾಡ್ಲಿಲ್ಲ, ನಾವೇನೆಲ್ಲ ಮಾಡಿದ್ದೇವೆ ಅದು ನಿಮ್ಗೆ ನಾವು ತೋರಿಸಿದೆವು, ನಾವು ಎಷ್ಟು ಹಾಜರಾತಿ ತಗೊಂಡಿದ್ದೇವೆ ನಾವು ತೋರಿಸಿದ್ದೇವೆ. ಈಗ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ನಾವು ದಾಖಲೆ ಸಮೇತ ನಾವು ತೋರಿಸಿದ್ದೇವೆ. ಇದು ತೋರಿಸಿದ ನಂತರ ನಮ್ಮನ್ನು ಮಾಡೋದಾದ್ರೆ ಬರ್ತೇನೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಿತೇಂದ್ರ ಕುಂದೇಶ್ ಅವರು ಇದ್ದಾರೆ, ಹಿರಿಯ ಪತ್ರಕರ್ತರು ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನೋಡ್ತಾ ಇದ್ದೆ, ನನಗೆ ಕರೆ ಮಾಡುವ ಅಂತ ಆಯ್ತು. ಮಾನವ ಕೋಟೆ ಅಂದ್ರು ಫೋನ್ ಮಾಡಿದ್ಮೇಲೆ ನನಗೊಂದು ಕರೆ ಮಾಡಿ ಮಾತಾಡುವ ಅಂತ ಆಯ್ತು. ಎಸ್ ಸರ್ ಮಾತಾಡಿ ಸರ್. ಈಗ ನಾನು ಹೇಳುವಂತದ್ದು, ಯಾವುದೇ ಭತ್ಯೆಗಳನ್ನ ತಗೊಳ್ಳುವಂತದ್ದು ಯಾವ ರೀತಿಯಿಂದ ನೋಡಿದ್ರು ತಪ್ಪಲ್ಲ. ಈಗ ಏನಾಗ್ತಾ ಇದೆ ಹೇಳಿದ್ರೆ, ಈಗ ಪ್ರತಿಯೊಂದು ಕಾಮಗಾರಿಗಳಲ್ಲಿ ಪರ್ಸೆಂಟೇಜ್ ಕಮಿಷನ್ ಹೊಡಿತಾರೆ ಆಡಳಿತದವರು, ಸರ್ಕಾರದವರು. ಗುತ್ತಿಗೆದಾರರಿಂದ ಕೆಲವೊಮ್ಮೆ ಪಾರ್ಟ್ನರ್ಶಿಪ್ ಕೂಡ ಮಾಡಿಸುವಂತ ಅಲ್ಲಿವರೆಗೆ ತಲುಪಿದೆ. ಅದು ಕರಪ್ಷನ್. ಈಗ ಭತ್ಯೆಗಳನ್ನ ತಗೊಳ್ಳೋದು, ಉದಾಹರಣೆ, ನಾನು ಮೊದಲು ಕನ್ನಡಪ್ರಭದಲ್ಲಿದ್ದಾಗ ನಮ್ಗೆ 3,000 ರೂಪಾಯಿ ಫೋನ್ ಬಿಲ್ ಬರ್ತಾ ಇತ್ತು. ಇಲ್ಲ ಅಂತ ಹೇಳಿದ್ರೆ ಒಮ್ಮೊಮ್ಮೆ ಏನು ಹೇಳಿದ್ರೆ, ನೀವು ಎಷ್ಟು ನಿಮ್ಗೆ ಬಿಲ್ ಕೊಟ್ಟಷ್ಟು ನಿಮ್ಗೆ ಅಂತ ಒಂದು ಬರ್ತದೆ. ಇಲ್ಲ ಅಂತ ಹೇಳಿದ್ರೆ ನೀವು ಎಷ್ಟು ಆಗ್ತದೆ ಅಷ್ಟು ಒಂದು 1,000 ರೂಪಾಯಿ ಅಂತ ಇದಿದೆ, ಅದೊಂದು ಸ್ಲ್ಯಾಬ್ ಇದೆ. ಇಲ್ಲ ಅಂತ ಹೇಳಿದ್ರೆ ನೀವು ಬಿಲ್ ಕೊಟ್ಟಷ್ಟು ಅಂತ ಆಗಿದೆ. ನಾವು ಸ್ಲ್ಯಾಬ್ ಅನ್ನೇ ತಗೊಳ್ತೇವೆ, ಕಮ್ಮಿ ಆದ್ರೂ ಹೆಚ್ಚಾದ್ರೂ ಒಂದೇ, ಅದು ಏನು ಅದನ್ನ ಪುನಃ ಹೆಚ್ಚು ಕಮ್ಮಿ ಅಂತ ಇರುವುದಿಲ್ಲ. ಹಾಗೆ ಇವ್ರಿಗೊಂದು ಸ್ಲ್ಯಾಬ್ ಬರ್ತಾ ಇದೆ. ನಾನು ಹಾಗಾದ್ರೆ ಉಮಾನಾಥ ಕೋಟೆ ಅಂದ್ರೆ ಅಥವಾ ಶಾಸಕರಿಗೆ ನಾನೊಂದು ಪ್ರಶ್ನೆ ಕೇಳ್ತೇನೆ. ಈಗ ಲಾಕ್ ಡೌನ್ ಸಂದರ್ಭದಲ್ಲಿ ಯಾವಾಗ 2 ತಿಂಗಳ ಕಾಲ 3 ತಿಂಗಳ ಕಾಲ ಕ್ಷೇತ್ರ ಪ್ರವಾಸ ಭತ್ಯೆ ಅಂತ ಇತ್ತು, ಆಮೇಲೆ ಎಷ್ಟು 40,000 ರೂಪಾಯಿ, ಆಮೇಲೆ ದೂರವಾಣಿ ಖರ್ಚು ಅಂತ ವೆಚ್ಚ ಅಂತ ಬರ್ತದೆ 20,000 ರೂಪಾಯಿ. ಈ ಇಷ್ಟೆಲ್ಲ ಮಾತಾಡುವ ಶಾಸಕರು ಆ ಭತ್ಯೆಗಳನ್ನ ತಗೊಳ್ಳೋದು ಬಿಟ್ಟಿದಾರಾ? ಅದು ಬೇಕು ನನಗೆ. ಎಲ್ಲ ಶಾಸಕರದ್ದು ಇಡೀ ಆಗ್ಬೇಕು. ಯಾಕಂದ್ರೆ ಭತ್ಯೆಗಳನ್ನ ತಗೊಳ್ಳೋದು ಇರುವುದು ಅಂತ ಹೇಳಿದ್ರೆ ಅದು ಏನು ಕೆಲವರು ದುಡ್ಡು ಬೇಕಾದಷ್ಟು ಇದ್ದವ್ರು ಬಿಡ್ತಾರೆ, ಏನು ಅವರಿಗೆ ಊಟ ಮಾಡ್ಲಿಕ್ಕೆ ಅಥವಾ ಏನು ತಿರ್ಗಾಡ್ಲಿಕ್ಕೆ ಇದಕ್ಕೆಲ್ಲ ಬೇಕಾದಷ್ಟು ಅವ್ರು ಮಾಡಿ ಇಟ್ಕೊಂಡಿರ್ತಾರೆ. ಅವ್ರಿಗೆ ಬೇಕಾದಷ್ಟು ಇದೆ, ಖರ್ಚಿಗೆ ಸಮಸ್ಯೆ ಆಗುದಿಲ್ಲ ಅಂತವ್ರು ಆ ಪ್ರವಾಸ ಭತ್ಯೆಗಳನ್ನು ಬಿಡ್ಬೋದು. ಅಥವಾ ನಾನು ದುಡ್ಡು ಮಾಡ್ತೇನೆ, ಈ ಸರ್ಕಾರದ ಬೇಡ ಅಂತ ಹೇಳೋರು ದುಡ್ಡು ಮಾಡ್ಬೋದು. ಆದ್ರೆ ಆವಾಗ ಇವ್ರು ಪಾಪ ಇವರು ಅಕಾಡೆಮಿಗಳ ಪರಿಸ್ಥಿತಿ ನೋಡಿ. ನೀವು ಹೇಳುದು 1 ಕೋಟಿ ಏನು ಇವ್ರ ಅನುದಾನ, ಇವ್ರ ಸರ್ಕಾರದ ಯೋಗ್ಯತೆಗೆ ತುಳು ಅಕಾಡೆಮಿಗೆ ಕೊಡುವಂತ ಭಿಕ್ಷೆ ಕಾಸಿನ ಅನುದಾನ ಕೊಡ್ತಾ ಇದೆ ಸರ್ಕಾರ. ಅದನ್ನು ಮೊದಲು ಸರಿ ಮಾಡಿಸ್ಬೇಕು. ಯಾಕಂದ್ರೆ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗುದಿಲ್ಲ. ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾವು ಯಾರು ಆಯೋಜನೆ ಮಾಡುವವರು
ಅವರು ಹಾಕುವಂತ ಪರಿಸ್ಥಿತಿ. ಪಾಪ ಏನು ಅಧ್ಯಕ್ಷರು ಏನ್ ಮಾಡ್ಲಿಕ್ಕೆ ಆಗ್ತದೆ? ಅಲ್ಲಿಯ ಸಿಬ್ಬಂದಿಗಳಿಗೆ ಕೊಡುವಷ್ಟು ಇವರಿಗೆ ಏನು ಸಂಬಳ ಕೊಡುವಷ್ಟು ಈ ಸರ್ಕಾರಕ್ಕೆ ಯೋಗ್ಯತೆ ಸರಿಯಾಗಿಲ್ಲ. ಇನ್ನು ಅನುದಾನ ಇವರ ಕರ್ಮ ಎಂತ ಕೊಡ್ತದೆ? ಇವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಈ ಶಾಸಕರು, ಇವರೆಲ್ಲ ಇವರಿಗೆ ಒಂದು ತುಳು ಅಕಾಡೆಮಿ ತುಳುವಿನ 8ನೇ ಪರಿಚಯದ ಸೇರ್ಲಿಕ್ಕೆ ಯೋಗ್ಯತೆ ಇಲ್ಲ. ಮತ್ತೆ ಒಂದು ಅಕಾಡೆಮಿಗೆ ಸರಿಯಾದ ಅನುದಾನ ಕೊಡುವಂತ ಇದು ಮನಸ್ಸಿಲ್ಲ. ಇವರು ತುಳು ಎಲ್ಲಿಯಾದ್ರೂ ತುಳುವಿನ ಭಾಷೆಯಲ್ಲಿ ಯಾರಾದ್ರೂ ನಾವೆಲ್ಲ ಒಗ್ಗಟ್ಟಾದ್ರೆ ಇವರಿಗೆ ನಾಳೆ ಇವರ ಪಕ್ಷಕ್ಕೆ ಯಾರು ಓಟ್ ಹಾಕುದಿಲ್ಲ. ಇವ್ರು ಇಂಥ ಸ್ವಾರ್ಥ ಬೂರಿದಂತ ಈ ರಾಜಕೀಯ ಪಕ್ಷದ ನಾಯಕರಿಗೆ ನಾನು ಹೇಳ್ತೇನೆ ಯೋಗ್ಯತೆ ಇಲ್ಲ. ಇವರಿಗೆ ಅಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಏನು ಇವರು ಏನ್ ಭತ್ಯೆ ತಗೊಂಡ್ರಿ, ಏನ್ ತಪ್ಪಿದೆ? ಇವ್ರು ಶಾಸಕರು ಎಷ್ಟು ಭತ್ಯೆ ತಗೊಂಡಿದ್ದಾರೆ? ಭತ್ಯೆ ತಗೊಳ್ಳೋದು ನಾನು ಏನು ಬೇರೆ ಹೇಳುದಿಲ್ಲ, ಆದ್ರೆ ಇವ್ರು ಕಮಿಷನ್ ಹೊಡಿತಾರೆ ತುಂಬಾ ಜನ. ಯಾವ್ದ್ರಲ್ಲಿ? ಕಾಮಗಾರಿಗಳಲ್ಲಿ ಗುತ್ತಿಗೆದಾರರು. ಅದು ಕಳಪೆ ಕಾಮಗಾರಿ ಆಗ್ತದೆ, ಅದನ್ನ ನೋಡ್ಕೊಳ್ಳಿ. ಇವರು ಏನು ಇವರ ಒಳ ರಾಜಕೀಯಕ್ಕೋಸ್ಕರ ಅಲ್ಲಿ ಕೂತ್ಕೊಂಡು ಏನು ಅಲ್ಲಿ ಅಕಾಡೆಮಿಯವರನ್ನೆಲ್ಲ ಏನು ಇವ್ರದೇ ಪಕ್ಷದವರು ಇವರು ಒಳ ಜಗಳಕ್ಕೋಸ್ಕರ ಇವರನ್ನ ಇಲ್ಲಿ ಅವಮಾನ ಮಾಡ್ಲಿಕ್ಕೆ ಈ ತರ ಮಾಡ್ತಾ ಇದ್ದಾರೆ. ಇವರು ಖಂಡಿತ ಹೇಳ್ತಾನೆ, ಈ ತರ ಮಾಡಿದ್ರು ಇವರ ಪಕ್ಷ ಅಥವಾ ಇವ್ರ ರಾಜಕೀಯ ಉಂಟಲ್ಲ ಇದು ಹಾಳಾಗಿ ಹೋಗ್ತದೆ. ಇವರು ತುಳು ಭಾಷೆ ತುಳು ನಾಡಿನ ಉಳಿವಿಗಾಗಿ ಇವರು ಖಂಡಿತ ಹೋರಾಟ ಮಾಡೋದಿಲ್ಲ ಅಂತ ನನಗೆ ಅನಿಸ್ತದೆ. ನನಗೆ ಇವ್ರು ಎಲ್ಲರದ್ದು ಏನು RTI ಹಾಕಿ ಅಥವಾ ಎಲ್ಲರದ್ದು ತಗೊಂಡು ಇವರು ಅವತ್ತು ಇವರಿಗೆ ಇದೇ ತುಳು ಅಕಾಡೆಮಿ ಮತ್ತೆ ನಮ್ಮ ಇಲ್ಲಿಯ ಬೇರೆ ಅಕಾಡೆಮಿ ಇದು ನಮ್ಮ ಈ ಭಾಗದ ಪಾಪ ಇಲ್ಲಿಯ ಭಾಗದ ನಮ್ಮ ಒಂದು ಅಕಾಡೆಮಿಗಳು ಇವುಗಳಿಗೆ ಹಣವೇ ಬರುದಿಲ್ಲ. ಇರ್ಲಿ, ಅದು ಸಾಯ್ಲಿ. ಇವರು ಶಾಸಕರು ಇಲ್ಲಿ ಎಲ್ಲ ಇರುವ ಎಲ್ಲ ಶಾಸಕರಿದ್ದಾರಲ್ಲ ಅವರು ಆವಾಗ ಮಾರ್ಚ್ ತಿಂಗಳು ಅವಾಗ ಏನ್ ಹೇಳಿದ್ರಲ್ಲ ಲಾಕ್ ಡೌನ್ ಆಗಿತ್ತು, 1 ತಿಂಗಳು ಕಂಟಿನ್ಯೂಸ್ ಎಲ್ಲಿಗೆ ಹೋಗ್ಲಿಕ್ಕಿಲ್ಲ, ಆಗ ದೂರವಾಣಿ ಕರೆ ಅಥವಾ ಕ್ಷೇತ್ರ ಪ್ರವಾಸ ಬರುತ್ತೆ ಇದನ್ನ ತಗೊಳ್ಳಿಲ್ಲ ಅಂತ ನನಗೆ ಅದು ಬಂದ ನಂತರ ನಾನು ಇವರು ತಗೊಳೋದು ಸರಿಯಾ ತಪ್ಪಂತ ಹೇಳಿದೆ. ಆಕ್ಚುಲಿ ಭತ್ಯೆ ತಗೊಳ್ಳೋದು ತಪ್ಪೇ ಅಲ್ವೇ ಅಲ್ಲ. ಓಕೆ ಸರಿ. ಈಗ ಭತ್ಯೆ ತಗೊಂಡ್ರೆ ಆಗ್ತಾ ಇರುವಂತಹ ವಿಚಾರ ಶಾಸಕರ ವಿಚಾರವಾಗಿ ಮಾತಾಡಿದಾಗ ನನ್ನ ಬಹುಶಃ ಶಾನ್ಭೋಗ್ ಅವರ ಮನಸ್ಥಿತಿ ಅಥವಾ ಮೈಂಡ್ ಸೆಟ್ ಈ ರೀತಿ ಇರಬಹುದು. ಶಾಸಕರ ಭಕ್ತಿಯ ವಿಚಾರ ಬಗ್ಗೆ ಅವರನ್ನು ಕೂಡ ನಾವು ಪ್ರಶ್ನೆ ಮಾಡ್ಬೇಕು ಅನ್ನೋದು ಅವ್ರು ಹೇಳ್ತಾ ಇದ್ದಾರೆ ಅಲ್ವಾ. ಜೊತೆಗೆ ನಾನು ಹೇಳುವಂತದ್ದು ಈ RTI ಕಾರ್ಯಕರ್ತರು ಅಥವಾ ಅವರು ತಗೊಂಡದ್ದು ತಪ್ಪು ಅಂತ ಹೇಳುದಿಲ್ಲ. ನಾನು ಹೇಳುವಂತದ್ದು ಆತರ ಏನು ತಗೊಳ್ಳದೆ ಇರ್ಬೋದು ಅಥವಾ ಅವತ್ತು ಭತ್ಯೆಗಳನ್ನು ತಗೊಳ್ಬಹುದು. ಅವರ ಆರ್ಥಿಕ ಸ್ಥಿತಿಗತಿ ಅವರ ಈಗ ತುಳುನಾಡಿನ ಕತ್ತಲ್ ಸಾರಿಗೆ ಎಷ್ಟು ಅವರ ಕೆಲಸವನ್ನ ಬಿಟ್ಟು ಬಂದಿದ್ದಾರೆ. ಅವರಿಗೆ ಬೇರೆ ಏನು ಇಂಥ ಭತ್ಯೆಗಳು ಬಂದ್ರೆ ತುಳು ಅಕಾಡೆಮಿಗೆ ಸ್ವಲ್ಪ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅಥವಾ ಅಲ್ಲಿಯ ಏನು ಇವರ ಖರ್ಚುಗಳಿಗೆ ಆಚೆ ಹೋಗ್ಲಿಕ್ಕೆ ಖರ್ಚುಗಳಿಗೆ ಆಗ್ತದೆ. ಈ ತುಳು ಅಕಾಡೆಮಿ ಅನ್ನುವಂಥದ್ದು ಅತ್ಯಂತ ಬಡತನದ ಇದು ಇಲಾಖೆ. ಅಂದ್ರೆ ಇವರು ನಮ್ಮ ಈ ಟಾರ್ಗೆಟ್ ಏನು ನಕ್ಸಲಿಯರು ಏನು ನಾನು ಒಂದು ಉದಾಹರಣೆ ಹೇಳ್ತೇನೆ. ನಮ್ಮ ಭಾಗದಲ್ಲಿ ನಕ್ಸಲಿಯರು ದಾಳಿ ಮಾಡಿ ಸರ್ ಥ್ಯಾಂಕ್ ಯು. ಸಮಯದ ಅಭಾವ ತುಂಬಾನೇ ಇದೆ, ಧನ್ಯವಾದಗಳು ಜಿತನ ಕುಂದೇಶ್ವರ್ಗೆ. ಇನ್ನೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಒಂದು ನಿಮಿಷ. ಎಸ್ ಸರ್ ಬರ್ತೇನೆ, ಈಗ ಬರ್ತೇನೆ. ಎಸ್ ಸರ್ ಒಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ಕೇಳ್ತಾ ಇದೆ. ಎಸ್ ಸರ್, ತಮ್ಮ ಹೆಸರುಗಳಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಮೊಹಮ್ಮದ್ ಅಲಿ ಅಂತೇಳಿ ಪುತ್ತೂರಿಂದ. ನಮಸ್ತೆ, ಮಾತಾಡಿ ಸರ್. ಈಗ ವಿವಿಧ ಅಕಾಡೆಮಿಗಳ ಅಧ್ಯಕ್ಷರು ಅವರ ಪ್ರಯಾಣ ಭತ್ಯೆ ಮತ್ತು ಫೋನ್ನ ವೆಚ್ಚವನ್ನ ಇವತ್ತು ಡ್ರಾ ಮಾಡಿದ ಒಂದು ಪ್ರಕರಣವನ್ನ ಹೊರಗೆಳೆದಂತ ನಮ್ಮ ಸಾಮಾಜಿಕ ಕಾರ್ಯಕರ್ತರಂತ ಅರವಿಂದ್ ಶಾನ್ಭೋಗ್ ಅವರಿಗೆ ನಾನು ಇಡೀ ಜಿಲ್ಲೆಯ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ಚರ್ಚೆಯಲ್ಲಿ 2 ಅಕಾಡೆಮಿಯ ಸದಸ್ಯರುಗಳು ಇವರು ಅವರ ಒಂದು ತಪ್ಪನ್ನ ಇವತ್ತು ಮುಚ್ಚುವ ರೀತಿಯಲ್ಲಿ ಅವರು ಆಕ್ರಮಣಕಾರಿ ರೀತಿಯಲ್ಲಿ ಇವತ್ತು ಮಾತಾಡೋದು ನಾವು ನೋಡ್ತಾ ಇದ್ದೇವೆ. ಇವತ್ತು ಯಾರು ಆರೋಪ ಮಾಡಿದಾರ ಈ ದಾಖಲೆ ಇಟ್ಟು ಆರೋಪ ಮಾಡಿದ್ದಾರೆ ಮಾಹಿತಿ ಹಕ್ಕಿನಲ್ಲಿ ತೆಕ್ಕೊಂಡು ಅವರ ಹಕ್ಕು ಕೂಡ ಒಬ್ಬ ಈ ನಾಡಿನ ಪ್ರಜೆಗೆ ಪ್ರತಿಯೊಂದು ಇಲಾಖೆಯಲ್ಲಿ ಆಗುವಂತ ಭ್ರಷ್ಟಾಚಾರವನ್ನ ಪ್ರಶ್ನಿಸುವಂತ ಹಕ್ಕು ಇದೆ. ನಿಜ. ಇವತ್ತು ಪ್ರತಿಯೊಬ್ಬ ಪ್ರಜೆಯ ತೆರಿಗೆಯಿಂದಾಗಿ ಇವತ್ತು ತೆರಿಗೆ ಹಣವನ್ನ ಇವರ ಬೇಕು ಬೇಡಕ್ಕಾಗಿ ಖರ್ಚು ಮಾಡುವಂತ ವಿಚಾರವನ್ನ ನಾವು ಎಲ್ಲ ಇಲಾಖೆಯಲ್ಲಿ ಕಂಡಿದ್ದೇವೆ ನಾವು. ನಿಜ. ಇವತ್ತು ಶಾನುಭೋಗರಿಗೆ ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ ಇವರು, ಅವರಿಗೆ ಅದು ವಿವರಣೆ ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ. ಅವರ ಮೇಲೇನೆ ಇವತ್ತು ಬೆದರಿಸುವಂತ ಒಂದು ಮಾತನ್ನು ಇವರು ಹೇಳುವಂತ ಕೂಡ ನೋಡ್ತಾ ಇದ್ದೇವೆ. ಈಗ ನಾವು ಅವರನ್ನು ಹೊಗಳಿದ್ದೇವೆ, ನಾವು ಅವರು ಮಾಡಿದ್ದಕ್ಕೆ ನಾವು ಶಾಬಾಸ್ ಹೇಳಿದ್ದೇವೆ. ಆರೋಪ ಮಾಡಿದಂತ ಶಾನುಭೋಗರು ಅವರು ಯಾವುದೇ ಒಂದು ವ್ಯಕ್ತಿಗವಾಗಿ ಟೀಕೆ ಮಾಡ್ತಾ ಇಲ್ಲ. ಇವರು ಅವರನ್ನ ಸಾಯಿಸಿ ಹಾಗೆ ಹೀಗೆ ಅಂತ ಹೇಳಿ ಇವರು ಟೀಕೆ ಮಾಡಿ ಅವರನ್ನು ಬಾಯಿ ಮುಚ್ಚಿಸ್ಲಿಕ್ಕೆ ಆಗುದಿಲ್ಲ. ಕೈ ಮುಚ್ಚಿಲ್ರೆ ನಿಮ್ಮನ್ನ ಅಕಾಡೆಮಿಯ ಅಧ್ಯಕ್ಷರಾಗಿ ಮಾಡಿದ್ದು ಅಲ್ಲಿ ಆ ಒಂದು ಅಕಾಡೆಮಿಯ ಏನು ಇದೆ ಉದ್ದೇಶ ಇದೆ ಅದನ್ನ ಸಾಕಾರ ಮಾಡ್ಲಿಕ್ಕೆ ಹೊರತು ನಿಮಗೆ ಕಿಟ್ಟು ಕೊಡ್ಲಿಕ್ಕೆ ಯಾರು ಹೇಳಿದ್ದಾರೆ? ಕಿಟ್ಟು ಕೊಡ್ಲಿಕ್ಕೆ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಯಾವ ತರ ಕಿಟ್ಟು ಕೊಡ್ತಾ ಇದ್ದಾರೆ ಅಂತ ಸರ್ಕಾರದ ವ್ಯವಸ್ಥೆಯಲ್ಲಿ 500 ರೂಪಾಯಿಯ ಕಾಮಗಾರಿ ಕೊಟ್ಟು 1,500 ಬಿಲ್ ಮಾಡುವಂತದ್ದು 1,000 ಬಿಲ್ ಮಾಡುವಂತ ನಾವು ನೋಡ್ತಾ ಇದ್ದೇವೆ. ಇದನ್ನ ಹಿಡಿಲಿಕ್ಕೆ ಆಗ್ತದೆ, ಯಾಕಂದ್ರೆ ಕಿಟ್ಟು ಕೊಟ್ಟಾಗಿ ಅವರು ಊಟ ಮಾಡಿ ಆಗಿದೆ. ನಿಮಗೆ ಕಿಟ್ಟು ಕೊಡುವಂತ ವಿಚಾರಣೆ ನಿಮ್ಮ ಹಣ ದುರುಪಯೋಗ ಮಾಡುವ
ದುರ್ದೋಷದಿಂದ ನೀವು ಕಿತ್ತು ಕೊಟ್ಟಿದ್ದಾರೆ. ಇಡೀ ನೀವು 100 ಜನರಿಗೆ ಕಿತ್ತು ಕೊಟ್ಟರೆ ಆಯ್ತು, ಇದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಮಹಾಶರ ಇದೆಯಲ್ಲ, ಅಲ್ಲಿ ಉತ್ತರ ಕೊಡ್ತೇನೆ ಆಯ್ತಾ. ಮಹಾಶರದಲ್ಲಿ ನೀವು ಶಹಾದತ್ ಕಲಿಮಾ ಹೇಳುವವರಲ್ಲ, ಮಹಾಶರದಲ್ಲಿ ಉತ್ತರ ಕೊಡುವ ಆಯ್ತಾ ನಿಮ್ಮ ಈ ಪ್ರಶ್ನೆಗೆ. ಅಂದ್ರೆ ಬಡತನದಲ್ಲಿರುವಾಗ ಈ ಕೊರೋನಾ ಸಂದರ್ಭದಲ್ಲಿ ಆ ಕಿಟ್ಟು ಕೊಟ್ಟವರ ದುಡ್ಡನ್ನು ತಿನ್ನಬೇಕಾದಂತ ಪರಿಸ್ಥಿತಿ ಬಂದಿದೆ ಅಂತ ನೀವು ಆರೋಪ ಹಾಕಿದ್ರೆ ನಾಳೆ ಮಹಾಶರದಲ್ಲಿ ನಿಮ್ಗೆ ಉತ್ತರ ಕೊಡ್ತೇನೆ ಆಯ್ತಾ. ಅಲ್ಲಿಗೆ ಇಡುವ. ಅಧ್ಯಕ್ಷ ಬೇಕು ಅಂತಿಲ್ಲ. ಅಲ್ಲ, ನಾನು ಮಹಾಶರಕ್ಕೆ ಇಟ್ಟಿದ್ದೇನೆ. ನೀವು ಶಹಾದತ್ ಕಲಿಮಾ ಹೌದಾದ್ರೆ ನಿಮ್ಗೆ ಅರ್ಥ ಆಗಿರ್ಬಹುದು. 30,000, 40,000, 60,000 ರೂಪಾಯಿ ನೀವು ಪ್ರಯಾಣ ಭತ್ಯೆಯನ್ನು ನೀವು ಅದು ಹೇಳಿ ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೇನೆ. ಮತ್ತೆ ಬಡವರಿಗೆ ಕೊಟ್ಟ ಕಿಟ್ಟಿನಿಂದ ತಗೊಂಡಿದ್ದೇನೆ ಅಂತ ನೀವು ಬೇರೆ ಆರೋಪ ಮಾಡಿದ್ರೆ ನಿಮ್ಮ ನಂಬರ್ ಸಹಿತ ಇಟ್ಟು ನಿಮ್ಮ ಮೇಲೆ ನಾವು ದೂರು ದಾಖಲಿಸಬೇಕಾಗ್ತದೆ. ನೀವು ಸಾಕ್ಷಿ ಸಮೇತ ನೀವು ಹೇಳಬೇಕಾಗ್ತದೆ. ನೀವು ವೀಕ್ಷಕರಂತೇಳಿ ಬಾಯಿಗೆ ಬಂದಾಗೆ ಮಾತಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇಲ್ಲ. ಅಲ್ಲಲ್ಲ ಅವ್ರು ಏನು ಮಾಡ್ಲಿಕ್ಕಿಲ್ಲ. ಅಲ್ಲಲ್ಲ, ಮಾತಾಡ್ಲಿಕ್ಕೆ ಅವಕಾಶ ಇದೆ, ಆದ್ರೆ ಆರೋಪ ಆಗಬೇಕಾದ್ರೆ ಸುಳ್ಳು ಹೇಳಿದ್ರೆ ಪ್ರತಿಯೊಬ್ಬರ ಹತ್ರ ಮಾಡ್ಬೋದು, ನನ್ನ ಹಕ್ಕು ಅದು. ಸುಳ್ಳು ಸತ್ಯ ಬರುವ ದಿನಗಳಲ್ಲಿ ಹೌದು, ಅವರು ಸಾರ್ವಜನಿಕವಾಗಿ ಹೇಳಿದ್ರೆ ನಾನು ಸಾರ್ವಜನಿಕ ಉತ್ತರ ಕೊಡ್ಬೇಕಲ್ಲ. ಇವತ್ತು ನೀವು ಹೇಳಿದಿರಿ. ಅಲ್ಲ, ಅವರು ಈಗ ಒಂದು ನಿಮಿಷ ಬಿಲ್ಲು ಕೊಟ್ಟದ್ದು ಮಾತ್ರ ಅಲ್ಲ, 140 ಮಂದಿಯ ಮೊಬೈಲ್ ನಂಬರ್ ಇದೆ, ಅವರಿಗೆ ಕೊಟ್ಟ ವಸ್ತಲ್ಲಿ ಇಷ್ಟು ಇದೆಯಾ ಅಂತ ಹೇಳಿ ನೀವು ಕೇಳಬೇಕು ಪ್ರತಿಯೊಂದು ಮನೆಗೆ ಹೋಗಿ. ಈಗ ಜಿತೇಂದ್ರ ಕುಂದೇಶ್ವರ್ ಸರ್ ಅದೇ ಹೇಳಿದ್ರು, ಭತ್ಯೆ ಪಡೆಯೋದು ತಪ್ಪಲ್ಲ ಅಂತ ಹೇಳಿ. ಆದ್ರೆ ಭತ್ಯೆ ಪಡೆಯೋದು ಪ್ರಯಾಣ ಭತ್ಯೆಯ ಹೆಸರಲ್ಲೇನೆ ಪ್ರಯಾಣ ಭತ್ಯೆ ತಗೊಂಡಿಲ್ಲ ಅದು ಮಾಸಿಕ ಬರುವಂತ ಸ್ಥಳೀಯ ಭತ್ಯೆ. ಅದು ಜಿಲ್ಲೆಯಿಂದ ಹೊರಗೆ ಹೋದಾಗ ಹೌದು, ಜಿಲ್ಲೆಯಿಂದ ಹೊರಗೆ ಎಕ್ಸ್ಟ್ರಾ ಇದೆ. ಮತ್ತೆ ಪ್ರಯಾಣ ಭತ್ಯೆ ಈಗ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಇವರು, ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಮಾಸಿಕ ಸ್ಥಳೀಯ ಪ್ರಯಾಣ ಭತ್ಯೆ ಇದೆ ಅವರಿಗೆ. ಪ್ರಯಾಣ ಭತ್ಯೆ ಹೊರತುಪಡಿಸಿ 60 ಕಿಲೋಮೀಟರ್ ಎನ್ನುವಂತ ಒಂದು ವ್ಯಾಪ್ತಿ ಇದೆ. ಆ ವ್ಯಾಪ್ತಿಯ ಹೊರಗಡೆ ಪ್ರಯಾಣ ಬೆಳೆಸಿದಂತ ಸಂದರ್ಭದಲ್ಲಿ ಈಗ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೋದು ಅಥವಾ ಮೈಸೂರಿಗೆ ಹೋಗ್ಬೋದು, ಹಾಗೆ ಹೊರ ಜಿಲ್ಲೆಗಳಿಗೆ ಪ್ರಯಾಣ ಮಾಡಿದವಾಗ ಅದರ ವೆಚ್ಚ ಪ್ರತ್ಯೇಕ. ಈ 30,000ಕ್ಕೆ ಸಂಬಂಧ ಇಲ್ಲ. ಈ ರೀತಿ ಇವರು ಯಾವ್ದು ರಾಜ್ಯೋತ್ಸವ ಸಮಿತಿಗೆ ಅವರ ಮನೆಯಿಂದ ಆಫೀಸಿಗೆ ಬಂದಿದ್ದಕ್ಕೆ, ಆಫೀಸಿಂದ ಟೌನ್ ಹಾಲಿನ ಕಾರ್ಯಕ್ರಮಕ್ಕೆ ಹೋಗಿದ್ದಕ್ಕೆ ಇಷ್ಟೇ ಸ್ಥಳೀಯ. ದಿನಕ್ಕೆ 1,000ದಂತೆ 30 ದಿನಕ್ಕೆ 30,000 ಆ ರೀತಿ ಅಂತ. ಒಂದು ವೇಳೆ ಬೆಂಗಳೂರಿಗೆ ಹೋಗಿದ್ರೆ ಅದು 9,000 ಬೇರೆ ತಗೋತಾರೆ, ಅದು ಬೇರೆ ತಗೋತಾರೆ. ಅಲ್ಲಿಯೂ ಮಂಗಳೂರಿನ 3 ಅಧ್ಯಕ್ಷರು ಬೆಂಗಳೂರಿಗೆ ಹೋದ್ರೆ 3 ಜನರ ವೆಚ್ಚಗಳು ಬೇರೆ ಬೇರೆನೆ ಇರ್ತದೆ. ಒಂದೇ ಸಂಸ್ಕೃತಿ ಇಲಾಖೆ ಅಡಿಯಲ್ಲಿ ಒಂದೇ ಸಂಸ್ಕೃತಿ ಇಲಾಖೆ ಅಡಿಯಲ್ಲಿ ಇರುವಂತ 3 ಅಕಾಡೆಮಿಗಳಿಗೆ ಒಂದೇ ತೆರನಾದ ದರಗಳು ಬರುವುದಿಲ್ಲ. ಇವ್ರು ಹೋದ್ರೆ 9,000 ಆಗ್ತದೆ, ಅವ್ರು ಹೋದ್ರೆ 3,000 ಆಗ್ತದೆ, ಜಗದೀಶ್ ಪೈ ಅವರು ಹೋದ್ರೆ 28,000 ಆಗ್ತದೆ. ಯಾಕೆ ಜಗದೀಶ್ ಪೈ ಅವರ ಅದಕ್ಕೆ ಒಂದು ನಿಯಮಾವಳಿ ಇದೆ. ಪ್ರಯಾಣ ಭತ್ಯೆ ಹೊರ ಪ್ರದೇಶಗಳಿಗೆ ಹೋದಂತ ಸಂದರ್ಭದಲ್ಲಿ ರೈಲ್ವೆ ಪ್ರಯಾಣ ಆಗಿದ್ರೆ ಇಂತಿಷ್ಟು, ಬಸ್ಸು ಪ್ರಯಾಣ ಆಗಿದ್ರೆ ಇಂತಿಷ್ಟು, ವಿಮಾನ ಪ್ರಯಾಣಕ್ಕೆ ಅವಕಾಶ ಇಲ್ಲ. ಆಮೇಲೆ ಖಾಸಗಿ ವಾಹನ ತಗೊಂಡು ಕಿಲೋಮೀಟರ್ಗೆ ವಿಮಾನದಲ್ಲಿ ಹೋಗ್ಲಿಕ್ಕಿಲ್ಲ, ಆದ್ರೂ ಹೋಗಿ ಹಾಕ್ತಾರಲ್ಲ 15 ರೂಪಾಯಿ 17 ರೂಪಾಯಿ ಅಂತ ಹೇಳಿ ಉಂಟು. ವೈಯಕ್ತಿಕ ವಾಹನವನ್ನು ಮಾಡಿಕೊಂಡು ಹೋಗಿದ್ರೆ ಉಂಟು. ಆ ಪ್ರಕಾರ ತೆಗಿಬೇಕು. ಈಗ ಉದಾಹರಣೆ, ಇವರು ಬೆಂಗಳೂರಿಗೆ ಹೋಗಿ ಬಂದ್ರೆ 400 ಕಿಲೋಮೀಟರ್ಗೆ ಹೋಗೋದು ಬರೋದು ಸೇರಿದ್ರೆ ನಿಮ್ಮ 12 ರೂಪಾಯಿನ ಲೆಕ್ಕಾಚಾರದಲ್ಲಿ ಹೋದ್ರೆ 28-30,000 ಆಗ್ತದ. ನಾನು ನೋಡಿ ಇವರು ಇದರಲ್ಲಿ ತಗೊಂಡಿದ್ದಾರೆ. ನನ್ನ ಬೆಂಗಳೂರಿಗೆ ಹೋದ ಪ್ರಯಾಣ ವೆಚ್ಚ 9,000. ಆ ವೆಚ್ಚಗಳು ಇಲ್ಲಿ ವಿಷಯ ಡೈವರ್ಟ್ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನೀವು ಮಾತಾಡ್ಲಿಕ್ಕೆ ಅವರು ಮಾತಾಡಿದ ಮೇಲೆ ನಮಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ರಾಜ್ಯೋತ್ಸವದ್ದು ಆದದ್ದು ಅಕ್ಟೋಬರ್ ನಲ್ಲಿ. ಈ ಲಾಕ್ಡೌನಿಗೂ ರಾಜ್ಯೋತ್ಸವಕ್ಕೆ ಸಂಬಂಧ ಇಲ್ಲ. ಸೆಕೆಂಡ್, ಭತ್ಯೆ ಪಡೆಯುವುದು ತಪ್ಪಲ್ಲ. ಆದ್ರೂ ಈಗ ಹೊಸದಾಗಿ ಲಾಕ್ಡೌನಿನ ನಂತರದಿಂದ ರಿಜಿಸ್ಟ್ರಾರುಗಳು ಕೂಡ 30,000 ಪ್ರಯಾಣ ಭತ್ಯೆಯನ್ನು ಪಡ್ಕೊಳ್ತಾ ಇದ್ದಾರೆ. ರಿಜಿಸ್ಟ್ರಾರ್ಗಳು ಕೂಡ, ಅಧ್ಯಕ್ಷರು 30,000, ರಿಜಿಸ್ಟ್ರಾರು 30,000. ಇದು ಕೇವಲ ಬೇರೆ ಕಡೆಯಲ್ಲಿ ಆಗಿದೆ, ಇಲಾಖೆಯ ನಿರ್ದೇಶನ ಇದೆ ತಗೊಳ್ಬಹುದು ಅಂತ. ಆದ್ರೆ ಒಂದೇ ಕಚೇರಿಯಿಂದ ಅಧ್ಯಕ್ಷರ ಒಟ್ಟಿಗೆ ರಿಜಿಸ್ಟ್ರಾರ್ ಪ್ರಯಾಣಿಸ್ತಾರೆ, 2 ಕಾರಲ್ಲಿ ಹೋಗ್ತಾರೆ, 60,000 ತಿಂಗಳಿಗೆ. ಇದು ಸರ್ಕಾರದ ಹಣ ಪೋಲಾಗ್ತಾ ಇದೆ. ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ಕೂಲಂಕುಷವಾಗಿ ಮತ್ತೆ ನಾನು ಮಾತಾಡ್ತೀನಿ. ನಾನು ಹೇಳ್ತೇನೆ, ಸ್ಥಳೀಯ ವೆಚ್ಚದ 30 ಬೇರೆ, ಆಮೇಲೆ ಇದು ಇಷ್ಟು ಇದ್ದು ಕೂಡ ನನ್ನ ಇಡೀ ಅವಧಿಯಲ್ಲಿ ನಾನೊಂದು 6 ಬಾರಿ ಹೋಗಿದ್ದೇನೆ. 6 ಬಾರಿ ಹೋಗುವಾಗ 6 ಬಾರಿಯ ದಾಖಲೆಗಳನ್ನು ಇಡಬೇಕಾಗ್ತದೆ. ಕೊನೆಯದಾಗಿ ಲಾಸ್ಟ್ 6 ಬಾರಿ ತೆಗೆದಿದ್ದಾರೆ, ತಗೊಂಡಿದ್ದಾರೆ.
ತಮ್ಮ ಮುಂದಿನ ನಡೆ ಏನು, ವಾಟ್ ನೆಕ್ಸ್ಟ್ ಅನ್ನೋದು ಕೊನೆಯದಾಗಿ ತಮ್ಮ ಒಂದು ರಾಜೀನಾಮೆ ಕೊಡಬೇಕು, ತನಿಖೆ ಎದುರಿಸಬೇಕು. ತಪ್ಪಾಗಿದ್ರೆ ತಾವು ರಾಜೀನಾಮೆ ಕೊಡ್ತೀರಾ? ಅಧಿಕಾರದಲ್ಲಿದ್ದಾಗ ನಾನು ರಾಜೀನಾಮೆ ಕೊಡ್ತೇನೆ, ತನಿಖೆ ತಪ್ತದೆ. ನಾನು ಹೇಳ್ತೇನೆ ಒಂದೇ ಮಾತು, ಇಲ್ಲ ಸರ್ಕಾರ ಕೊಟ್ಟಂತ ಇದನ್ನು ಯಾಕೆ ತಗೊಂಡ್ರಿ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ನಿಮಗೂ ಹಕ್ಕಿಲ್ಲ. ಓಕೆ, ಆಸ್ ಎ ರಿಪೋರ್ಟರ್ ಆಗಿ ನಿಮಗೂ ಹಕ್ಕಿಲ್ಲ. ಸರ್ಕಾರ ನಮಗೆ ಕೊಟ್ಟದ್ದಕ್ಕಿಂತ ಆದ್ರೆ ಮಿಗಿಲಾದ ನೀವು ಒಂದು ತಗೊಂಡರೆ ಅಲ್ಲಿ ಭ್ರಷ್ಟಾಚಾರ ಆಗುತ್ತೆ. ಆ ರೀತಿ ಭ್ರಷ್ಟಾಚಾರ ಆಗಿದೆ ಅಂತ ಸಾಬೀತಾಗಿದ್ರೆ ನನ್ನ ಅಕಾಡೆಮಿಗೆ ನಾನು ರಾಜೀನಾಮೆ ಕೊಡ್ಲಿಕ್ಕೆ ನಾನು ಸಿದ್ಧನಿದ್ದೆ. ದಾರಿಯಲ್ಲಿ ಹೋಗುವ ಹಾದಿ ಬೀದಿಯಲ್ಲಿ ಇರುವ ಕಾಂಜಿ ಪಿಂಜಿಗಳು ಕೇಳಿದ್ರೆ ರಾಜೀನಾಮೆ ಕೊಡ್ಲಿಕ್ಕೆ ನಾನೇನು ಅವರ ಮನೆಯಿಂದ ಬಂದದಲ್ಲ. ನನ್ನನ್ನು ಸರ್ಕಾರ ಕಲೆ ಸಾಹಿತ್ಯ ಸಂಸ್ಕೃತಿಗೆ ದುಡ್ದದಕ್ಕಾಗಿ ನಾನು ಮಾಡಿದ್ದು, ಗೊತ್ತಾಯ್ತಲ್ಲ, ಯಾರು ಇದಕ್ಕಿಲ್ಲ. ಆಮೇಲೆ ಇದು ಇಲ್ಲಿಗೆ ನಿಲ್ಲುವುದಾದ್ರೆ ಒಳ್ಳೇದು, ಅಥವಾ ರೈಟ್ ಇನ್ಫಾರ್ಮೇಶನ್ ಕೇಳಿ ಏನಿದೆ ಈ ದಾಖಲೆ ಪರಾಮರಿಸಿ ಕೂಡ ನೋಡಬೇಕು. ಕಣ್ಣಾರೆ ನೋಡಿದ್ರೆ ಸಾಕಾಗುದಿಲ್ಲ, ಪರಾಮರಿಸಿ ಕೂಡ ನೋಡಬೇಕು, ಗೊತ್ತಾಯ್ತಲ್ಲ. ಆ ಒಂದು ಮಾತನ್ನ ಹೇಳಿಕೊಂಡು ಸಾರ್ವಜನಿಕ ವಲಯದಲ್ಲಿ ನಾನೇನಂತೇಳಿ ಸಾರ್ವಜನಿಕರಿಗೆ ಗೊತ್ತಿದೆ, ಗೊತ್ತಾಯ್ತಲ್ಲ. ಈಗ ಆರೋಪ ಮಾಡಿದಂತ ವ್ಯಕ್ತಿಗಳು ಬೆತ್ತಲಾಗಿದ್ದಾರೆ ಹೊರತು ನಾವೇನು ಆಗಿಲ್ಲ. ಅದರಿಂದಾಗಿ ಯಾವುದೇ ತನಿಖೆಯನ್ನು ಎದುರಿಸಲಿಕ್ಕೆ ಈಗ ನಾವು ಸತ್ಯವಂತರಾಗಿದ್ದರಿಂದ ಈ ಧ್ವನಿಯಿಂದ ಮಾತಾಡ್ತೇವೆ. ಇಲ್ಲದಿದ್ದರೆ ನಾವು ಕುಂಬಳಕಾಯಿ ಕಳ್ಳನ ಹಾಗೆ ಇಲ್ಲಿ ಬರಬೇಕಿತ್ತು. ನೀವು ಕರೆದಾಗ ಬಂದಿದ್ಯಾಕೆ? ನಮ್ಮಲ್ಲಿ ನಿಜತನ ಇದೆ, ನಮ್ಮಲ್ಲಿ ದಾಖಲೆಗಳಿದೆ, ನಾವು ಸತ್ಯವಂತರಾಗಿದ್ದೇವೆ. ಅದಕ್ಕಿಂತ ಹೆಚ್ಚು ನಾವು ಕೊಟ್ಟದಕ್ಕೆ ದಾಖಲೆ ನಮ್ಮ ಕೈಯಿಂದ ಇದೆ. 40 ಲಕ್ಷ ಬೇರೆ ಬೇರೆ ಊರಿನವರು ನಮಗೆ ಪುಸ್ತಕ ಪ್ರಕಟಣೆ ಆಗಿದೆ, 90,000 ಮರಳಿ ಬಂದಿದೆ ನಮಗೆ. ಇಂಥವರಿಂದಾಗಿ ನಾವೇನು ಮಾಡಬೇಕಂತ ನಮಗೆ ನಾನು ಅಕಾಡೆಮಿ ಅಧ್ಯಕ್ಷನಾದ ನಂತರ ಇಲ್ಲಿವರೆಗೆ ಏನೆಲ್ಲ ಚಟುವಟಿಕೆ ಮಾಡಿದ್ದೇವೆ, ಆ ಚಟುವಟಿಕೆಗಳ ನಿಜವಾದ ಖರ್ಚು ವೆಚ್ಚ ಹೆಚ್ಚು ಹಿಂದಿನವರಿರುವಾಗ ಹೆಚ್ಚು ಬಂದಿರಬಹುದು. ಅಂತ ಹೇಳಿದ್ರೆ ಅದನ್ನು ತಾಳೆ ಮಾಡಿ ನೋಡಬೇಕು. ಆವಾಗ ನನಗೆ ಒಂದು ಸಂತೃಪ್ತಿ ಇದೆ. ನಾನು ಅಧ್ಯಕ್ಷನಾದ ನಂತರ ಒಂದು ಸಮರ್ಥ 18 ಮಂದಿ ನನ್ನ ಸದಸ್ಯರಿದ್ದಾರೆ. ಆ ಸದಸ್ಯರ ಸಮಕ್ಷಮದಲ್ಲಿ ನಾನು ಪ್ರಾಮಾಣಿಕನಾಗಿ ದುಡಿದಿದ್ದೇನೆ ಅನ್ನುವಂಥ ತೃಪ್ತಿ ಇದೆ. ಮತ್ತೆ ಅಕಾಡೆಮಿಗೆ ಬಂದಂತ, ಅಕಾಡೆಮಿಯ ಸರಕಾರದಿಂದ ಬಂದಂತ ಏನು ಸರಕಾರದ ನಿಯಮಾವಳಿಯನ್ನು ನನಗೆ ಬಂದಿದೆ, ಆ ಭತ್ತೆ ಬಂದರೂ ಕೂಡ ನನ್ನ ದಿನದಲ್ಲಿ ನಾನು ಅದನ್ನು ತಗೊಂಡದ್ದು ಹೌದು, ಅದೇ ರೀತಿ ಅದರ 2 ಪಟ್ಟು ಖರ್ಚು ಮಾಡಿದ್ದನ್ನು ಕೂಡ ನಾನು ಹೇಳಿದ್ದೇನೆ. ಯಾಕಂತ ಹೇಳಿದ್ರೆ 2 ಪಟ್ಟು ಖರ್ಚು ಮಾಡಿದ್ದನ್ನ ಕೂಡ ನಾನು ಹೇಳಿದ್ದೇನೆ. ಮತ್ತು ನನ್ನ ದುಡಿತದಲ್ಲಿ ಪ್ರಾಮಾಣಿಕತೆ ಇದೆ. ಯಾವುದೇ ಕಾರಣಕ್ಕೂ ನಾನು ಹೇಳುವಂತದ್ದು, ನಾನು ಶುದ್ಧನಿದ್ದೇನೆ, ನಾನು ಪ್ರಾಮಾಣಿಕನಿದ್ದೇನೆ, ಮತ್ತೆ ನನ್ನ ಎಲ್ಲವೂ ಪಾರದರ್ಶಕವಾಗಿ ನಡೆದಿದೆ. ಅದರ ಬಗ್ಗೆ ಯಾವುದೇ ತನಿಖೆ ನಡೆಸಿದ್ರು, ಯಾವುದೇ ದಾಖಲೆ ಕೇಳಿದ್ರು ನನ್ನಲ್ಲಿದೆ. ಇವತ್ತು ನಾನು ತುರ್ತಾಗಿ ಬಂದದ್ರಿಂದ ಕೆಲವೊಂದು ವಿಷಯ ತೋರಿಸ್ಲಿಕ್ಕೆ ವಿಡಿಯೋ ಮುಖೇನ ಅವರ ಫೋಟೋಗಳನ್ನ ಕೇಳಿದ್ರು, ಆ ಫೋಟೋಗಳೆಲ್ಲ ಇದೆ ನನ್ನ ಹತ್ರ. ಆದ್ರೆ ಒಂದು ಮಾತು, ಅದನ್ನು ನಮ್ಮ ಇದರಲ್ಲಿ ಹಾಕ್ಲಿಕ್ಕೆ ಆಗುದಿಲ್ಲ. ಯಾಕೆ? ಅವರು ಕಿಟ್ಟು ಕೊಟ್ಟದನ್ನ ನಾನು ನಿಮಗೆ ವಿಡಿಯೋ ಹಾಕ್ಲಿಕ್ಕೆ ಆಗುದಿಲ್ಲ. ಒಂದು ನಿಮಿಷ ಎಲ್ಲ ಉಂಟು ನಮ್ಮ ಹತ್ರ. ಅಲ್ಲ, ಎಲ್ಲ ಸಮಿತಿ ಎಲ್ಲ ಸದಸ್ಯರಿಗೆ ನಮ್ಮ ಗ್ರೂಪಿಗೆ ಕಳಿಸಿದ್ದೇವೆ. ಒಂದು ನಿಮಿಷ, ಎಲ್ಲ ಕಳಿಸಿದ್ದೇವೆ. ಆದ್ರಿಂದ ನನ್ನ ಅಕಾಡೆಮಿಯವರಿಗೆ, ನನ್ನ ರಿಜಿಸ್ಟ್ರಾರಿಗೆ ನಾನು ಪ್ರಾಮಾಣಿಕ ಅಧ್ಯಕ್ಷ ಅಂತ ಗೊತ್ತುಂಟು. ನೀವು ತನಿಖೆ ಮಾಡಿದ್ದೀರಿ, ಧನ್ಯವಾದ. ಯಾಕಂತ ಹೇಳಿದ್ರೆ ಧನ್ಯವಾದ, ನಿಮಗೆ ಕೃತಜ್ಞತೆ ಇದೆ. ಜನರಿಗೆ ಗೊಂದಲ ಆಗಿತ್ತು, ಈ ಗೊಂದಲ ಒಳ್ಳೇದಾಯ್ತು. ನಮ್ಮ ಕುಡ್ಲ ಮಾಧ್ಯಮದ ಮುಖೇನ ನಾನು ಹೇಳ್ತೇನೆ, ಯಾವುದೆಲ್ಲ ಹೇಳಿದ್ದಾರೆ, ನಾನು ಯಾವುದೇ ರೀತಿಯ ನನ್ನ ಅಪರಾಧ ಇಲ್ಲ, ಯಾವುದೇ ರೀತಿಯ ಹೆಚ್ಚಿಗೆ ಭತ್ತೆಯನ್ನ ನಾನು ತಗೊಂಡಿಲ್ಲ. ತಗೊಂಡಂತ ಭತ್ತೆಯನ್ನ ಸರಿಯಾದ ರೀತಿಯ ಸದುಪಯೋಗ ಮಾಡಿದ್ದೇನೆ ಅಂತ ಹೇಳ್ತೇನೆ. ದಯವಿಟ್ಟು ನನ್ನ ಅಭಿಮಾನಿಗಳು ಯಾರು ಇದ್ದೀರಿ, ಇನ್ನೊಬ್ಬರ ಮೇಲೆ ನೀವು ಪ್ರತ್ಯಾರೋಪ ಮಾಡ್ಲಿಕ್ಕೆ ಹೋಗಬೇಡಿ. ನನಗೆ ಜೀರ್ಣಿಸಿ ಅಭ್ಯಾಸ ಇದೆ. ಯಾಕಂತ ಹೇಳಿದ್ರೆ ಇಂಥದ್ದು ಅಧ್ಯಕ್ಷನ ತುಂಬಾ ತಿಂದಿದ್ದೇನೆ. ನಾನು ಆವಾಗ್ಲೇ ಹೇಳಿದ್ದೇನೆ, ನಾನು ಯಾವುದೇ ರೀತಿ ಇದಕ್ಕೆ ಹೋಗುದಿಲ್ಲ. ನಾನು ಒಬ್ಬರಿಗೆ ಬಿಡ್ತೇನೆ, ಒಬ್ಬ ಕಾಯುವಂತ ಶಕ್ತಿ ಇದ್ದಾನೆ, ಆತ ನೋಡ್ಕೊಳ್ತಾನೆ. ನನ್ನ ಮೇಲೆ ಎಷ್ಟೋ ತೇಜವದೆ ನಡೀಲಿ, ಅದು ನಡೀತದೆ. ಆದ್ರೆ ಅಕಾಡೆಮಿಯೊಳಗೆ ನಡೆದಿರುವಂತ ಒಂದಷ್ಟು ತಪ್ಪುಗಳನ್ನ ಬಯಲಿಗೆಳೆದಿದ್ದೇನೆ. ಅದರ ಬಗ್ಗೆ ಕ್ರಮಗಳನ್ನು ತಗೊಂಡಿದ್ದೇನೆ, ತಗೊಂಡಾಗ ದಿಟ್ಟವಾಗಿ ಎದುರಿಸಿದ್ದೇನೆ, ಹಿಂಸೆಗಳನ್ನು ಎದುರಿಸಿದ್ದೇನೆ. ಆದ್ರಿಂದ ಈ ಕಾರ್ಯಕ್ರಮವನ್ನು ನಡೆಸಿದ್ದಕ್ಕಾಗಿ ತಮಗೆ ಮತ್ತು ರೈಟ್ ಇನ್ಫಾರ್ಮೇಶನ್ ಮುಖೇನ ಇದನ್ನು ಕರೆಸಿದ್ದಕ್ಕೆ ತಮಗೂ ಧನ್ಯವಾದ. ಕೊನೆಯದಾಗಿ ಶಾನ್ಭೋಗ್ ಅವರು ತಮ್ಮ ಒಂದು ವಿಚಾರ, ಕೊನೆಯದಾಗಿ ಜನತೆ ಮುಂದೆ ತಾವು ಇಟ್ಟಿದ್ದೀರಾ, ಒಂದು ಬದಲಾವಣೆಯನ್ನ ಬಯಸಿದ್ದೀರಾ. ಎಸ್, ತಮ್ಮ ರಿಯಾಕ್ಷನ್ ಲಾಸ್ಟ್ ಆಗಿ, ಕೊನೆಯದಾಗಿ ತಾವು ಏನ್ ಬಯಸ್ತೀರಾ ಮುಂದಕ್ಕೆ? ನಾನು ಬಯಸೋದಿಷ್ಟೇ, ಅಕಾಡೆಮಿಯ ಕಾರ್ಯಕ್ರಮಗಳು ಅಕಾಡೆಮಿಕ್ ಆಗಿರ್ಲಿ. ಅದು ಕಲೆ, ಸಂಸ್ಕೃತಿ, ಲೋಕವೇದ ಅಂದ್ರೆ ಜಾನಪದ ಏನಿದೆಯೋ ಅದಕ್ಕೆ ಸಂಬಂಧಿತ ಸೀಮಿತವಾದ ಕಾರ್ಯಕ್ರಮಗಳೇ ದೊಡ್ಡ ಸಮಾವೇಶಗಳು, ರಾಜಕೀಯ ದುಂದುವೆಚ್ಚ ಮಾಡುವಂತಹ ಸಭೆ ಸಮಾರಂಭಗಳು ಆಗದೇ ಇರಲಿ. ಅದರಿಂದ ಸಾಹಿತ್ಯಕ್ಕೆ ಯಾವುದೇ ರೀತಿಯ ಲಾಭ ಇಲ್ಲ. ನಿಜವಾಗಿಯೂ ಕೂಡ ಸಾಹಿತಿಗಳಿಗೆ ಪುಸ್ತಕ ಪ್ರಕಟಣೆಗೆ ಅವಕಾಶ ಕೊಡುವಂತ
ಒಂದು ಸನ್ನಿವೇಶ ಅಕಾಡೆಮಿಯಲ್ಲಿ ಇದ್ರೂ ಕೂಡ ಆ ಪುಸ್ತಕ ಬರೆದಿರುವಂತ ವ್ಯಕ್ತಿಗಳಿಗೆ ಕ್ರಿಯಾ ಯೋಜನೆಯಲ್ಲಿ ಅನುದಾನ ಇಲ್ಲದೆ ಇರುವುದರಿಂದ ಮುಂದಿನ ವರ್ಷದ ಯೋಜನೆಯಲ್ಲಿ ಅದನ್ನು ಸೇರಿಸಿಕೊಳ್ಳುವುದು ಅಂತ ಅವರಿಗೆ ಒಂದು ತಿರಸ್ಕೃತವಾದ ಪತ್ರ ಕಳಿಸುವಂತ ವ್ಯವಸ್ಥೆ ನಿಲ್ಲಬೇಕು. ಆಮೇಲೆ ಪತ್ರಿಕೆಗಳಲ್ಲಿ ಜಾಹೀರು ಮಾಡ್ತಾರೆ, ನಾವು ಪ್ರಕಟಣೆಗೆ ಪುಸ್ತಕಗಳನ್ನು ತಗೊಳ್ತೇವೆ ಅಂತ ಹೇಳಿ. ಅದು ನಿಜವಾಗಿಯೂ ಅಲ್ಲಿ ಸಾರ್ವಜನಿಕರಿಂದ ಬಂದ ಎಲ್ಲಾ ಪುಸ್ತಕಗಳು ಪ್ರಕಟಣೆಗೆ ಹೋಗುವುದಿಲ್ಲ. ಅವರ ಹಿಂಬಾಲಕರು ಯಾರಿದ್ದಾರೋ ಅವ್ರದೇ ಪುಸ್ತಕಗಳು ಪ್ರಕಟ ಆಗ್ತಾ ಇರ್ತವೆ. ಕೆಲವು ಅಲ್ಲ, ಕೆಲವು ಅದೇ ಆಗ್ತಾ ಇದೆ. ಆ ವಿಚಾರ ಪ್ರಶಸ್ತಿ ಕೊಡುವುದರಲ್ಲಿಯೂ ಕೂಡ ಸುತ್ತುವರೆದಿದೆ. ಇದು ಕೇವಲ ಪ್ರಯಾಣ ವೆಚ್ಚಕ್ಕಷ್ಟೇ ಸೀಮಿತ ಅಲ್ಲ. ಪುಸ್ತಕಗಳ ಕೊನೆಯದಾಗಿ ತಾವುಗಳು ಇದನ್ನ ಈ ಎಲ್ಲಾ ವ್ಯವಸ್ಥೆಗಳು ಶುದ್ಧ ಪಾರದರ್ಶಕವಾಗಿರ್ಬೇಕು. ಮಾಡಿದ ಚಟುವಟಿಕೆಗಳು ಅವತ್ತಿನ ದಿನಾನೇ ಜನರಿಗೆ ಗೊತ್ತಾಗುವ ಹಾಗೆ ಇರಬೇಕು. ಇಷ್ಟೊಂದು 1.5 ವರ್ಷ ಆದ್ಮೇಲೆ ಅದು ಹೊರಗೆ ಒಂದು ಮಾತು ಅವರು ಹೇಳಿದ್ರು, ಸಾಹಿತ್ಯಿಕವಾದ ಚಟುವಟಿಕೆ ನಡೀಬೇಕು, ಕರೆಕ್ಟ್ ಅದು. ಆದ್ರೆ ಈ ಹಿಂದೆ ಅಕಾಡೆಮಿಗಳಲ್ಲಿ ಎಲ್ಲ ಅಜೆಂಡಾಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಬೇರೆ ಬೇರೆ ವಿಭಾಗಕ್ಕೆ ಒಂದು. ಆದ್ರಿಂದ ಹಾಗೊಂದು ಮಾತೆ ಅವರು ಹೇಳಿದ್ರು, ಇದನ್ನು ಕಿಟ್ಟು ಕೊಡುವುದಕ್ಕಲ್ಲ ಅಲ್ಲ, ಆದ್ರೆ ನಾವು ಅಕಾಡೆಮಿಯನ್ನು ಕಿಟ್ಟು ಕೊಟ್ಟಿಲ್ಲ. ಆದ್ರೆ ಕಲಾವಿದರು ಆ ಸಾಹಿತ್ಯದ ಮೂಲ, ನಮ್ದು ಜನಪದ ಮೂಲ ಸಾಹಿತ್ಯ, ಆ ಕಲಾವಿದರ ಸಮಸ್ಯೆಗೆ ಸ್ಪಂದಿಸಬೇಕಾಗಿತ್ತು. ಆದ್ರಿಂದ ನಾವು ಕಲಾವಿದರ ಸಮಸ್ಯೆಗೆ ಸ್ಪಂದಿಸಿದ್ದು ಅಪರಾಧ ಆಗಿದ್ರೆ ಇನ್ನು ಮುಂದೆ ನಾವು ಕಲಾವಿದರ ಸಮಸ್ಯೆಗೆ ಸ್ಪಂದಿಸಿದ ಅಪರಾಧ ಅಲ್ಲ. ಆದ್ರೆ ಇಲ್ಲಿ ಅಪರಾಧ ಅಂತ ಹೇಳಿ ಬಳಕೆ ಮಾಡಲಿಲ್ಲ. ಗಮನಿಸಿ, ಸ್ವಲ್ಪ ಗಮನಿಸಿ. ಇಲ್ಲಿ ತುಳು ಅಕಾಡೆಮಿ ಬ್ಯಾರ್ ಅಕಾಡೆಮಿ ಪ್ರಶ್ನೆ ಅಲ್ಲ, ಎಲ್ಲ ಅಕಾಡೆಮಿಗಳಿಗೆ ಕೇಳಿರುವಂತದ್ದು ಪ್ರಶ್ನೆ ಮಾಡ್ತಾರೆ. ಸೊ ಹಾಗಾಗಿ ಅವರನ್ನು ಕೂಡ ಪ್ರಶ್ನೆ ಮಾಡ್ತಾರೆ, ಎಲ್ಲರನ್ನ ಕೂಡ ಪ್ರಶ್ನೆ ಮಾಡ್ತಾರೆ. ಇಷ್ಟೆಲ್ಲ ವಿಷಯ ಹೇಳಿದ್ರೆ ನಿಮ್ಮದೇ ಆದ ಹಿಂದೆ ಆದ ಅವಘಡದ ಸಂದರ್ಭದಲ್ಲಿಯೂ ಸರ್ಕಾರದಿಂದ ಬಹಳ ಹಣವನ್ನು ಅದಕ್ಕೆ ಪಡೆದುಕೊಂಡಿದ್ದೀರಿ ನಿಮ್ಮ ವೈದ್ಯಕೀಯ ವೆಚ್ಚದ ರೀತಿಯಲ್ಲಿ. ಇಷ್ಟೊಂದು ನೀವು ಸರ್ಕಾರದಿಂದ ಮತ್ತು ಅಕಾಡೆಮಿ ಅಧ್ಯಕ್ಷರಾಗಿ ಪಡ್ಕೊಂಡಂತ ದೂರವಾಣಿ ವೆಚ್ಚ 3,000 ಇರುವುದನ್ನು ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಟೆಕ್ನಿಕಲ್ ಟೀಮ್, ಕೊನೆಯದಾಗಿ ಜಗದೀಶ್ ಪೈ ಅವರು ಕಾಲ್ ರಿಸೀವ್ ಮಾಡಿದ್ರಾ? ಎಸ್, ಇದು ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಜಗದೀಶ್ ಪೈ ಅವರು. ಎಸ್, ಅವ್ರ ಜೊತೆ ಕೂಡ ಮಾತಾಡಬೇಕಾಗಿತ್ತು. ಅವರ ಮೇಲೆ ದೊಡ್ಡ ಮಟ್ಟದ ಆರೋಪದ ಪಟ್ಟಿಯೇ ಇದೆ. ಸೊ ಅವ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳಬೇಕಾಗಿತ್ತು, ಆದರೆ ಕಾಲ್ಗಳನ್ನ ರಿಸೀವ್ ಮಾಡಿಲ್ಲ. ಇದು ಜನತೆಗೆ ನಾನು ಕೊಡಬೇಕಾಗಿರುವಂತಹ ಮಾಹಿತಿ, ಹಾಗಾಗಿ ಕೊಟ್ಟೆ. ಎಸ್, ಇದು ಸದ್ಯ ಕರಾವಳಿ ಭಾಗದ 3 ಭಾಷಾ ಅಕಾಡೆಮಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ದೃಷ್ಟಿಯಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಹಾಕಿರುವಂತದ್ದು ವಿಚಾರ ಬಂದಿರುವಂತದ್ದು. ಶಾನ್ಭೋಗ್ ಅವರು ಹೇಳಿದ್ದಾರೆ, ಈ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ನಡೆದಿದೆ. ಎಸ್, ವಿ ಆರ್ ರೆಡಿ ಅನ್ನುವಂಥದ್ದು. ಯಾವುದೇ ರೀತಿಯ ತನಿಖೆ ಆದ್ರೆ ನಾವುಗಳು ರೆಡಿ ಇದ್ದೇವೆ, ನಾವು ಭ್ರಷ್ಟಾಚಾರ ಮಾಡಿಲ್ಲ, ನಮ್ಮಿಂದ ಯಾವುದೇ ರೀತಿಯ ಅನ್ಯಾಯ ಆಗಿಲ್ಲ ಅನ್ನುವಂತಹ ವಿಚಾರ ಅಕಾಡೆಮಿಯ ಅಧ್ಯಕ್ಷರದ್ದು. ಸೊ ಅದೇ ರೀತಿ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ತಾವು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀರಾ ಅನ್ನುವಂತಹ ವಿಚಾರ ಶಾನ್ಭೋಗ್ ಅವರು ಹೇಳ್ತಾ ಇರುವಂತದ್ದು. ಎಸ್, ನೋಡಬೇಕು ಮುಂದಕ್ಕೆ ಏನಾಗುತ್ತೆ, ಏನ್ ಕತೆ ಅನ್ನುವಂಥದ್ದು. ಎಸ್, ನಮ್ಮ ಜೊತೆ ಧನ್ಯವಾದ ಗಣ್ಯ ವ್ಯಕ್ತಿಗಳು. ರಹೀಂ ಉಚ್ಚಿಲ್ ಅವರು ಅಧ್ಯಕ್ಷರು ಬ್ಯಾರಿ ಸಾಹಿತ್ಯ ಅಕಾಡೆಮಿ, ಸರ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ದಯಾನಂದ ಕತ್ತಲ್ ಸರ್ ಅವರು ಅಧ್ಯಕ್ಷರು ತುಳು ಸಾಹಿತ್ಯ ಅಕಾಡೆಮಿ, ಸರ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಮ್ಮ ಜೊತೆ ಅರವಿಂದ ಶಾನ್ಭೋಗ್ ಅವರು ಸಾಹಿತಿ ಸಾಮಾಜಿಕ ಚಿಂತಕರು, ಸರ್ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರು, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲೇ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು